ಹಸಿವು ಕಾಣದು ತೃಷೆಯು ಕಾಡದು, ಹಸುವು ರಾಷ್ಟ್ರ ಸಮರ್ಪಿತ, ಹಸುವು ರಾಷ್ಟ್ರ ಸಮರ್ಪಿತ. ಸಂಘದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆ ಅವಿರತ, ಕಸುಬು ಕುಂದುವ ಮೊದಲೇ ಮೋಸದ ಮುಸುಕ ಸರಿಸುವ ಹಂಬಲ, ವಸುಧೆಗೊದಗಿದ ನೋವನೀಗಲು ನಮಗೆ ದೇವರೇ ಬೆಂಬಲ, ನಮಗೆ ದೇವರೇ ಬೆಂಬಲ. ಸಂಘದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆ ಅವಿರತ, ಶುದ್ಧ ಸಾತ್ವಿಕ ತಪದ ಜತೆಗಿದೆ ಶಸ್ತ್ರಶಾಸ್ತ್ರ ಪ್ರಬುದ್ಧತೆ, ಯುದ್ಧ ಸಿದ್ಧತೆ ಭರದಿ ನಡೆದಿದೆ ಬುದ್ಧ ವಚನಕ್ಕೂ ಬದ್ಧತೆ, ಬುದ್ಧ ವಚನಕ್ಕೂ ಬದ್ಧತೆ. ಸಂಘದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆ ಅವಿರತ, ಹೆಗಲ ನೊಡ್ಡಿಹೆ ರಾಷ್ಟ್ರ ಕಾರ್ಯಕ್ಕೆ ನಡುವೆ ನಿಲುಗಡೆ ಸಲ್ಲದು, ಪರಮ ವೈಭವ ಗುರಿಯ ತಲುಪದೆ ಹೊರಗಲಿದು ತನುವಲ್ಲದು, ಹೊರಗಲಿದು ತನುವಲ್ಲದು. ಸಂಘದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆ ಅವಿರತ, ಹಸಿವು ಕಾಣದು ತೃಷೆಯು ಕಾಡದು, ಹಸುವು ರಾಷ್ಟ್ರ ಸಮರ್ಪಿತ, ಹಸುವು ರಾಷ್ಟ್ರ ಸಮರ್ಪಿತ. ಸಂಘದಂಗಳದಲ್ಲಿ ನಡೆದಿದೆ ಧ್ಯೇಯ ಸಾಧನೆ ಅವಿರತ. ಆಯೋಜನೆ ಮಾಡಿದಂತಹ ಗ್ರಾಮ ವಿಕಾಸ ಸಪ್ತಾಹ ಈ ದಿನ ಸಂಪನ್ನಗೊಳ್ಳಲಿದೆ. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಹರ್ಷವರ್ಧನ್, ಸಹ ಸಂಪರ್ಕ ಪ್ರಮುಖ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗ, ಹಾಗೆಯೇ ನಾಗರಾಜ್, ಆತ್ಮ ನಿರ್ಭರ ಕೌಶಲ್ಯ ತರಬೇತಿ ಸಂಸ್ಥೆಯ ಸಂಚಾಲಕರು, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾದಂತಹ ಈ ಒಂದು 3 ಗ್ರಾಮದ ಯುವಕ ಯುವತಿಯರಿಗೆ, ಅದೇ ರೀತಿ ಶಿಕ್ಷಣವನ್ನ ಗಳಿಸಿದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಂದಿನ ಈ ಸಪ್ತಾಹದ ಕೇಂದ್ರ ಸರ್ಕಾರದ ಆದರಣೀಯ ಮೋದಿಜಿಯವರೊಂದು ಕೊಡುಗೆ, ಒಂದು ಕನಸು, ಅದನ್ನು ನನಸಾಗಿಸುವಲ್ಲಿ ಈ ಒಂದು ಇಲ್ಲಿ ನೀಡ್ತಾ ಇದ್ದೇವೆ ಬಂಧುಗಳೇ. ಮೊದಲನೆಯಾಗಿ ಸ್ಥಳ ಸಾನ್ನಿಧ್ಯವನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಸೇರಿದಂತ ಎಲ್ಲ ನಾಮವನ್ನ ಆರಂಭಿಸ್ತಾ ಇದ್ದೇವೆ. ಒಂದೇ ಮಾತ್ರ ಮೂಲಕ ಮೇಘಶ್ರೀ ಕಜೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ
सस्यश्यामलां मातरं वन्दे मातरम् सुजलां सुफलां मलयज शीतलां सस्यश्यामलां मातरं वन्दे मातरम् शुभ्रज्योत्स्ना पुलकितयामिनीं पुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं कोटिकण्ठकलकला निनादकराले कोटि भुजेन्द्रता खरकरवाले अबला के नो माये तो बले बहुबलधारिणीं नमामि तारिणीं रिपुदलवारिणीं मातरं वन्दे मातरम् तुम्ही विद्या तुम्ही धर्मा तुम्ही हृदि तुम्ही मर्मा त्वं हि प्राणशरीरे बाहुते तुम्ही मा शक्ति हृदये तुम्ही मा भक्ति वन्दे मातरम् त्वं हि दुर्गदश प्रहरणधारिणी कमला कमलदलविहारिणी वाणी विद्यादायिनीं नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम् श्यामलां सरलां सुष्मितां भूषितां धरणीं भरणीं मातरं वन्दे मातरम् वन्दे मातरम् बोलो भारत माता की ಎಲ್ಲರಿಗೂ ನಮಸ್ಕಾರ. ಕೇಶವ ಶಿಶು ಮಂದಿರ ಇದರ ಗ್ರಾಮ ವಿಕಾಸ ಸಪ್ತಾಹದ 8ನೇ ದಿನದ 10ನೇ ಕಾರ್ಯಕ್ರಮದ ಆತ್ಮನಿರ್ಭರ ಸ್ವ-ಉದ್ಯಮ. ಈ ಕಾರ್ಯಕ್ರಮಕ್ಕೆ ಹಲವಾರು ಯುವಕರು ಕಿನ್ಯ, ತಲಪಾಡಿ, ಕೋಟೆಕಾರಿನ ಆಸುಪಾಸು, ನೆತ್ತಿಲದ ನರಿಂಗನ ಗ್ರಾಮದ ಕೆಲವು ಯುವತಿಯರು ಮತ್ತು PUC ಮೇಲ್ಪಟ್ಟ ವಿದ್ಯಾರ್ಥಿನಿಯರಿಗೆ ಹಾಗೂ ಉದ್ಯೋಗಿಗಳಿಗೆ ಈ ಸ್ವ-ಉದ್ಯಮದ ಬಗ್ಗೆ ಒಂದು ಯಾವ ರೀತಿ ಮಾಡಬಹುದೆಂಬ ದೃಷ್ಟಿಕೋನ ಇಟ್ಕೊಂಡು ಕೇಶವ ಶಿಶು ಮಂದಿರದ ಆಶೆಯಂತೆ ಸೇವೆ ಇರ್ಬೋದು, ಸಾಮರಸ್ಯ ಇರ್ಬೋದು, ಸಂಘಟನೆ ಇರ್ಬೋದು, ಸಂಸ್ಕಾರ ಇರ್ಬೋದು. ಈ ಮೂಲಕ ನಮ್ಮೆಲ್ಲರೂ ಈ ಗ್ರಾಮದಲ್ಲಿ ಯಾವ ರೀತಿ ಸ್ವ ಉದ್ಯಮವನ್ನು ಮಾಡಬಹುದು ಅಥವಾ ಮುಂದೊಂದು ದಿನ ನಮ್ಮ ಊರಿನಿಂದಲೇ ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು ಅಂತ ಯುವಕರು ಯುವತಿಯರು ಇಲ್ಲಿಂದಲೇ ಹೋಗ್ಬೇಕೆಂಬ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಈಗಾಗಲೇ 7 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು. ಕಾನೂನು ಮಾಹಿತಿ ಇರಬಹುದು, ಸಾವಯವ ಕೃಷಿ ಇರಬಹುದು, ಯಕ್ಷ ಶಿಬಿರ ಇರಬಹುದು, ಪರಿಸರ ಸಂರಕ್ಷಣೆ ಇರಬಹುದು, ಆರೋಗ್ಯ ಮಾಹಿತಿ ಇರಬಹುದು, ಧಾರ್ಮಿಕ ನಂಬಿಕೆ ಆಚರಣೆಗಳಿರಬಹುದು, ಹಲವಾರು ಕಾರ್ಯಕ್ರಮ ಕೊಟ್ಟು ಕಡೆಯ ದಿನ ಎಂದು ಅದರೊಟ್ಟಿಗೆ ನಮ್ಮ ಯೋಗಾಚಾರ್ಯರಾದ ಪುಂಡಣ್ಣನಿಂದ ಆಪ್ತ ಸಲಹೆ
ಯೋಗಾಭ್ಯಾಸ, ಭಜನಾ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಆತ್ಮನಿರ್ಭರ ಸ್ವ ಉದ್ಯಮದ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಕ್ಕಿದ್ದಾರೆ. ಅದಕ್ಕೆ ಮಂಗಳೂರಿನಿಂದ ಹರ್ಷವರ್ಧನ್ ಬಂದಿದ್ದಾರೆ. ಸಹ ಸಂಪರ್ಕ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ಹರಿಪ್ರಸಾದ್ ನಾರ್ಲಪಡಿಲ್ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಆತ್ಮನಿರ್ಭರ ಕೌಶಲ್ಯ ತರಬೇತಿ ಸಂಸ್ಥೆಯ ಸಂಚಾಲಕರಾದ ನಾಗರಾಜ್ ಇವರು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಅಶೋಕ್ ತಲಪಾಡಿ ಅಧ್ಯಕ್ಷರು, ಶ್ರೀ ವೀರಾಂಜನೇಯ ವ್ಯಾಯಾಮಶಾಲೆ ತಲಪಾಡಿ ಇವರ ಅಧ್ಯಕ್ಷರು ದಯವಿಟ್ಟು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲೇ ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ 8 ದಿನದ ಕಾರ್ಯಕ್ರಮದ ರೂವಾರಿ, ಯಶಸ್ವಿನ ರೂವಾರಿ ಆಗಿರುವ ಶ್ರೀ ಪುಂಡರಿಕಾಕ್ಷ ಬೆಳ್ಳೂರಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಹರೀಶ್ ಆಚಾರ್ಯ ಕನಕಮುಗೇರಿ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹರೀಶ್ ಆಚಾರ್ಯ ಕನಕಮುಗೇರಿ. ಹಾಗೇನೆ ವೇದಿಕೆಯಲ್ಲಿ ಶಿಶು ಮಂದಿರದ ಅಧ್ಯಕ್ಷರಾದ ಶಾಂತಿಗುತ್ತು ಶಿವರಾಮ್ ಶೆಟ್ಟಿ ಇದ್ದಾರೆ. ಶಿಶು ಮಂದಿರದ ಪ್ರಧಾನ ವ್ಯವಸ್ಥಾಪಕರಾದ ನಾರಾಯಣ್ ಕೆಜೆ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಸಂಘದ ಪ್ರಮುಖರಾದ ಪುಷ್ಪರಾಜ್ ಕೆರೆಬೈಲ್ ಅವರನ್ನು ಕೂಡ ತಾಲೂಕು ಕಾರ್ಯವಾಹ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ದಕ್ಷಿಣ ಪ್ರವೀಣ್ ತಲಪಾಡಿ ಜಿಲ್ಲಾ ಸಾರಿಗೆ ಪ್ರಮುಖ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಹಾಗೇನೆ ಮಾಧ್ಯಮ ಪ್ರಮುಖ ಹಾಗೂ ಛಾಯಾಗ್ರಾಹಕರನ್ನು ಕೂಡ ದೃಶ್ಯ ಮಾಧ್ಯಮವನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಕೇಶವ ಶಿಶು ಮಂದಿರದಲ್ಲಿ ನಡೆಯುವಂತ ಗ್ರಾಮ ವಿಕಾಸ ಸಪ್ತಾಹವು ಕೇವಲ ಇದೊಂದು ಶಿಶು ಮಂದಿರದ ಕಾರ್ಯಕ್ರಮ ಅಲ್ಲ. ನಮ್ಮ 2-3 ಗ್ರಾಮದ ಅನೇಕ ಸಂಘ ಸಂಸ್ಥೆಯ ಒಂದು ಒಕ್ಕೂಟದಿಂದ ನಡೆಯುವಂತಹ ಕಾರ್ಯಕ್ರಮ. ಕಳೆದ 1 ವಾರದಿಂದ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ವವಾಗಿ ಇಲ್ಲಿ ನಡೆದಿದೆ. ಬೇರೆ ಬೇರೆ ಸ್ತರದ ಜನರಿದರ ಪ್ರಯೋಜನವನ್ನು ಪಡೆದಿದ್ದಾರೆ. ತಾಯಂದಿರಿರ್ಬಹುದು, ಯುವಕರಿರ್ಬಹುದು, ವಿದ್ಯಾರ್ಥಿಗಳಿರ್ಬಹುದು, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಇರಬಹುದು, ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ವಿಚಾರ ಇರಬಹುದು, ಯೋಗಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ಇರಬಹುದು, ಧಾರ್ಮಿಕವಾಗಿ ಭಜನಾ ಕಾರ್ಯಕ್ರಮ ಇರಬಹುದು. ಎಲ್ಲ ರೀತಿಯ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿನಿತ್ಯ ಭಜನೆಗೆ 5ರಿಂದ 6 ದಂಪತಿಗಳು ಬರುತ್ತಿದ್ದಾರೆ. ಯೋಗಕ್ಕೆ ಒಂದಿಷ್ಟು ಜನ ಬೆಳಿಗ್ಗೆ 5:30 ಗಂಟೆಗೆ ಯೋಗ ತರಬೇತಿಯನ್ನು ಮಾಡುತ್ತಿದ್ದಾರೆ. ಒಟ್ಟು ಈ ಕಾರ್ಯಕ್ರಮ ಗ್ರಾಮ ವಿಕಾಸದಿಂದ ವ್ಯಕ್ತಿಗಳ ವಿಕಾಸ ಆಗ್ತದೆ ಎಂಬುದರಲ್ಲಿ 2 ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ 2-3 ಗ್ರಾಮಗಳಲ್ಲಿ ಒಂದು ಗ್ರಾಮ ವಿಕಾಸಕ್ಕಾಗಿ ದುಡಿಯುತ್ತಿರುವಂತಹ ಒಂದು ತಂಡ ಬೇಕು. ಆ ಮೂಲಕ ಇಡೀ ಜನರನ್ನ ರಾಷ್ಟ್ರ ಜಾಗೃತಿಯನ್ನು ಉಂಟು ಮಾಡಿ ಸ್ವಚ್ಛ ಸುಂದರವಾದಂತಹ ವ್ಯಕ್ತಿ ಮತ್ತು ಸಮಾಜವನ್ನು ನಿರ್ಮಿಸುವುದೇ ಈ ಗ್ರಾಮ ವಿಕಾಸದ ಮೂಲ ಕಲ್ಪನೆ. 1989ನೇ ಇಸವಿಯಲ್ಲಿ ಡಾಕ್ಟರ್ ಹೆಡಗೇವಾರ್ ಜನ್ಮ ಶತಾಬ್ದಿಯ ಈ ಶುಭ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನಲ್ಲಿ 3 ಶಿಶು ಮಂದಿರಗಳು ಪ್ರಾರಂಭವಾಗಿತ್ತು. 1ನೇದು ಕಿನ್ಯದಲ್ಲಿ, ಮತ್ತೊಂದು 2ನೇದು ಸಮೀಪದ ಮಾಡೂರು ಬಲ್ಯದಲ್ಲಿ, 3ನೇ ಶಿಶು ಮಂದಿರ ಕುತ್ತಾರಿನ ಕೃಷ್ಣಕೋಡಿಯಲ್ಲಿ. ಈ ಶಿಶು ಮಂದಿರ ಒಂದೇ ದಿನ ಶುರುವಾದರೂ ಕೂಡ ಕಾರಣಾಂತರಗಳಿಂದ ಆ 2 ಶಿಶು ಮಂದಿರವು ಕಾರ್ಯಚಟುವಟಿಕೆಯಲ್ಲಿ ಸ್ಥಗಿತಗೊಂಡಿರುತ್ತದೆ. ನಮ್ಮ ಈ ಶಿಶು ಮಂದಿರ ನೀವೆಲ್ಲರೂ ಸೇರಿದಂತ ಯುವಕರ ಮತ್ತು ಗ್ರಾಮಸ್ಥರ ಒಂದು ಪ್ರೋತ್ಸಾಹ ಮತ್ತು ಬೆಂಬಲದಿಂದ ಇದು 31 ವರ್ಷಗಳ ಸಂವತ್ಸರ ಈ ಶಿಶು ಮಂದಿರ ಚಟುವಟಿಕೆಯ ಮೂಲಕ ಜನಮಾನಸದಲ್ಲಿ ಮನೆ ಮಾತಾಗಿದೆ ಎಂಬುದರಲ್ಲಿ 2 ಮಾತಿಲ್ಲ. ಶಿಶು ಮಂದಿರದಲ್ಲಿ ಮಕ್ಕಳಿಗೆ ಸಿಗುವಂತ ಶಿಕ್ಷಣ ಅದು ಬಹಳ ಅದ್ಭುತವಾದದ್ದು. ನಾವೀಗ ಅಂಗನವಾಡಿಗೋ ಇಂಗ್ಲಿಷ್ ಮೀಡಿಯಂ ಕಲಿಸಿರಬಹುದು, ಆದ್ರೆ ಶಿಶು ಮಂದಿರದಲ್ಲಿ ಸಿಗುವಂತ ಒಂದು ಮಗುವಿನ ಒಂದು ಆ ಚಟುವಟಿಕೆಯನ್ನು ಗಮನಿಸಿದಾಗ ನಮಗೆ ಬಹಳ ಆನಂದವಾಗ್ತದೆ. ಯಾಕೆಂದ್ರೆ ಇಲ್ಲಿ 3 ವರ್ಷ ಕಲಿತಂತ ಮಗು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಸಂದರ್ಭದಲ್ಲಿ ಆಗಲಿ ಆ ಮಗು ಎದೆಗುಂದುವಂತ ಸ್ಥಿತಿಯೇ ಇಲ್ಲ. ಅನೇಕ ಶಾಲೆಗಳಿಂದ ನಮಗೆ ದೂರವಾಣಿ ಬರ್ತದೆ, ಈ ಮಗು ನಿಮ್ಮ ಶಿಶು ಮಂದಿರದಲ್ಲಿ ಬಾಲ್ಯದಲ್ಲಿ ಕಲಿತಿದೆ, ಎಲ್ಲ
ಪಾಠಗಳಲ್ಲಿ ಆ ಮಗು ಮುಂದಿದೆ. ಯಾವುದೇ ಒತ್ತಡ ಬಂದರೂ ಎದೆಗುಂದದೆ ಆ ಸಮಸ್ಯೆಯನ್ನು ಎದುರಿಸುವಂತಹ ಒಂದು ಧೈರ್ಯ ಈ ಮಗುವಿಗಿದೆ. ಇದು ಕಾರಣ ಶಿಶು ಶಿಕ್ಷಣದ ಒಂದು ಪ್ರಭಾವ ಅಂತ ನಮ್ಮ ಅನೇಕ ಹಿರಿಯರು ಮತ್ತು ಬೇರೆ ಬೇರೆ ಸುತ್ತಮುತ್ತಲಿನ ಶಾಲೆಗಳಿಂದ ಬಂದಂತ ವರದಿಯ ಆಧಾರದಿಂದ ನಿಮಗೆ ಈ ವಿಷಯವನ್ನು ಹೇಳಿಕ್ಕೆ ನನಗೆ ಸಂತೋಷವಾಗ್ತದೆ. ಯಾವುದೇ ಮನೆಯಲ್ಲಿ ಮೊದಲು ಭಜನೆ ಇರಲಿಲ್ಲ, ಪರಂಪರೆಯಿಂದ ಬಂದ ಮನೆಯಲ್ಲಿ ಭಜನೆ ಇತ್ತು. ಆದರೆ ನಾವು ಮನೆಯಲ್ಲಿ ಭಜನೆ ಮಾಡಿದಂತ ಆ ಕಾರಣದಿಂದ ಎಲ್ಲಾ ಮನೆಗಳಲ್ಲಿ 100% ಮನೆಗಳಲ್ಲಿ ಈಗ ನಿತ್ಯ ಭಜನೆ ಆಗುತ್ತದೆ, ವಾರಕ್ಕೊಮ್ಮೆ ಭಜನೆ ಆಗ್ತದೆ. ಈ ರೀತಿಯ ಒಂದು ಸಂಸ್ಕಾರ ಭರಿತವಾದಂತಹ ಯೋಜನೆ ಮತ್ತು ಯೋಚನೆಗಳಿಂದ ಅದು ಸಾಕಾರಗೊಂಡಿದೆ ಎಂಬುದನ್ನು ಯೋಚನೆ ಮಾಡಿದಾಗ ಕೇವಲ ಈ ಕೆಲಸ ಇಷ್ಟು ಸಾಲದು. ಮುಂದೆ ಏನು ಈ ಗ್ರಾಮ, ನಮ್ಮ 3 ಗ್ರಾಮಗಳಲ್ಲಿ ಇನ್ನಷ್ಟು ಏನು ಸೇವಾ ಚಟುವಟಿಕೆ ಆಗಬೇಕು, ಎಷ್ಟು ಸಂಸ್ಕಾರಯುತವಾದಂತಹ ಯುವಕರು ಯುವತಿಯರು ಇಲ್ಲಿ ತಯಾರಾಗಬೇಕು. ಈ ದೃಷ್ಟಿಯಿಂದ ಕಳೆದ ವರ್ಷ 8 ದಿನದ ರಾಮಪಟ್ಟಾಭಿಷೇಕದಿಂದ ಪ್ರಭಾವಿತರಾದಂತಹ ನಾವೆಲ್ಲರೂ ಈ ವರ್ಷ ಗ್ರಾಮ ವಿಕಾಸ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಒಂದೊಂದು ದಿನ ಒಂದೊಂದು ವಿಚಾರಕ್ಕೋಸ್ಕರ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಬಂದಂತ ಎಲ್ಲರಿಗೆ ಆತ್ಮವಿಶ್ವಾಸ ಉಂಟಾಗಿದೆ. ಕಳೆದ 3ನೇ ದಿನ ಆರೋಗ್ಯ ಮಾಹಿತಿ ಅಂತ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ರೂವಾರಿಯನ್ನು ನಯನ ಪಾರ್ಥ ಸಾರಥಿ ವಹಿಸಿಕೊಂಡಿದ್ದರು. ಎಲ್ಲ ನಮ್ಮ ತಲಪಾಡಿ ಮತ್ತು ಕಿನ್ಯ ಗ್ರಾಮದ ಪ್ರಮುಖ ಮಾತೆಯರಿದ್ದಾರೆ. ನಮ್ಮ ತಲಪಾಡಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ದುಡಿಯುವಂತ ತುಂಬಾ ಮಾತೆಯರಿದ್ದಾರೆ. ಅವರು ಕಾಣ್ಲಿಕ್ಕೇನು ಅವರು ಲೀಡರ್ ಅಂತ ಕಾಣುವುದಿಲ್ಲ. ಕೆಲಸ ಮಾಡುವುದರಲ್ಲಿ, ಜನರನ್ನು ಸಂಘಟಿಸುವುದರಲ್ಲಿ ತುಂಬಾ ತಾಯಂದಿರು ಶ್ರಮ ಪಟ್ಟವರಿದ್ದಾರೆ. ಅಂತ ತಾಯಂದಿರುಗಳನ್ನು ಸೇರಿಸಿ ಅಲ್ಲಲ್ಲಿ ನಾವು ಗುಂಪು ಗುಂಪಾಗಿ ಮಾಡಿ ಅವರಿಗೆ ಅವರೇ ಜನರನ್ನು ಸಂಪರ್ಕ ಮಾಡಿದ ಒಂದು ಪರಿಣಾಮದಿಂದಾಗಿ 80ಕ್ಕಿಂತಲೂ ಹೆಚ್ಚು ತಾಯಂದಿರು ಸೇರಿದ್ದಾರೆ ಅಂತಾದ್ರೆ ಇದು ಅದ್ಭುತವಾದಂತಹ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ತಾಯಂದಿರಿಗೆ ಮತ್ತು ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದರೆ ನಾವೆಲ್ಲರೂ ಒಟ್ಟಾಗ್ತೇವೆ ಎಂಬುದಕ್ಕೆ ಇದೊಂದು ನಿದರ್ಶನವಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಇಲ್ಲೇ ಆಗ್ಬೇಕು ಅಂತಿಲ್ಲ. ನಮ್ಮ ತಲಪಾಡಿ ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ನಮ್ಮ ಎಲ್ಲ ಯುವಕರು ಮತ್ತು ಯುವತಿಯರು, ತಾಯಂದಿರು, ಸಜ್ಜನ ಬಂಧುಗಳಿಗೆ ರಾಷ್ಟ್ರ ಪ್ರೇಮವನ್ನು ಉಂಟು ಮಾಡುವುದರಲ್ಲಿ ನಾವು ಹಿಂದೆ ಬೀಳಬಾರದು. ಯಾಕೆಂದ್ರೆ ಕೇವಲ ನಾವು ಮನೆಗಾಗಿ, ಹೆಂಡತಿ ಮಕ್ಕಳಿಗಾಗಿ, ಸಂಸ್ಕಾರಕ್ಕಾಗಿ ಎಲ್ಲರೂ ಬದುಕುತ್ತೇವೆ. ಆ ಬದುಕಾಗಿದ್ದರೂ ಕೂಡ ಅದು ನಿಜವಾದ ಬದುಕಾಗುವುದಿಲ್ಲ. ಯಾರು ಪರರಿಗೋಸ್ಕರ, ಪರರ ದುಃಖಕ್ಕೋಸ್ಕರ, ಪರರ ಸಮಸ್ಯೆಗೋಸ್ಕರ ಯಾರು ಬದುಕುತ್ತಾರೋ ಅಂತಹವನೇ ಬದುಕು ನಿಜವಾದ ಬದುಕು. ಅಂತಹ ಬದುಕನ್ನು ಬದುಕಿಸಿದಂತ ನೀವೆಲ್ಲರೂ ಇಂದು ಧನ್ಯರು. ಯಾಕೆಂದರೆ ನೀವೆಲ್ಲರೂ ಇದಕ್ಕೋಸ್ಕರ ನೀವು ಚಿಂತೆ ಮಾಡುವವರು, ಇದಕ್ಕೋಸ್ಕರ ಸಮಯವನ್ನು ಕೊಡುವವರು. ಆದ್ದರಿಂದಲೇ ಈ ಆತ್ಮನಿರ್ಭರದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಹಳ ಬೇಗನೆ ಬಂದು ಇಲ್ಲಿ ಸೇರಿದ್ದೀರಿ. ನಿಮಗೆ ನಾನು ಮತ್ತೊಮ್ಮೆ ನಮ್ಮ ಆಭಾರಿ ಆಗುತ್ತೇನೆ. ನವದಂಪತಿ ಕಾರ್ಯಕ್ರಮ ಅಂತ ಇಲ್ಲಿ ಆಗ್ತದೆ. ನವದಂಪತಿ ಕಾರ್ಯಕ್ರಮದಲ್ಲಿ ದಂಪತಿಗಳ ಒಂದಿಷ್ಟು ಸಂಸ್ಕಾರ ಕೊಡುವಂತ ಒಂದು ಅಮೂಲ್ಯವಾದಂತ ಒಂದು ಕಾರ್ಯಕ್ರಮ. ಆ ದಂಪತಿಗಳು 1 ವರ್ಷ ಬರಬೇಕಾದ್ರೆ ಅವರು ಬೇರೆ ಬೇರೆ ಒತ್ತಡಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಅಂತಹ ದಂಪತಿಗಳು ಇವತ್ತು ಸಿಕ್ಕಿದರೂ ಕೂಡ ಅವರಲ್ಲಿ ಧನ್ಯತಾ ಭಾವನೆ ಇದೆ. ನಮಗೆಲ್ಲ ಪರಿಚಯವೇ ಇರುವುದಿಲ್ಲ, ಆದ್ರೆ ಅವರು ನಮಗೆ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಆಗ ಕೇಳುವಾಗ ಹೇಳ್ತಾರೆ, ನಾವು ದಂಪತಿ ಕಲೆ ಕಾರ್ಯಕ್ರಮಕ್ಕೆ 10 ವರ್ಷಕ್ಕೆ ಮೊದಲು ಬಂದಿದ್ದೇವೆ ಎಂದು. 1 ದಿನದ ಕಾರ್ಯಕ್ರಮದಲ್ಲಿ ಜೀವನ ಪರ್ಯಂತ ನೆನಪಿಡುವಂತ ಒಂದು ಕಾರ್ಯಕ್ರಮ ಅದು ನವದಂಪತಿ ಕಾರ್ಯಕ್ರಮ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನವದಂಪತಿಗಳು ಹೇಗೆ ದಂಪತಿಯಾಗಿ ನಾವು ಬದುಕಬೇಕು, ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಂತಾನವನ್ನು ಪಡೆಯಬೇಕು. ಯಾಕೆಂದ್ರೆ ನಮ್ಮ ದೇಶ ಉಳಿಯಬೇಕಾದ್ರೆ ನಮ್ಮ ಮಕ್ಕಳ ಸಂಖ್ಯೆಯು ಜಾಸ್ತಿ ಆಗಬೇಕು. ಆರೋಗ್ಯವಂತ ಮಕ್ಕಳು ನಮ್ಮ ಮನೆಯಲ್ಲಿರಬೇಕು. ಕೇವಲ ಮಕ್ಕಳಾದರೆ ಸಾರು. ಆ ಮಕ್ಕಳು ದೇಶವನ್ನ, ಧರ್ಮವನ್ನ, ನಮ್ಮ ಕುಟುಂಬವನ್ನ ಕೀರ್ತಿಯನ್ನು ಹೆಚ್ಚಿಸುವಂತಹ ಮಕ್ಕಳು ನಮ್ಮದಾಗಬೇಕು. ಅದಕ್ಕೋಸ್ಕರವೇ ಇನ್ನೊಂದು ಆತ್ಮನಿರ್ಭರ ಭಾರತದ ಕಲ್ಪನೆ. ನಮ್ಮ ಮಕ್ಕಳು ಈಗ ಅವರು ಹೇಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿಂದಲೇ ಶುರುವಾಗಬೇಕು ಅಂತ. ಅಂತಹ ಉದ್ಯಮಿಗಳ ನೀವಾಗಬೇಕು, ಅಂತಹ ಕಲಾವಿದರು ನೀವಾಗಬೇಕು, ಅಂತಹ ಯೋಗ್ಯ ವ್ಯಕ್ತಿಗಳು ನೀವಾಗಬೇಕು ಅಂತ ಅದೇ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಿಮ್ಮಲ್ಲಿ ಬರಮಾಡಿಸಿದ್ದೇವೆ. ಬಂದಿದ್ದೀರಾ, ತುಂಬಾ ಸಂತೋಷ. ಹೇಳುವುದಿದ್ರೆ ಗಂಟೆ ಕಟ್ಟಲೆ ಹೇಳಬಹುದು. ಹೇಳುವಂತ ಪರಿಸ್ಥಿತಿ ಮತ್ತು ಸಮಯ ಇದಲ್ಲ. ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ವಿಷಯಕ್ಕೋಸ್ಕರ ನಾವಿಲ್ಲಿ ಸೇರುವವರಿದ್ದೇವೆ. ನಮ್ಮ ಗ್ರಾಮಗಳಲ್ಲಿ ಯಾವುದು ಕೊರತೆ ಇದೆಯೋ ಕೊರತೆಯನ್ನು ಹೇಳುವುದು ನಮ್ಮ ಕರ್ತವ್ಯವಲ್ಲ. ಆ ಕೊರತೆಯನ್ನು ನೀಗಿಸುವುದರಲ್ಲಿ ನಮ್ಮ ಪಾತ್ರ ಏನು? ಕೇವಲ ಪಂಚಾಯತಿ ಅಧ್ಯಕ್ಷರನ್ನ ಅಲ್ಲ, ಸರ್ಕಾರವನ್ನ ಬೈಯುವುದಕ್ಕಿಂತ ಈ ಕೊರತೆಗೆ, ನಮ್ಮ ಗ್ರಾಮದ ಕೊರತೆಗೆ, ನಮ್ಮ ನೀರಿನ ಕೊರತೆ ಇರಬಹುದು, ಕಸಕಡ್ಡಿಯ ಕೊರತೆ ಇರಬಹುದು, ಬೇರೆ ಬೇರೆ ಸಮಸ್ಯೆಗಳು ನಮ್ಮಲ್ಲಿರಬಹುದು. ಆ ಸಮಸ್ಯೆಗೆ ನಮ್ಮ ಈ ತಂಡ ಏನು ಮಾಡಬಹುದು, ಅದೇ ಮುಖ್ಯವಾದ ಚಿಂತನೆ. ಮತ್ತೊಬ್ಬನನ್ನು ದೂರುವುದರಲ್ಲಿ, ಕಾಲ ಕಳೆಯುವುದರಲ್ಲಿ
ದೊಡ್ಡ ಸಂಗತಿ ಏನಲ್ಲ. ಆದರೆ ನಮ್ಮ ಗ್ರಾಮದಲ್ಲಿರುವಂತ ನಮ್ಮ ಗೊಂದಲಗಳನ್ನು ಏನಿದೆ, ಒಂದು ಮಾರ್ಗದ ಸಮಸ್ಯೆ ಇರಬಹುದು, ಆ ಮಾರ್ಗಕ್ಕೆ ಜಾಗ ಬಿಟ್ಟು ಕೊಡುವವರ ಸಮಸ್ಯೆ ಇರಬಹುದು, ಮಾರ್ಗ ರಿಪೇರಿ ಆಗದಂತಹ ಸಮಸ್ಯೆ ಇರಬಹುದು. ನಾವೆಲ್ಲರೂ ಒಟ್ಟಾದಾಗ ಅದು ನಮಗೆ ಸುಲಭ ಸಾಧ್ಯವಾಗುವುದಕ್ಕೆ ಸಾಧ್ಯವಾಗಬಹುದು. ಎಲ್ಲಿ ಭಜನಾ ಮಂದಿರಗಳು ಇಲ್ಲವೋ ಅಲ್ಲಿ ಭಜನಾ ಮಂದಿರವನ್ನು ಕೂಡ ನಾವು ಸ್ಥಾಪನೆ ಮಾಡುವಂತ ಅನಿವಾರ್ಯತೆ ಇದೆ, ಅಗತ್ಯವೂ ಇದೆ. ಅದಕ್ಕೆಲ್ಲರೂ ನಾವು ಸಹಕಾರ ಕೊಡುತ್ತಾ ಎಲ್ಲ ನಾವು ಒಗ್ಗಟ್ಟಿನಿಂದ ಸಹಬಾಳ್ವೆಯಿಂದ ನಾವೆಲ್ಲರೂ ಮುನ್ನಡೆದು ಈ ದೇಶಕ್ಕೋಸ್ಕರ ಈ ಧರ್ಮಕ್ಕೋಸ್ಕರ ಬದುಕಿದಾಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಈ ದೃಷ್ಟಿಯಿಂದ ಇಂದಿನ 8 ದಿನದ ಕಾರ್ಯಕ್ರಮ ಇದು ಯಶಸ್ವಿ ಆಗ್ತದೆ, ಆಗಲಿ. ಮುಂದೆಯೂ ಕೂಡ ನಾವೆಲ್ಲರೂ ಒಟ್ಟು ಸೇರಿ ಮಾಡುವಂತ ಅನೇಕ ಕಾರ್ಯಕ್ರಮ ಇದೆ. ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದೇನು ನಾನು ಮಾಡಬೇಕೆಂದು ನಿಮ್ಮ ಬಾಯಿಂದಲೇ ಬರಬೇಕು. ಯಾಕೆಂದ್ರೆ ಮುಂದಿನ ಕಾರ್ಯಕ್ರಮ ಏನು ಅಂತ ನೀವು ನಮ್ಮ ಪ್ರಮುಖರನ್ನು ಕೇಳಿ ಈ ಕಾರ್ಯಕ್ರಮಕ್ಕೆ ತಾವು ಆತುರತೆಯಿಂದ ಇರುವಿರಿ ಎಂಬಂತ ವಿಶ್ವಾಸ ಮತ್ತು ನಂಬಿಕೆಯಿಂದ ಈ ನನ್ನ ಪ್ರಾಸ್ತಾವಿಕವಾದಂತ ನುಡಿಗಳನ್ನು ಹೇಳುತ್ತಾ ಮುಂದೆ ನಿಮಗೆ ಈ ಸಮಾಜದಲ್ಲಿ ಸೇವೆ ಮಾಡುವಂತ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಲಿ. ಗುರು ಹಿರಿಯರ ಆಶೀರ್ವಾದ ಇರಲಿ. ನಿಮ್ಮ ಶ್ರೇಯಸ್ಸು ಸದಾ ನಮ್ಮ ಸಮಾಜದ ಮೇಲೆ ಇರಲಿ ಅಂತ ಹೇಳುತ್ತಾ, ಹಿಂದೆ ಒಂದು ದೊಡ್ಡ ಮನೆ ಇತ್ತು. ಆ ದೊಡ್ಡ ಮನೆಯಲ್ಲಿ ಒಂದು 120ಕ್ಕಿಂತ ಜಾಸ್ತಿ ಜನ ವಾಸವಾಗಿದ್ದರು. ಅಲ್ಲಿ ಒಬ್ರು ಅಪ್ಪ ಅಮ್ಮ, ಅವರಿಗೊಂದು 10 ಜನ ಮಕ್ಕಳು. ಆ 10 ಜನರಿಗೆ ಸೊಸೆಯಂದರು ಬಂದಾಗ 10 ಜನ ಸೇರಿದ್ರು. ಎಷ್ಟಾಯ್ತು ಸಂಖ್ಯೆ? 22. ಆಮೇಲೆ ಆ ಮಕ್ಕಳಿಗೂ ಕೂಡ ಒಂದು 10-12 ಮಕ್ಕಳು. ಈಗಿನವರಿಗೆ ಕೆಲವರಿಗೆ ಅದ್ಭುತ ಹೆಂಚಲ ಉಂಡ ಮಾರರೆ ಅಂತ. ಅದರಲ್ಲಿ ಚಿಕ್ಕ ಮಗನಿಗೆ ಮಾತ್ರ ಒಬ್ಬನೇ ಒಬ್ಬ ಹುಡುಗ. ದೊಡ್ಡ ಆಸ್ತಿ, ಒಂದು 100-200 ಎಕರೆ ಜಾಗ, ಒಂದು 10-50 ದನಗಳು, ಗದ್ದೆ ಬೇಸಾಯ, ಕೆಲಸಕ್ಕೆ ಜನ ಬೇಕುಂದಿಲ್ಲ, ಮನೆಯವರೇ ಸಾಕಾಗ್ತಿತ್ತು. ಒಂದ್ ದಿವಸ ಈ ಮನೆಗೆ ಬಂದ ಸೊಸೆಯಂದರು ತನ್ನ ಗಂಡನಿಗೆ ಹೇಳಲಿಕ್ಕೆ ಶುರು ಮಾಡಿದ್ರು, ಪಾಲು ಮಾಡ್ಕೊಳ್ಳಿ ಅಂತ. ಹಾಗೆ ಅಪ್ಪನಿಗೆ ಒತ್ತಾಯ ಮಾಡ್ತಿದ್ರು, ಅವರು ಒಪ್ತಿರ್ಲಿಲ್ಲ. ಒಟ್ಟಿಗೆ ಇರಬೇಕು ಅಂತ ಆಸೆ ಇವರಿಗೆ. ಆದ್ರೆ ಮನೆಯವರೆಲ್ಲ ಒತ್ತಡಕ್ಕೆ ಮಣಿದು ಪಾಲು ಮಾಡದಿದ್ರೆ ಅಪ್ಪನನ್ನೇ ಹೊರಗೆ ಹಾಕುವ ಅಂತ ಅಪ್ಪನನ್ನು ಹೊರಗೆ ಹಾಕಿದ್ರು. ಆ ಸಮಯಕ್ಕೆ ಅವರ ಶ್ರೀಮತಿಯವರು ತೀರ್ಕೊಂಡಿದ್ರು. ಅದಕ್ಕೊಂದು ಸಣ್ಣ ಗುಡಿಸಲಿನಲ್ಲಿ ಅವರ ವಾಸ. ಈ ಚಿಕ್ಕ ಮಗ ಒಬ್ಬ ಇದ್ದಾನಲ್ಲ, ಅವನಿಗೆ ಅಜ್ಜನಲ್ಲಿ ಭಾರಿ ಪ್ರೀತಿ. ನಮಗೆಲ್ಲ ಗೊತ್ತಲ್ಲ, ನಾವು ಜಾಸ್ತಿ ಇರುವುದು ಅಜ್ಜ ಅಜ್ಜಿ ಹತ್ರ. ಆ ಅಜ್ಜನ ಹತ್ರನೇ ಇದ್ರೆ ಆ ಅಪ್ಪ ಅಮ್ಮ ಬಿಡ್ತಿರ್ಲಿಲ್ಲ, ಯಾಕಂದ್ರೆ ಅವರಿಗೆ ಇಂಗ್ಲಿಷ್ ಬರುದಿಲ್ಲಲ್ಲ. ಅಂಚ ಅಜ್ಜನಾಡಿಗೆ ಬರಬಲ್ಲಿ ಅಂತ ಅಪ್ಪ ಅಮ್ಮ ಜೋರು ಮಾಡ್ತಿದ್ರು. ಆದ್ರೂ ಅವನು ಹೋಗ್ತಿದ್ದ. ಒಂದ್ ದಿವಸ ರಾತ್ರಿ ಒಂದು 2-3 ಗಂಟೆಯ ಸಮಯ ಇವರ ಹಳೆ ಮನೆ, ತರವಾಡು ಮನೆ, ಈಗಾಗೆ ಟ್ಯಾರಿಸ್ ಎಲ್ಲ ಅಲ್ಲಲ್ಲ, ಮುಳಿ ಮನೆ, ಅದಕ್ಕೆ ಬೆಂಕಿ ಬಿದ್ದೋಯ್ತು. ಪಕ್ಕದ ಕೊಟ್ಟಿಗೆಗೂ ಬೆಂಕಿ ಬಿತ್ತು. ದನ ಎಲ್ಲ ಸತ್ತೋಯ್ತು, ಮನೆಯವರೆಲ್ಲ ಸತ್ತುಕೊಂಡ್ರು. ಅಜ್ಜ ಮಾತ್ರ ಬಾಕಿ, ಅವರು ಹೊರಗಿದ್ರಲ್ಲ, ಅವರು ಬಾಕಿ ಆಯ್ತು. ಎಚ್ಚೆತ್ತು ನೋಡ್ತಾರೆ, ಬೆಂಕಿ ಆರಿಸಬೇಕು. ಒಬ್ಬರೇ ಕಿರಿಚಾಡಿದ್ರು, ಒಬ್ಬರು ಹೊಡೆದ್ರು ಗೊತ್ತಾಗಲ್ಲ. ಯಾಕೆ ತುಂಬಾ ದೂರ, ಒಂದು 200 ಎಕರೆ ಆಸ್ತಿ ಒಳಗಡೆ ಇವರದೇ ಮನೆ, ಏನು ಗೊತ್ತಾಗಲ್ಲ. ಅಲ್ಲ, ಸರ್ವನಾಶ ಆಯ್ತು. ಕೊನೆಗೆ ಅವರಿಗೆ ಬೇಜಾರಾದ್ದೇನೆಂದ್ರೆ, ತನ್ನ ಮೊಮ್ಮಗ ಇದ್ದಲ್ಲ, ಅವನೂ ಸತ್ತು ಹೋದ ಅಂತ ಬೇಜಾರು. ಹಾಗೆ ದುಃಖದಿಂದ ತನ್ನ ಕೋಣೆಯೊಳಗೆ ಬರ್ತಾರೆ. ಬಂದ್ರೆ ಆಶ್ಚರ್ಯಕ್ಕೆ ಆದಿತ್ತೇನೆಂದ್ರೆ, ಆ ಮೊಮ್ಮಗ ಏನು ಮಾಡಿದಾನಂದ್ರೆ, ಅಜ್ಜನ ಹತ್ರ ಮಲಗಲಿಕ್ಕೆ ಅಪ್ಪ ಅಮ್ಮ ನಿದ್ರೆ ಮಾಡಿದ ಮೇಲೆ ಎದ್ಕೊಂಡು ಬಂದಿದ್ದಾನೆ. ಅವನು ಬಂದು ಇಲ್ಲಿ ಮಲಗಿ ಬಿಟ್ಟಿದ್ದಾನೆ. ಅಜ್ಜನಿಗೂ ಗೊತ್ತಿಲ್ಲ ಅದು. ಅಜ್ಜನಿಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಅವರೇನು ಮಾಡಿದ್ರು ಅಂದ್ರೆ, ಇಡೀ ಆಸ್ತಿಯನ್ನು ಮಾರಾಟ ಮಾಡಿದ್ರು, ತೀರ್ಥಯಾತ್ರೆ ಹೋಗುವ ಅಂತ ಈ ಮೊಮ್ಮಗನನ್ನು ಕರೆದು ಹೊರಟುಕೊಂಡು ಹೋದ್ರು. ಆ ಸಮಯಕ್ಕೆ ಹುಡುಗನಿಗೆ ಪ್ರಾಯ 4 ವರ್ಷ. ನೆನಪಿಟ್ಟುಕೊಳ್ಬೇಕು, ಎಷ್ಟು ವರ್ಷ? 4 ವರ್ಷ. ಹೊರಟು ಹೋದ್ರು. 10 ವರ್ಷ ತಿರುಗಾಟ ಮಾಡಿದ್ರು. ಮಾಡಿ 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 ಆಗುವಾಗ ಹುಡುಗನಿಗೆ ಎಷ್ಟು ವರ್ಷ ಪ್ರಾಯ? ಈಗ 14 ವರ್ಷ ಪ್ರಾಯ. ಅಂದ್ರೆ ಸಣ್ಣಕ್ಕೆ ಮೀಸೆ ಬರ್ಲಿಕ್ಕೆ ಶುರುವಾಗಿದೆ. ಒಂದ್ ದಿವಸ ಈ ಅಜ್ಜ ಏನು ಮಾಡ್ದ ಅಂದ್ರೆ, ಅವರಲ್ಲಿ ಒಂದು ದೊಡ್ಡ ಕಟ್ಟಿತ್ತು. ಆ ಕಟ್ಟನ್ನ ಮೊಮ್ಮಗನಲ್ಲಿ ಕೊಟ್ಟು ಹೇಳಿದ್ರು, ಇವತ್ತಿನಿಂದ ಇದನ್ನು ಸರಿ ನೋಡ್ಕೊಳ್ಬೇಕು ನೀನು, ಜಾಗ್ರತೆ ಅಂತ ಹೇಳಿ ಅವನಲ್ಲಿ ಕೊಟ್ರು. ಅಲ್ಲಿವರೆಗೆ ಅಜ್ಜನ ಹಿಡ್ಕೊಳ್ತಿದ್ದ ಅದನ್ನು. ಅದಾಗಿ 1 ವಾರ ಆಗ್ಬೇಕಾದ್ರೆ ಅಜ್ಜ ತೀರ್ಕೊಂಡ್ರು. ಊರಿನವರೆಲ್ಲ ಸೇರಿ ಭರ್ಜರಿ ಅವನಿಗೆ ಬೊಜ್ಜಾಲ ಮಾಡಿದ್ರು. ಯಾವ್ಯಾವರು, ಅವರಿಗೇನು ಊರಿನವ್ರ ಪರಿಚಯ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ರು ಅವರು. ಹಾಗಾಗಿ ಅವರಿಗೆ ಒಂದು ಭಿಕ್ಷಕನಿಗೆ ಊಟ ಅಂತ ಹಾಕಿದ್ರು. ಅದಾದ ನಂತರ ಅಜ್ಜನ ಕೆಲಸ ಮೊಮ್ಮಗ ಮಾಡ್ಬೇಕಲ್ಲ, ಅದಕ್ಕೆ ಈ ಗಂಟನ್ನ ಹೆಗಲಿಗೆ ಹಾಕೊಳ್ಳುದು, ಇವನು ಹೋಗುದು ಮನೆಗೆ. ಒಂದ್ ದಿವಸ ಒಂದು ಮನೆಗೆ ಹೋಗಿದ್ದಾನೆ, ಮನೆಯಲ್ಲಿ ಕೂತಿದ್ದಾನೆ. ಮನೆ ಯಜಮಾನರು ಕೇಳಿದ್ರು ಈ ಹುಡುಗನ ಹತ್ರ, ನಿನ್ನ ಹೆಸರೇನು ಅಂತ. ಅವನು ಹೇಳಿದ ಹೆಸರು ಪುಟ್ಟ ಅಂತಂದ. ಪುಟ್ಟ? ಅದು ಪುಟ್ಟ. ಪುಟ್ಟ ಅಂತ ಆಗಿರ್ಲಿಕ್ಕಿಲ್ಲ ಮಾರದು, ಪ್ರೀತಿಯಲ್ಲಿ ನಿನ್ನನ್ನು ಕರೆದದ್ದು, ಬೇರೆ ಏನಾದ್ರೂ ಹೆಸರು ಇರ್ಬೋದು. ಇಲ್ಲ ಇಲ್ಲ, ನನ್ನ ಹೆಸರು ಪುಟ್ಟ
ಅಂತ ಹೇಳಿದೆ. ಸರಿ, ಅಪ್ಪನ ಹೆಸರು ಗೊತ್ತಿಲ್ಲ ಅಂತ, ಅಮ್ಮನ ಹೆಸರು ಗೊತ್ತಿಲ್ಲ, ಅಜ್ಜನ ಹೆಸರು ಅಜ್ಜ ಅಂತ. ಯಾಕಂದ್ರೆ ಇವನಿಗೆ ಅಜ್ಜ ಅಂತ ಕರೆದದ್ದು ಬಿಟ್ರೆ ಹೆಸರು ಗೊತ್ತಿರ್ಲಿಲ್ಲ ಅವನಿಗೆ. ಊರು ಯಾವುದು? ಊರು ನನಗೆ ಇಲ್ಲ, ಎಲ್ಲ ಊರೇ ನಮ್ದೆಲ್ಲ, ಎಲ್ಲ ನಮ್ದೇ ಊರು ಅಂತ ಹೇಳ್ದ. ಕೊನೆಗೆ ಕೇಳ್ತಾರೆ ಅವರು, ಒಂದು ಗಂಟುಂಟಲ್ಲ ನಿನ್ನಲ್ಲಿ, ಅದರಲ್ಲಿ ಏನುಂಟು ಅಂತ ಕೇಳಿದ. ಗೊತ್ತಿಲ್ಲ ಅಂತ ಅದಕ್ಕೆ ಉತ್ತರ. ಗೊತ್ತಿಲ್ಲ, ಹಾಗೆ ನೋಡುವ ಎಂತ ಉಂಟು ನೋಡು. ಪತ್ತೆರಲ್ಲಿ ಅಜ್ಜ ಮಂತೀರಿ ಅಂತ ಮುಟ್ಟಬಾರ್ದಂತ ಅವನು. ಆದ್ರೂ ಇವನಿಗೆ ಮನಸ್ಸು ಕೇಳಲಿಲ್ಲ. ಮನೆ ಯಜಮಾನ ಅದನ್ನು ಎಳೆದು ತೆಗೆದು ಅದನ್ನ ಬಿಡಿಸಿ ನೋಡ್ತಾನೆ. ನೋಡಿದ್ರೆ ಅದರ ಒಳಗಡೆ ಒಂದು ಚಿನ್ನದ ಪಾತ್ರೆ ಇತ್ತು. ಆ ಚಿನ್ನದ ಪಾತ್ರೆಯ ಒಳಗಡೆ ಮುತ್ತು, ರತ್ನ, ವಜ್ರ, ವೈಢೂರ್ಯ, ಮಾಣಿಕ ಇಂಥದ್ದೆಲ್ಲ ಬೆಲೆ ಬಾಳುವ ವಸ್ತುಗಳನ್ನ ಜೋಡಿಸಿಟ್ಟಿದ್ರು. ಇವರ 100-200 ಎಕರೆ ಜಾಗ ಇತ್ತಲ್ಲ, ಅದನ್ನೆಲ್ಲ ಮಾರಾಟ ಮಾಡಿ ಆ ಹಣ ಸಂಗ್ರಹ ಮಾಡಿ ಇದು ನನ್ನ ಮೊಮ್ಮಗನಿಗೆ ಮುಂದಕ್ಕೆ ಇರಲಿ ಅಂತ ಅದನ್ನೆಲ್ಲ ಅದರ ಒಳಗಡೆ ಹಾಕಿ ಮೊಮ್ಮಗನನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗಿದ್ದ. ಅವ ಒಂದು ಮುತ್ತು ತೆಗೆದು ಆ ಮನೆ ಯಜಮಾನ ಆ ಮಗುವಿಗೆ ತೋರಿಸಿ ಕೇಳ್ತಾನೆ, ಪುಟ್ಟನಿಗೆ ತೋರಿಸಿ ಕೇಳ್ತಾನೆ, ಪುಟ್ಟ ಇದು ಏನು ಗೊತ್ತಾ ಎಂಬ ಪ್ರಶ್ನೆ ಕೇಳ್ತಾನೆ. ಏನು ಉತ್ತರಿಸಿರ್ಬೋದು ಹೇಳಿ? ಗಟ್ಟಿ ಹೇಳಿ, ಗಟ್ಟಿ ಹೇಳಬೇಕು. ಇಷ್ಟೇ ಗಟ್ಟಿಯ ನಿಮಗೆ ಸ್ವರ? ಸಿಟ್ಟು ಬಂದ್ರೆ ಎಷ್ಟು ಗಟ್ಟಿ ಹೇಳ್ತೀರಾ ಅಷ್ಟು ಗಟ್ಟಿ ಹೇಳಿ ನೋಡುವ. ಯಾಕಂದ್ರೆ ಇದೇ ಶಬ್ದವನ್ನು ಮತ್ತೆ ನೀವು ಹೇಳಲಿಕ್ಕಿದ್ದೀರಿ, ಅದಕ್ಕೆ ಗೊತ್ತಿಲ್ಲ ಅಂತ. ಪುಟ್ಟ ಈ ಮುತ್ತಿಗಿರುವ ಬೆಲೆ ಎಷ್ಟು ಗೊತ್ತಾ? ಗೊತ್ತಿಲ್ಲ. ಕತೆ ಮುಗಿದಿದೆ. ನಮ್ಮ ದೇಶದಲ್ಲಿ ಅದೆಷ್ಟ ಬೇರೆ ಬೇರೆ ವಿಷಯಗಳಿದೆ. ಇತ್ತೀಚೆಗೆ ಬಂದರೆ ನರೇಂದ್ರ ಮೋದಿ ಅವರು ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಯೋಗ ಶಾಸ್ತ್ರ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದ ಯಮ ನಿಯಮದಲ್ಲಿ ಬರುವ ಅಹಿಂಸಾ, ಸತ್ಯ, ಮಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ 10 ವಿಷಯಗಳು. ಪುಟ್ಟ ನಿಮಗೇನಾದ್ರೂ ಗೊತ್ತಾ? ಬೇಡ ಬಿಡಿ. ಖಗೋಳ ವಿಜ್ಞಾನದ ಬಗ್ಗೆ ಜಗತ್ತಿಗೆ ಕೊಟ್ಟದ್ದು ಯಾರು? ಭಾರತ ಕೊಟ್ಟಿರುವುದು ಖಗೋಳ ವಿಜ್ಞಾನದ ಬಗ್ಗೆ. ಈಗ ಯಾರ್ಯಾರು ಪೇಟೆಂಟ್ ಮಾಡಿಕೊಂಡಿದ್ದಾರೆ ಬಿಡಿ. ಸೂರ್ಯ ಎಲ್ಲಿದೆ, ಚಂದ್ರ ಎಲ್ಲಿದೆ, ಸೂರ್ಯನಿಗೆ ಯಾವ ಗ್ರಹ ಎಷ್ಟು ಸುತ್ತು ಬರ್ತದೆ, ನಾವು ಫಸ್ಟ್ ಕಲಿಸಿಕೊಟ್ಟಿರುವುದು ಜಗತ್ತಿಗೆ. ಅದರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿದ್ದೇವೆ ನಾವು. ಗೊತ್ತಾ? ಇನ್ನು ನಮ್ಗೆ ಗೊತ್ತಿಲ್ಲ ಹೇಳಿಸುದಿಲ್ಲ, ಯಾಕಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ ಅದಕ್ಕೆ. ಹಾಗಾಗಿ ಇಂತಹ ಖಗೋಳ ವಿಜ್ಞಾನವನ್ನ, ವೇದವನ್ನ, ಪುರಾಣಗಳನ್ನ, ರಾಮಾಯಣ ಮತ್ತು ಮಹಾಭಾರತದ ಶ್ಲೋಕಗಳನ್ನೇ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ ಇನ್ನು ನನಗೆ. ಅಂತಹ ಒಂದು ಸದ್ಗ್ರಂಥ, ದೊಡ್ಡ ಗ್ರಂಥ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದು ಒಂದು ಕುಟುಂಬದ ಕತೆ. ಯಾವ್ದು ಹೇಳಿ? ಒಂದು ಕುಟುಂಬದ ಕತೆ ಯಾವುದು? ಒಂದು ಕುಟುಂಬದ ಕತೆ ಅದೇ ಗೊತ್ತಲ್ಲ ನಮಗೆ. ರಾಮಾಯಣ ಅಲ್ಲ, ಅದು 2 ಕುಟುಂಬದ ಕತೆ. ಯಾಕಂದ್ರೆ ರಾಮ ಕ್ಷತ್ರಿಯ, ಅವನು ಬ್ರಾಹ್ಮಣ, 2 ಕುಟುಂಬ ಇದೆ. ಮಹಾಭಾರತದಲ್ಲಿ ಒಂದೇ ಕುಟುಂಬ, ಕೌರವರು ಪಾಂಡವರು. ನೀವು ಯಾಯಾತಿಯಿಂದ ತಗೊಂಡ್ರು ಒಂದೇ ಕುಟುಂಬ ಅದು. ಅಂತ ಒಂದೇ ಕುಟುಂಬದ ಕತೆ ಎಷ್ಟು ದಿವಸ ಹೇಳಿದ್ರೆ ಮುಗೀತದ? ಮುಗಿಯುವುದೇ ಇಲ್ಲ. ಆ ಟಿವಿ ಒಳಗಡೆ ಅಲ್ಲಿ ಅರ್ಧಂಬರ್ಧ ತೋರಿಸಿದ್ದಾರೆ, ಆದ್ರೂ ಮುಗಿಯಲ್ಲ ಅದು. ಇಂತಹ ರಾಮಾಯಣವನ್ನು, ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟದ್ದು ಭಾರತ. ಎಷ್ಟು ನದಿಗಳು ನಮಗೆ ನಮ್ಮ ದೇಶದಲ್ಲಿ. ಹೆಸರು ಹೇಳಿದ್ರೆ ಮುಗೀತದ? ಎಲ್ಲ ಹೆಣ್ಮಕ್ಕಳಿಗೆ ಹೆಸರಿಟ್ಟು ಬಿಟ್ಟಿದ್ದಾರೆ, ಆದ್ರೂ ಮುಗಿಯಲ್ಲ ಅದು ನದಿಯ ಹೆಸರು. ನಮ್ಮದು ಚಂದ್ರಗಿರಿ ಅಂತ ಉಂಟು, ಯಾರೇ ಹೆಸರು ಇಡ್ಲಿಕ್ಕೆ ಆಗಲ್ಲ. ಈ ತರ ನಮ್ಮ ದೇಶದಲ್ಲಿರ್ತಕ್ಕಂಥ ಅದೆಷ್ಟು ಜೀವನ ಮೌಲ್ಯಗಳಿರ್ಬೋದು, ಸಾಧನೆಗಳಿರ್ಬೋದು, ನಾವು ಅದರಲ್ಲಿ ಕಲಿಯುವುದರಲ್ಲಿ ಹಿಂದೆ ಆಗಿದ್ದೀವಲ್ಲ. ನಮ್ಮ ಸ್ಥಿತಿ ಹೇಗಿದೆ ಈಗ? ಒಂದು ಮೊಬೈಲ್ ಸಿಕ್ಕಿದ್ರೆ ಸಾಕು, ಅಲ್ಲ ಅದರಲ್ಲೇ ಅಂತ ತಿಳ್ಕೊಂಡಿದ್ದೀವಿ ನಾವು. ಅದರಲ್ಲಿಯೇ ಇದೆ, ಆದ್ರೆ ಅದನ್ನು ಓಪನ್ ಮಾಡ್ತೇವಾ? ಅಲ್ಲ ಸಿಗ್ತದೆ ಅದರಲ್ಲಿ. ನದಿಗಳದ್ದು ಕೇಳಿದ್ರೆ ಸಿಗತ್ತೆ ನಿಮಗೆ. ನಾನೀಗ ಯೋಗಕ್ಕೆ ಕಲೀಲಿಕ್ಕೋಸ್ಕರ ಇನ್ಯಾರಲ್ಲಿ ಕೇಳಲಿಕ್ಕೆ ಆಗಲ್ಲ ನನ್ನ ಗುರುಗಳ ಹತ್ರ. ಈಗ ನನಗೆ ಗುರು ಅದುವೇ, ತೆಗೆದ್ರೆ ಸಿಗತ್ತೆ ಅದರಲ್ಲಿ ಯಾವ ರೋಗಕ್ಕೆ ಯಾವ ಮದ್ದಿದೆ ಅಂತ. ಅದನ್ನು ಓಪನ್ ಮಾಡ್ತೀವಿ ನಾವು? ಮಾಡಲ್ಲ ನಾವು. ನಾನೇನು ಅದಕ್ಕೆ ವಿರೋಧಿ ಅಲ್ಲ, ನೀವು ಮೊಬೈಲ್ ಹಿಡಿಬೇಡಿದ್ದ ನಾನು ಹೇಳಲೇ ಇಲ್ಲ ನಾನು. ಆದ್ರೆ ಯಾವುದನ್ನು ಓಪನ್ ಮಾಡಬೇಕಂತ ಗೊತ್ತಿರ್ಬೇಕು ನಮಗೆ. ಅದು ಓಪನ್ ಮಾಡಿದ್ರೆ ಮಾತ್ರ ನಮಗೆ ಅದರಲ್ಲಿ ಸಿಗುವುದು. ಹಾಗಾಗಿ ಇವತ್ತಿನ ಆತ್ಮನಿರ್ಭರ ಭಾರತ ಏನಂದ್ರೆ, ನೀವು ಯಾವುದನ್ನು ಓಪನ್ ಮಾಡಬೇಕು ಅದನ್ನು ಓಪನ್ ಮಾಡಿಸ್ಲಿಕ್ಕೋಸ್ಕರ ಬಂದಿದ್ದಾರೆ ಅವರಿಬ್ರು. ಅದು ಓಪನ್ ಮಾಡಿ, ಅದು ಓಪನ್ ಮಾಡಿದ್ರೆ ಆಗ ನಾವು ಸರ್ವ ರಾಷ್ಟ್ರಗಳಿಗೆ ಒಂದೇ ರಾಷ್ಟ್ರ ಆಗ್ತದೆ. ಇಲ್ಲಿ ಕೂತವರು ಸಾಕು ಜಗತ್ತು ಭಾರತವನ್ನು ಒಪ್ಪಿಕೊಳ್ಳಲಿಕ್ಕೆ. ನರೇಂದ್ರ ಮೋದಿಯವರು
ಎಲ್ಲೋ ಒಂದು ಗ್ರಾಮದಲ್ಲಿ ಹುಟ್ಟಿದ್ರಲ್ವಾ. ಜಗತ್ತು ತಲೆಬಾಗುವಂತೆ ಮಾಡಿತ್ತು, ಜಗತ್ತಿನ ನಂಬರ್ 1 ಜನ ಅವರು. ಇಲ್ಲಿ ಕೂತವರ ಪೈಕಿ ಯಾರಾದ್ರೂ ಇರಬಹುದಲ್ಲ ಅಂತವರು? ಇರ್ಲಿಕ್ಕಿಲ್ವಾ? ಇಲ್ಲ ಅಂತ ಹೇಳೋರು ಕೈ ಮೇಲೆ ಮಾಡಿ ನೋಡು. ಅಂತಹ ಎಂತ ಎಂತ ಹೇಳುದಕ್ಕೆ, ಒಂದು ಶೂನ್ಯ, ಸಂಪೂರ್ಣ ಶೂನ್ಯ ವ್ಯಕ್ತಿ ಯಾರು ಇರ್ಲಿಕ್ಕಿಲ್ಲ ನನಗೆ. ನಾವು ಪ್ರಧಾನಮಂತ್ರಿ ಆಗಬೇಕು ಅಂತಲ್ಲ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾನು ಮುಂದೆ ಬಂದರೆ ಸಾಕು. ಹಾಗಿದ್ರೆ ನಾವು ಸರ್ವಶ್ರೇಷ್ಠ ವ್ಯಕ್ತಿ ಆಗ್ತೀವಿ. ನಾವೆಲ್ಲ ಸುಧಾಕನ ಹೆಸರು ಕೇಳಿದ್ವಾ? ಸುಧಾಕನ ಹೆಸರು ಕೇಳಲಿಲ್ಲ ಅಂತವ್ರ ಕೈ ಮೇಲೆ ಮಾಡಿ. ಸುಧಾಮೂರ್ತಿ ಅವರ ಹೆಸರೇ ಕೇಳಲಿಲ್ಲ ನಾನು. ತಪ್ಪು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಕೈ ಎತ್ತಿ ಬಿಡಿ. ಈಗಿಲ್ಲ ನಾನು ಕೇಳ್ತೇನೆ, ನಾನು ಯಾರಿಗಾದ್ರೂ ಕೈ ತೋರಿಸಿ ಸುಧಾಕ ಯಾರು ಹೇಳಿ ಅಂತ. ಸುಮ್ಮನೆ ಗೊತ್ತಿಲ್ಲ ಅಂದ್ರೆ ಕೈ ಮೇಲೆ ಮಾಡಿ. ಎಲ್ಲರೂ ನಾನು ಕೇಳ್ತೇನೆ ಸುಮ್ಮನೆ ಇಂಥವರಿಗೆ ಅಂತ. ನೀವು ಸುಮ್ಮನೆ ಕೈ ಎತ್ತದಿರಬೇಡಿ. ಎಲ್ರಿಗೂ ಗೊತ್ತಲ್ವಾ? ಓ ನೀನಪ್ಪ, ಓ ಅಲ್ಲಿ ಗೊತ್ತಾ ನೀನೆ? ಹೇಳಿ, ಯಾರು ಹೇಳಿ? ಸುಧಾಮೂರ್ತಿ ಅಂದ್ರಿ? ಸರಿ. ನೋಡಿ, ಇಲ್ಲಿ ಕೂತವರಿಗೆಲ್ಲ ಇಂಫೋಸಿಸ್ನ ಜನ ಅವರು ಅಂತ ಗೊತ್ತಿದೆ ನಮಗೆ, ಹೌದಾ? ಅವರ ಮೊದಲ ಕಥೆ ಕೇಳಿದಿರಾ? ಅವರು ಮನೆಯಿಂದ ಒಂದು ದಿವಸ ಹಣ ಇಲ್ಲದೆ ಟ್ರೈನ್ನಲ್ಲಿ ಹೋದಾಗ, ಟ್ರೈನ್ನಲ್ಲಿ TT ಅವರು ಬಂದವರನ್ನು ಹಿಡಿದು ಅವ್ರನ್ನ ಜಗ್ಗಿ ಕೊನೆಗೆ ಗಲಾಟೆ ಮಾಡಿ ಹೊರಗೆ ಹಾಕುವಾಗ ಅವರಿಗೊಬ್ರು ಟಿಕೆಟ್ ತೆಗೆದುಕೊಟ್ರು. ಎಲ್ಲಿಗೆ ಹೋಗ್ಬೇಕಂದ್ರೆ ಬ್ಯಾಂಗ್ಳೂರಿಗೆ ಅಂದ್ರು. ಆಮೇಲೆ ಅವರ ಇದರ ಮೇಲೆ ಅವರು ಬೆಂಗಳೂರಿಗೆ ಹೋದ್ರು. ಆಮೇಲೆ ಅವರಿಗೆ ಹೋಗ್ಬೇಕಾದ್ರೆ ವಿದ್ಯಾಭ್ಯಾಸದ ಹುಚ್ಚಿತ್ತು, ಅವರಲ್ಲಿ ಕಾಲೇಜಿಗೆ ಹೋಗುವಾಗೆ ಮಾಡಿದ್ರು, ಕಲ್ತರು. ಅದಾದ ಮೇಲೆ ಒಂದು ದಿವಸ ಅಮೆರಿಕದಲ್ಲಿ, ತುಂಬಾ ವರ್ಷ ಕಳೆದ ಮೇಲೆ ಅಮೆರಿಕದಲ್ಲಿ ಅವರಿಗೆ ಭೇಟಿ ಆಗುತ್ತೆ. ಸುಧಾಮೂರ್ತಿ ಅವರಿಗೆ ನೆನಪಿತ್ತು ಇವರು ನನಗೆ ಟಿಕೆಟ್ ತೆಗೆದವರು ಅಂತ. ಅವರು ತಿಂಡಿ ತಿಂದು ಹೊರಗೆ ಬರಬೇಕಾದ್ರೆ ಇಲ್ಲಿ ಪೇ ಆಗಿತ್ತು ಅವ್ರದ್ದು ಹಣ. ಆಮೇಲೆ ಹೇಳ್ತಾರೆ, ಹಿಂದೆ ನೀವು ನನಗೆ ಟಿಕೆಟ್ ತೆಗೆದಿದ್ದೀರಾ, ಆ ನೆನಪಿಗೋಸ್ಕರ ನಾನು ಇವತ್ತು ನಿನಗೆ ನಿಮ್ಮ ತಿಂಡಿ ಹಣ ಎಲ್ಲ ಕೊಟ್ಟಿದ್ದೀನಿ ನಾನು ಅಂತ ಹೇಳಿದ್ರು ಅವರು. ಈಗ ಕೋಟಿಗಟ್ಟಲೆ ವ್ಯವಸ್ಥೆಯ, ಆರ್ಥಿಕ ವ್ಯವಸ್ಥೆಯ ಒಂದು ಜನ ಅಕ್ಕ. ಹಣ ಎಲ್ಲರಲ್ಲಿ ಇರ್ತದೆ, ಹಣ ಇರುವುದು ಮುಖ್ಯ ಅಲ್ಲ, ಆದರೆ ಆ ಹೃದಯ ವೈಶಾಲ್ಯ ಇದೆಯಲ್ಲ. ನಂಗೆ ತುಂಬಾ ಖುಷಿಯಾದ ಅಕ್ಕ ನನ್ನಂದ್ರೆ, ಕಳೆದ ಸಲ ನಮ್ಮ ಮಡಿಕೇರಿಯಲ್ಲಿ ಎಲ್ಲ ಭೂಮಿಯ ಜರಿದು ಬಂದ್ಬಿಡ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿಗೆ ಆಹಾರದ ಪೊಟನೆಗಳನ್ನ ಪ್ಯಾಕ್ ಮಾಡ್ತಾ ಇದ್ರು ಕೆಲಸದವರು. ನೀವು ವಿಡಿಯೋ ನೋಡಿದಿರೋ ಗೊತ್ತಿಲ್ಲ, ಯಾರ್ಯಾರ ವಿಡಿಯೋ ನೋಡಿದ್ರಿ ಕೈ ಮೇಲೆ ಮಾಡಿ. ಅವ ನೋಡಿ ಎಷ್ಟು ಕಡಿಮೆ ಕೈ ಇದೆ ನೋಡಿ, ಅಂತದನ್ನು ನೋಡ್ರಿ ಸ್ವಲ್ಪ. ಅವರು ಕೂತ್ಕೊಂಡು ಅವರು ಪ್ಯಾಕ್ ಮಾಡ್ತಾ ಇದ್ರು. ನೀವು ಹೇಳಿದ್ರೆ ನಂಬಬಹುದಾ? ಅವರು ಪ್ಯಾಕ್ ಮಾಡ್ತಾ ಇದ್ರು. ಕೆಲವು ಮಂತ್ರಿ ಮಹೋದಯರೆಲ್ಲ ಹೋಗಿ ಅಲ್ಲಿ ಯಾರೋ ಪ್ಯಾಕ್ ಮಾಡಿದ್ರೆ ಈಗ ಬಿಸಾಡ್ತಿದ್ದದ್ದು ನೋಡಿರ್ಬೋದು ನೀವು. ಹೀಗೆ ಎಳ್ದು ಬಿಸಾಡ್ತಾ ಇರುವುದನ್ನು. ಹೆಸರಲ್ಲ ನಾನು ಅಂತವರ ಹೆಸರಲ್ಲಿ ಏನು ಲಾಭ ಬಿಡಿ. ಹಾಗಾಗಿ ಹುಟ್ಟಿದ್ರೆ ಸುಧಾಮೂರ್ತಿ ಅಂತೆ ಆಗಿ, ಹುಟ್ಟಿದ್ರೆ ನರೇಂದ್ರ ಮೋದಿ ಅಂತೆ ಆಗಿ, ಹುಟ್ಟಿದ್ರೆ ಅಬ್ದುಲ್ ಕಲಾಂರಂತೆ ಆಗಿ. ಮುಸಲ್ಮಾನ್ ಅಂತ ನಮಗೇನು ಬೇಜಾರಿಲ್ಲ ಬಿಡಿ, ಯಾಕಂದ್ರೆ ಗುಣಕ್ಕೆ ಮಾರ್ಕ್ಸರಿ ಇರಬಾರ್ದು, ಹೊಗಳ್ಬೇಕು ಅವರನ್ನು. ಹಾಗಾಗಿ ಇಲ್ಲಿ ಕೂತವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ತೇನೆ ಎಂಬಂತ ಭಾವವನ್ನು ಇವತ್ತೇ ನಿರ್ಣಯ ಮಾಡಿ ಹೋಗಬೇಕು. ಕೇಶವ ಶಿಶು ಮಂದಿರ ಇದು. ಕಳೆದ ವರ್ಷ 8 ದಿವಸ ಪ್ರಭು ಶ್ರೀರಾಮಚಂದ್ರ ಇಲ್ಲೇ ಕೂತಿದ್ದವನು. ಅವನಿಗೆ ಪಟ್ಟಾಭಿಷೇಕ ಇಲ್ಲೇ ಆಗಿತ್ತು. ಸ್ವಾಮಿಗಳು ಬಂದು ಹೇಳಿದ್ರು, ಪಟ್ಟಾಭಿಷೇಕ ಆಗಿದ್ರೆ ರಾಮನಿಗೆ ಯಾವಾಗ ಮಂದಿರ ಅಂತ. 1 ವರ್ಷದೊಳಗಡೆ ಶುರುವಾಗಿದೆ ಕೆಲಸ. ಸ್ವಾಮಿಗಳು ಹೇಳಿದ್ರು, ಬರ್ತಿ ವರ್ಷದ ತುಂಬಾ ಆವುಡು ಅಂತ. ಆಗಿತ್ತಲ್ಲ. ಹಾಗಾಗಿ ಅಂತ ಪುಣ್ಯ ಭೂಮಿ ಇದು, ಸುಮ್ಮನೆ ಹೇಳಲ್ಲ ನಾನು. ಆ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಒಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ ನೀವು ಕೂತಿದ್ದೀರಾ. ಇವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿ, ನಾನು ಹೀಗಾಗಬೇಕು ಅಂತ ಇರಬೇಕು ನನಗೆ. ಈ ರೀತಿಯ ಸಂಕಲ್ಪವನ್ನು ಇವತ್ತು ಮಾಡಿಕೊಂಡು ನೀವು ಹೋದ್ರಿ ಅಂತ ಆದ್ರೆ ಖಂಡಿತವಾಗಿಯೂ ಮುಂದೆ ಒಂದು ದಿವಸ ಖಂಡಿತ ನೀವು ಯಶಸ್ಸನ್ನು ಪಡಿತೀರಿ. ನಾನು 18 ವರ್ಷ ಯೋಗದ ಅಧ್ಯಾಪಕನಾಗಿ ಶಾಲೆಯಲ್ಲಿದ್ದೆ. 10ನೇ ಕ್ಲಾಸ್ ಪಾಸ್ ಆಗಿ ಹೋಗುವಂತಹ ಮಕ್ಕಳಿಗೆ ಮುಂಚಿತವಾಗಿಯೇ ನಾನು ಒಂದು ಕ್ಲಾಸ್ ತಗೊಳ್ತಾ ಇದ್ದೆ. ಮುಂದೆ ಏನು ನೀನು ಅಂತ. ಅದ್ರಲ್ಲಿ 2 ವಿಷಯ ಕೊಡ್ತಾ ಇದ್ದೆ. ನೀನು ಯಾವ ವಿಷಯವನ್ನು ಮುಂದೆ ನೀನು ಆರಿಸಿಕೊಳ್ತೀಯ ಅಂದ್ರೆ 10ನೇ ಕ್ಲಾಸಿಗೆ ಹೋಗುವಾಗ ನಿಮಗೆ ವಿಷಯ ಸಿಗೋಲ್ಲ, ಮುಂದೆ ನೀವು PUCಗೆ ಹೋದಾಗ ಸಿಗಲ್ಲ. ಅದಕ್ಕೋಸ್ಕರ ಯಾವ ವಿಷಯವನ್ನು ಆರಿಸಿಕೊಳ್ತೀಯ, ಮುಂದೆ ಯಾವ ಉದ್ಯೋಗಕ್ಕೋಸ್ಕರ ನೀನು ಹಂಬಲಿಸ್ತೀಯ, ಆ 2ನ್ನು ಬರಿಬೇಕು ಅಂತ. 3ನೇದು ನಿನ್ನ ಆರಾಧ್ಯ ಪುರುಷ, ನೀನು ಮೆಚ್ಚಿಕೊಂಡಿರುವಂತಹ ಒಬ್ಬ ವ್ಯಕ್ತಿ, ನಿನಗೆ ಆದರ್ಶನಾಗಿರುವಂತಹ ವ್ಯಕ್ತಿ ಯಾರು ಅಂತ. ಈ 3 ವಿಷಯಗಳು ಬೇಕಾದ್ರೆ 3ನ್ನು ಈಗಲೇ ಬರ್ಕೊಳ್ಳಿ. ಒಂದು, ನಾನು ಮೆಚ್ಚಿಕೊಂಡ್ರೆ ಅವನಂತೆ ಆಗಬೇಕು.
ತಂದೆ ಹೆಸರು ಬೇಕಾದ್ರೆ ಬರ್ಕೊಳ್ಳಿ, ನನ್ನ ಅಪ್ಪನಂತೆ ಆಗಬೇಕು ಅಂತ, ನನ್ನ ತಂದೆಯಂತೆ ಆಗಬೇಕು ಅಥವಾ ಇಂಥವರಾಗಬೇಕು, ಅದು ನನಗೆ ಆದರ್ಶ, ಅವರಂತೆ ಆಗಬೇಕು. ಒಂದು. ಎರಡನೇದು, ಯಾವ ಉದ್ಯೋಗದಲ್ಲಿ ಯಾವ ಮೇಘಲೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅದನ್ನು ಬರ್ಕೊಳ್ಬೇಕು. ಇನ್ನು ಯಾವ ಸಬ್ಜೆಕ್ಟ್ ನಮಗೆ ನಾವು ತಗೊಳ್ಳುವ ಸಬ್ಜೆಕ್ಟ್ ಯಾವುದು ಮುಂದಿನದು, ಈ ರೀತಿ ಈ ಮೂರರನ್ನ ಈಗಲೇ ಒಂದು ನಾವು ಟಾರ್ಗೆಟ್ ಮಾಡಿಕೊಂಡ್ರೆ ಆಗ ಭವಿಷ್ಯ ಚೆನ್ನಾಗಿ ಆಗತ್ತೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳಿರಬೇಕು. ಆ ಪ್ರಯತ್ನ ಪಟ್ಟಾಗ ಇಲ್ಲಿ ಕೂತ ನಾವೆಲ್ಲರೂ ಕೂಡ ಮುಂದೆ ಒಂದು ದಿವಸ, ನಾನು ಪ್ರತಿ ದಿವಸ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳಲಿಕ್ಕುಂಟು, ಇಲ್ಲಿಗೆ ಈ ಗ್ರಾಮಕ್ಕೆ ಬರಬೇಕು. ಎಲ್ಲಿಂದ ಬರಬೇಕು? ಇಡೀ ದೇಶದಿಂದ ಬರಬೇಕು. ಒಂದು ಯಕ್ಷಗಾನದ ಒಳ್ಳೆ ಕಲಾವಿದರಿದ್ದೀರ ಮರ್ಯ, ಅಧ್ಯಯನ ಮಾಡಬೇಕು, ಇಲ್ಲಿಗೆ ಬರಬೇಕು ಅಂತ ಹೇಳಿದ್ವಿ ನಾನು. ಹಾಗೆ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಖಂಡಿತ ಬೇರೆ ಊರಿನ ಜನ, ಬೇರೆ ರಾಜ್ಯದ ಜನ ಇಲ್ಲಿಗೆ ಬರಬಹುದಲ್ಲವೇ? ಯಾರು ಮಾತನಾಡಲ್ಲ. ಬರಬಹುದಲ್ಲವೇ? ಭರಿಸ್ತೇವೆ ನಾವು ಅಲ್ಲ, ಭರಿಸ್ತೇನೆ ನಾನು. ನಾವು ಎಂದರೆ ಉತ್ತರ ಸರಿ, ಮಾರ್ಕು 0. ನೀವು ಒತ್ತು ನಂದಿ ಅವಂಕಲು ಪೂರ ಒಟ್ಟಿಗೆ ಗ್ರಹಿತೀನಿ, ಯಾನ್ ಬಂತಿ ಜತ್ತ, ಅದಾಗಲ್ಲ. ಭರಿಸ್ತೇನೆ ನಾನು, ಖಂಡಿತವಾಗಿ ಭರಿಸ್ತೇನೆ. ನನ್ನಲ್ಲಿ ಆ ತಾಕತ್ತಿದೆ. ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ, ಒಳ್ಳೆ ಕೈಕಾಲು ಕೊಟ್ಟಿದ್ದಾನೆ, ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ. ಹಾಗಾಗಿ ಇದರಿಂದ ನಾನು ಸಾಧಿಸಬಲ್ಲೆ. ಈ ರೀತಿಯ ಒಂದು ಭಾವ ಇರುವ ಕೈಗಳ ಮೇಲೆ ಬರಲಿ ನೋಡುವ. ಯಾರ ಕೈ ಎತ್ತಲ್ಲ ಈಗ, ಯಾರಿಗೂ ತಾಕತ್ತಿಲ್ಲ. ಸ್ವಲ್ಪ ಹುಡುಗರ ಕೈ ಎತ್ತಿದ್ರಲ್ಲ, ಹೆಣ್ಮಕ್ಳೆಲ್ಲ ಹಿಂದೆ ಇದ್ದಾರೆ, ಒಬ್ಬಳು ಮಾತ್ರ ಕೈ ಎತ್ತಿದ್ದಾರೆ. ಅವಳು ಈಗಲೇ ಸ್ವಲ್ಪ ವಿಖ್ಯಾತ ಆಗಿದ್ದಾಳೆ. ಅವಳು ಕೈ ಇಳಿಸಿ. ಅವರಿಬ್ಬರು ಮಾತನಾಡಿದ ಮೇಲೆ ಏನಾದ್ರೂ ನೀವು ಕೈ ಎತ್ತಿದ್ದೀರಾ ಗೊತ್ತಿಲ್ಲ, ನೋಡೋಣ. ಸಣ್ಣ ನಿಮಗೆ ಸಂತೋಷದ ಕೈಯಲ್ಲ, ನೀವು ಮೊನ್ನೆ ಲೀಡರ್ ಆದವರು. ಸರಿ, ಯೋಚನೆ ಮಾಡಿ. ಇವತ್ತೆಂದು ಹೇಳಿ ನಾನು ಈ ಕೇಳಿದಾಗ ಕೆಲವೇ ನಿಮಗೆ ಸ್ವಲ್ಪ ಭಯ ಆಗಿರ್ಬೋದು, ಒಂದು ಆಯರ ಬರ ಉಂಡ ಅಂತ. ಆದ್ರೆ ಖಂಡಿತವೂ ಹಾಗೆ ಆಗತ್ತೆ. ಒಂದು ಘಟನೆನ ಇಲ್ಲಿ ಮುಕ್ತಾಯ ಮಾಡ್ತೇನೆ. ಹಿಂದೆ ಒಂದು ಮನೆಯಲ್ಲಿ ಅಪ್ಪ ಅಮ್ಮ, ಒಂದು ಸಣ್ಣ ಮಗು. ಆ ಮಗು ಯಾವಾಗಲೂ ಅಪ್ಪ ಅಮ್ಮನ ಒಟ್ಟಿಗೆ ಇರ್ಲಿಕ್ಕೆ ಆಸೆ ಪಡುದು. ಅದಕ್ಕೋಸ್ಕರ ಅಪ್ಪನ ತಲೆರೆ ಮಾಡ್ತಾ ಇರುವಾಗ ಅಪ್ಪನಿಗೆ ಏನು ಅನಿಸ್ತದೆ, ನನಗೇನು ಕೆಲಸ ಕೊಡಬೇಕು ಅಂತ. ಅದಕ್ಕೆ ಒಂದು ಭಾರತದ ಭೂಪಟವನ್ನ ಪೂರ್ಣ ತುಂಡು 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 ಮಾಡಿ ಆ ಮಗುವಿನಲ್ಲಿ ಕೊಟ್ಬಿಟ್ರು. ಕೊಟ್ಟು ಹೇಳಿದ್ರು, ನೋಡು, ಇದು ಹಿಮಾಲಯ, ಇದು ಶ್ರೀಲಂಕಾ, ಇದು ಇಲ್ಲಿ ಪೂರ್ವದಲ್ಲಿ ಈಗಿನದ್ದಾದ್ರೆ ಬಾಂಗ್ಲಾದೇಶ ಇದೆ, ಇಲ್ಲಿ ಗುಜರಾತ್ ಇದೆ, ಹೀಗೆ ಐಡಿಯಾ ಒಂದು ತೋರಿಸಿ, ನೋಡಿ ಇದನ್ನೆಲ್ಲ ಚಂದ ಒಟ್ಟಿಗೆ ಮಾಡಿ ಕೊಡ್ಬೇಕು, ಅಲ್ಲಿವರೆಗೆ ನೀನು ಮಾತನಾಡ್ಲಿಕ್ಕಿಲ್ಲ ಅಂತ. ಅಪ್ಪ ಗ್ರಹಿಸಿದ್ದು ಇದು ಸಂಜೆವರೆಗೆ ಸಾಕು ಅಂತ ಒಂದು 10-25 ತುಂಡು ಮಾಡಿದ್ದಾನೆ. ಆದ್ರೆ ಇವ ಆ 1-2 ನಿಮಿಷದಲ್ಲಿ ಇದನ್ನು ಪಟ ಪಟ ಅಂತ ಮಾಡಿ ಅಪ್ಪ ಇದು ನೋಡಿ ಅಂತ ತೋರಿಸಿದ. ಅಪ್ಪನಿಗೆ ಆಶ್ಚರ್ಯ ಆಯ್ತು, ಇದಿಷ್ಟು ಬೇಗ ಇವನಿಗೆ ಭೂಪಟವೇ ಗೊತ್ತಿಲ್ಲ ಭಾರತದ್ದು, ಇವ ಹಾಗೆ ಮಾಡಿಬಿಟ್ಟಿದ್ದಾನೆ ಅಂತ. ಮಗನಲ್ಲಿ ಕೇಳ್ತಾನೆ, ಅವನಿಗೆ ಗೊತ್ತಾಗಲ್ಲ ಅಂತ. ಹಾಗೆ ಅವ ಹೇಳಿದ, ಅಪ್ಪ ನೀವು ಕೊಟ್ಟ ಚಿತ್ರದ ಹಿಂದೆ ಒಳ್ಳೆ ಒಂದು ಮನುಷ್ಯನ ಚಿತ್ರ ಇತ್ತು, ನೋಡಿದ್ರು ನೀವು? ಆ ಕಾಗದದ ಹಿಂದೆ ಒಂದು ಮನುಷ್ಯನ ಚಿತ್ರ ಇತ್ತು. ಅವನು ಮೊದಲು ಮಾಡಿದ್ರೆ ಆ ಮನುಷ್ಯನ ಚಿತ್ರವನ್ನೆಲ್ಲ ಜೋಡಿಸಿದ, ಅದನ್ನು ಉಲ್ಟಾ ಇಟ್ಟ. ಈಗ ಏನಾಗಿದೆ, ಅಚ್ಚ ಭಾರತ ಬಂದಿದೆ. ಹಾಗಾಗಿ ಕೂತ ನಾವೆಲ್ಲರೂ ಕೂಡ ಈ ದೇಶದ ವಾರಸುದಾರರು. ನಾವು ಪುಟ್ಟನಾಗ ಮುಂದುವರಿಸಿ ಬಾರದು. ಪುಟ್ಟನ ನೆನಪಾಯ್ತಾ? ನಾವು ಪುಟ್ಟನಾಗಬಾರದು, ಬದಲಾಗಿ ಈ ದೇಶದ ವಾರಸುದಾರರು ಎಂಬಂತ ಭಾವ ನಮ್ಮಲ್ಲಿ ಇರಬೇಕು. ಅದು ಇರಬೇಕಾದ್ರೆ ಜೋಡಿಸುವ ಕೆಲಸವನ್ನು ಮಾಡಬೇಕು. ಜೋಡಿಸುವ ಯಾವುದನ್ನು ಬೇಕಾದ್ರೂ ನೀವು ಜೋಡಿಸಿ, ಅದರ ಮುಖಾಂತರವಾಗಿ ಭಾರತ ಎಲ್ಲದಲ್ಲೂ ಜೋಡಿಕೊಳ್ಳುತ್ತೆ, ಜಗದ್ವಂದ್ಯ ರಾಷ್ಟ್ರ ಆಗತ್ತೆ. ಜಗತ್ತಿನ ರಾಷ್ಟ್ರ ಮಾಲಿಕೆಯಲ್ಲಿ ನಮ್ಮದು ಮುತ್ತಾಗಿರ್ಬೇಕಾ, ಬೇರೆ ಏನಾಗಿರ್ಬೇಕು ಹೇಳಿ? ಮಾಲಿಕೆಯಲ್ಲಿ ಏನಾಗಬೇಕು? ಮಾಲೆಯಲ್ಲಿ ನಮ್ದೇನಾಗಿರ್ಬೇಕು? ಒಂದು ಹಾರ, ಕುತ್ತಿಗೆಗೆ ಹಾಕುವ ಹಾರದಲ್ಲಿ ಏನಾಗಬೇಕು? ಭಾರತ ಪದಕ ಆಗಬೇಕು. ಪದಕ ಅಂತ ಗೊತ್ತಲ್ಲ? ಒಂದು ದೊಡ್ಡಕ್ಕೆ ಹಾಕಿರ್ತಾರೆ ನೋಡಿ, ಪೆಂಡೆಂಟ್. ಸರಿ, ಇಂಗ್ಲಿಷಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ. ಹಾಗಾಗಿ ಅಂತಹ ಒಂದು ಭಾರತ ಆಗುವಲ್ಲಿ ನಮ್ಮ ಪ್ರಯತ್ನ ಇರಲಿ. ಅದಕ್ಕೆ ಬೇಕಾದ ಶಕ್ತಿಯನ್ನ ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿರಮಿಸ್ತೇನೆ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನಸುತ ಹನುಮಾನ್ ಕಿ, ಬೋಲೋ ಭಾರತ್ ಮಾತಾ ಕಿ. 1900 ಇಸವಿಯಲ್ಲಿ, ಅಂದ್ರೆ 900ನೇ ಇಸವಿ, ಆ ಸಮಯದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಪರಿಸ್ಥಿತಿ ತುಂಬಾ ತರದ ಹೋರಾಟಗಳಾಗಿರ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಬೇಕಿದ್ರೆ ತುಂಬಾ ಹಲವಾರು ಜನರ ತ್ಯಾಗ ಸಮರ್ಪಣೆಯ ಭಾವಗಳ ವ್ಯವಸ್ಥೆಯಲ್ಲಿ ಹಲವಾರು ಜನ ತನ್ನ ದೇಹವನ್ನು ತ್ಯಾಗ ಮಾಡಿರ್ತಾರೆ. ದೇಹ ತ್ಯಾಗ ಅಂತ ಹೇಳಿದ್ರೆ ಮರಣ ಹೊಂದಿರ್ತಾರೆ, ಗಲ್ಲಿಗೇರಿಕೊಂಡು. ಹಲವಾರು ಜನ ಬೇರೆ ಬೇರೆ ತರದ
ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಆ ಸಮಯದಲ್ಲಿ ಇದ್ದಂತ ಎಲ್ಲ ವಸ್ತುಗಳನ್ನು, ಅಂದ್ರೆ ಸಿದ್ಧ ಉಡುಪುಗಳನ್ನು, ಸಿದ್ಧ ವಸ್ತುಗಳನ್ನಲ್ಲ, ರಾ ಮೆಟೀರಿಯಲ್ ಯಾವುದೆಲ್ಲ ಈ ದೇಶದಲ್ಲಿ ಇತ್ತು ಅದನ್ನೆಲ್ಲ ಇಂಗ್ಲೆಂಡಿಗೆ ಸಾಗಿಸ್ತಿದ್ರು ಆಗಿನ ಬ್ರಿಟಿಷರು. ಸಾಗಿಸ್ತಾ ಅಲ್ಲಿ ಸಿದ್ಧ ಉಡುಪುಗಳನ್ನಾಗಿ ಮಾಡಿಕೊಂಡು ಇಲ್ಲಿ ಕಾಟನ್ ಇರ್ಬೋದು, ಇನ್ನಿತರ ಬೇರೆ ಬೇರೆ ಸಾಮಗ್ರಿಗಳು ಅದನ್ನೆಲ್ಲ ಇಂಗ್ಲೆಂಡಿಗೆ ಸಾಗಿಸ್ತಿದ್ರು. ಅಲ್ಲಿ ಅವರು ಸಿದ್ಧ ಉಡುಪುಗಳನ್ನು ಮಾಡ್ತಿದ್ರು. ಈಗ ಹೇಗೆ ಅಂತ ಹೇಳಿದ್ರೆ, ನಮಗೆ ಕಾಟನ್ ಕೂಡ, ನಮಗೆ ಬಟ್ಟೆಯನ್ನು ಹಾಕುವಂಥದ್ದು ಕೂಡ ಅಲ್ಲಿ ಲಿವರ್ಪೂಲ್ನಿಂದ ಬರಬೇಕಿತ್ತು. ಇಂಗ್ಲೆಂಡಿನ ಲಿವರ್ಪೂಲಿನಿಂದ ಏನು ಸಿದ್ಧ ವಸ್ತ್ರಗಳು ಇಲ್ಲಿಗೆ ಬಂದು ಬಿಡ್ತಿತ್ತು. ಬೇರೆ ಬೇರೆ ರಾಷ್ಟ್ರಕ್ಕೆ ಕೂಡ ಅಲ್ಲಿಂದ ರಫ್ತಾಗ್ತಿತ್ತು. ಅಂದ್ರೆ ಈ ತರದ ಪರಿಸ್ಥಿತಿ ಇತ್ತು. ಆಗ ನಮ್ಮ ಆವಾಗಿನ ಹೋರಾಟ ಮಾಡ್ತಿದ್ದಂತ, ನಾಯಕತ್ವವನ್ನು ಹಿಡಿದಂತ ತಿಲಕರು ಇರ್ಬೋದು, ಗೋಖಲೆ ಅವರು ಇರ್ಬೋದು, ಸಾವರ್ಕರ್, ಅಂದ್ರೆ ಸಾವರ್ಕರ್ 1904ನೇ ಇಸವಿಯಲ್ಲಿ ಅವರು ಅಭಿನವ ಭಾರತವನ್ನು ಕಟ್ತಾರೆ. ನೀವು ಎಲ್ಲ ಇಲ್ಲಿ ಏನೇ ಇದ್ದೇವೆ, ನಾವು ಈ ಡಿಗ್ರಿ ಸ್ಟೂಡೆಂಟ್ನವರು. ಸಾವರ್ಕರ್ ಕೂಡ ಫರ್ಗುಸನ್ ಕಾಲೇಜ್ನಲ್ಲಿ ತನ್ನ ಡಿಗ್ರಿ ವಿದ್ಯಾಭ್ಯಾಸ ಮಾಡುವಾಗ ಅವರು ಕೂಡ ಆ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗೆ ಅಲ್ಲಿ ಒಂದು ಅಭಿನವ ಭಾರತ ಅಂತ ಹೇಳುವಂತ ಒಂದು ಸಂಘಟನೆಯನ್ನು ಕಟ್ತಾರೆ. ಅಕ್ಷರಶಃ ಅವರಿಗೆ ಮೂಲವಾಗಿ ಅವರು ಯಾರನ್ನು ನಾಯಕತ್ವದಲ್ಲಿ ತಗೊಂಡಿದ್ರು ಅಂತ ಹೇಳಿದ್ರೆ ತಿಲಕರೇ ಆವಾಗ ಸ್ವಾತಂತ್ರ್ಯದ ಹೋರಾಟದ ಮುಂಚೂಣಿಯಲ್ಲಿ ಹೋರಾಟವನ್ನು ಮಾಡ್ತಿರುವಂತ ವ್ಯಕ್ತಿಯಾಗಿದ್ರು 1904ನೇ ಇಸವಿಯಲ್ಲಿ. ಆ ಸಮಯದಲ್ಲಿ ಕರೆ ಕೊಡ್ತಾರೆ, ವಂಗಭಂಗ ಚಳವಳಿ, ಅಂದ್ರೆ ನಮ್ಮ ಬಂಗಾಳವನ್ನು ತುಂಡು ಮಾಡಬೇಕು ಅಂತ ಹೇಳುವಂತದ್ದೊಂದು ಯೋಚನೆ ಬರ್ತದೆ ಬ್ರಿಟಿಷರಿಗೆ. ಆ ತುಂಡು ಮಾಡುವಂತ ವ್ಯವಸ್ಥೆಯಲ್ಲಿ ಅವರು ವ್ಯವಸ್ಥಿತವಾಗಿ ತುಂಡು ಮಾಡಲಿಕ್ಕೆ ಹೋದಾಗ ದೊಡ್ಡ ಚಳವಳಿಗಳಿಗೆ ಪ್ರಾರಂಭ ಆಗ್ತದೆ. ಬಂಗಾಳದ ವಂಗಭಂಗ ಚಳವಳಿ ಪ್ರಾರಂಭ ಆಗುವ ಸಮಯದಲ್ಲಿ ದೊಡ್ಡ ರೀತಿಯ ಹೊಡೆತವನ್ನು ಆವಾಗಿನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಆ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಿದ್ರೆ ಏನ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ಯೋಚನೆ ಮಾಡ್ತಾರೆ. ಅದರಲ್ಲಿ ನಾವು ಅವರು ಏನು ವಿದೇಶಿ ವಸ್ತುಗಳು ಅಲ್ಲಿ ಸಿದ್ಧ ಉಡುಪುಗಳಾಗಿ ಬಂದಿರ್ತ ಅದನ್ನು ಬಹಿಷ್ಕರಿಸಬೇಕು ಅಂತ ಹೇಳಿದ್ರೆ, ಅದು ಓಪನ್ ಆಗಿ ಹೇಳಿದ್ರೆ ನಾವು ಜೈಲುವಾಸ ಅನುಭವಿಸ್ತೇವೆ. ನಾವು ಹೋರಾಟಗಳನ್ನು ಮಾಡಿದರೆ ನಾವು ಜೈಲುವಾಸ ಅನುಭವಿಸ್ತೇವೆ. ನಾವು ಅದಕ್ಕಿಂತಲೂ ವ್ಯತಿರಿಕ್ತವಾಗಿ ಏನಾದ್ರೂ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿದ್ರೆ ನಾವು ಗಲ್ಲಿಗೆ ಇರ್ತೇವೆ. ಈ ತರದ ಪನಿಷ್ಮೆಂಟ್ ಕೂಡ ಇತ್ತು. ಅಂದ್ರೆ ಎಲ್ಲ ಆಕ್ಟ್ಗಳು ಕೂಡ ಇತ್ತು ನಮ್ಮ ಮೇಲೆ. ಆ ಸಮಯದಲ್ಲಿ ಕೂಡ ವಿದ್ಯಾರ್ಥಿಗಳು, ಯುವಜನರು, ಮಾತೆಯರು ಎಲ್ಲರೂ ಕೂಡ ಕೂಡಿಕೊಂಡು ಆ ಹೋರಾಟದ ಮುಂಚೂಣಿಯನ್ನು ನಿಲ್ತಾರೆ. ಅದರಲ್ಲಿ ವೀರ ಸಾವರ್ಕರ್ ಮೊದಲಿಗರಾಗಿ 1905ನೇ ಇಸವಿ, ಅಂದ್ರೆ 4 ಮತ್ತು 5ನೇ ಇಸವಿಯಲ್ಲಿ ಪ್ರಪ್ರಥಮವಾಗಿ ವಿದೇಶಿ ಬಟ್ಟೆ ಮತ್ತೆ ವಿದೇಶಿ ವಸ್ತುಗಳನ್ನು ಬೆಂಕಿ ಕೊಡ್ತಾರೆ ಅವರ ಕಾಲೇಜ್ನಲ್ಲಿ. ಇದು ನಿಮ್ಮ ಇತಿಹಾಸದಲ್ಲಿ ನಾವು ನೋಡ್ಬೇಕಾಗಿರೋ, ನಾವು ಅದನ್ನು ಮನನ ಮಾಡಬೇಕಾಗಿದೆ. ಇವತ್ತು ಆ ಹಿಸ್ಟ್ರಿಯನ್ನು ಓದ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಎನಿಸಿರ್ಬೋದು ಯಾರೋ ಒಬ್ರು ಸ್ವದೇಶಿ ಅಭಿಯಾನವನ್ನು ಮಾಡಿದ್ರು, ಅದು ಸಾವರ್ಕರ್ರೇ ಮೊದಲಿಗೆ ಮಾಡಿದ್ರು. ಸ್ವದೇಶಿ ಅಭಿಯಾನವನ್ನು ತರಬೇಕಿದ್ರೆ ಅವ್ರು ಮೊದಲಿಗೆ ಅವ್ರ ಕಾಲೇಜ್ನಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಅಭಿನವ ಭಾರತದ ಮೂಲಕ ಸ್ವದೇಶಿ ಅಭಿಯಾನವನ್ನು ಪ್ರಾರಂಭ ಮಾಡೋದು 1904ನೇ ಇಸವಿಗೆ ಮಾಡ್ತಾರೆ ಪ್ರಪ್ರಥಮವಾಗಿ. ಅದರ ಮೂಲಕ ಇಡೀ ದೊಡ್ಡ ಹೊಡೆತಗಳು ಇಡೀ ದೇಶದಲ್ಲಿ ಪ್ರಾರಂಭ ಆಗ್ತದೆ. ಎಲ್ಲ ಕಡೆಯಲ್ಲಿ ಹೆಜಿಟೇಟ್ ಮಾಡ್ತಾರೆ, ಎಲ್ಲರೂ ಕೂಡ ಅದನ್ನು ಬಹಿಷ್ಕರಿಸ್ತಾರೆ ಯಾವುದು ವಸ್ತುಗಳನ್ನು. ಇದರಿಂದ ಆರ್ಥಿಕವಾಗಿ ಆವಾಗಿನ ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ಹೊಡೆತಗಳು ಬೀಳ್ತವೆ. ಆರ್ಥಿಕವಾಗಿ ಬಿದ್ದಾಗ, ಸಹಜ ರೀತಿಯಲ್ಲಿ ಒಬ್ಬನಿಗೆ ಆರ್ಥಿಕವಾಗಿ ಪೆಟ್ಟು ಬಿದ್ದಾಗ ಅವನ ವೇಗ ಕಡಿಮೆ ಆಗ್ತದೆ. ಆ ಕಡಿಮೆ ಎಲ್ಲಿಗೆ ಮುಟ್ತದೆ ಅಂತ ಹೇಳಿದ್ರೆ ಅವನು ಮತ್ತೆ ಸ್ವಲ್ಪ ತಟಸ್ಥ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ಸಹಜ ರೀತಿಯ ತಟಸ್ಥತನದ ಪ್ರಾರಂಭದ ಹಂತ ಆ ಸಮಯದಿಂದ ಪ್ರಾರಂಭ ಆಗಿತ್ತು. ಅಂದ್ರೆ ಬ್ರಿಟಿಷರ ಸರ್ಕಾರದ ಆ ವೇಗ ಒಂದು ಆ ಹಂತಕ್ಕೆ ಮುಟ್ಲಿಕ್ಕೆ ಪ್ರಾರಂಭ ಆಯಿತು. ಆ ಸಮಯದ ಯೋಚನೆಯೇ ಸ್ವದೇಶಿ ಅಂತ ಹೇಳುವಂತದ್ದು ಭಾವನೆ ಬಂತು. ನಮಗೆಲ್ಲ ಗೊತ್ತಿರಬಹುದು, ನಂತರ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ನಾವು ಸ್ವದೇಶಿ ಅಂತ ಹೇಳುವಂಥದ್ದು ಕಲ್ಪನೆ ಬಂತು. ಸ್ವದೇಶಿ ಅಂತ ಹೇಳುವಂಥದ್ದು ಸಾಧಾರಣ 60ರ ಆಸ್ಪಾಸ್ನವರೆಗೆ ಇತ್ತು.
ಕೆಲವರು ಇಲ್ಲಿಯೇ ಸಿದ್ಧ ಉಡುಪುಗಳನ್ನು ಮಾಡ್ತಿದ್ರು, ಇಲ್ಲಿಯೇ ಸೇಲ್ ಮಾಡ್ತಿದ್ರು. ಅದಕ್ಕೆ ಅದರ ನಂತರ ಮನಮೋಹನ್ ಸಿಂಗ್ ಬಂದ ಮೇಲೆ, ಮನಮೋಹನ್ ಸಿಂಗ್ ಸರ್ಕಾರಕ್ಕಿಂತಲೂ ಮುಂಚೆ ಒಂದಿಷ್ಟು ಅದರ ತಯಾರಿ ಆಗ್ತಿತ್ತು. ಏನಾಗ್ತಿತ್ತು? ಗ್ಲೋಬಲೈಸೇಷನ್. ಈ ಗ್ಲೋಬಲೈಸೇಷನ್ ಬಂದಾಗ, ಮನಮೋಹನ್ ಸಿಂಗ್ ಬಂದಾಗ ಗ್ಲೋಬಲೈಸೇಷನ್ಗೆ ಸರಿಯಾದ ರೀತಿಯಲ್ಲಿ ಇದು ಮಾಡಿದ್ರು. ಅದು ಎಲ್ರು ಕೂಡ ಒಪ್ಬೇಕಾದ, ಮನಮೋಹನ್ ಸಿಂಗ್ ಒಬ್ಬರೇ ಮಾಡಿದ್ದು ಅಂತ ಹೇಳುವಂಥದ್ದಲ್ಲ. ನಾನು ಇಲ್ಲಿ ದೂರುದೇನಿಲ್ಲ. ಅಕ್ಷರಶಃ ಒಂದೊಂದು ಪಾಲಿಸಿ ಇದೆ, ಎಲ್ಲ ದೇಶಕ್ಕೆ ಅದರದೇ ಆದ ಪಾಲಿಸಿ ಇದೆ. ಇಡೀ ಪ್ರಪಂಚದಲ್ಲಿ ಆಗುವಂತ ಒಂದು ವ್ಯವಸ್ಥೆಯಲ್ಲಿ ಇದಕ್ಕೆ ಗ್ಲೋಬಲೈಸೇಷನ್ಗೆ ನಾವು ಕೂಡ ಸಹಿ ಹಾಕ್ಬೇಕಾಯ್ತು. ಆ ದೃಷ್ಟಿಯಿಂದ ಗ್ಲೋಬಲೈಸೇಷನ್ ಬಂದಾಗ ಸ್ವದೇಶಿ ಅಂತ ಹೇಳುವಂತ ಪರಿಕಲ್ಪನೆ ನಮ್ದು. ಸಂಘದ ಮೂಲ ಏನಂತ ಹೇಳಿ ಸ್ವದೇಶಿ ಜಾಗರಣ ಮಂಚ ಒಂದು ಆಯಾಮ, ಆ ಆಯಾಮದ ಪ್ರಮುಖರು ಕೆಲಸ ಮಾಡ್ತಾ ಇದ್ದಾರೆ ಸ್ವದೇಶಿಯಲ್ಲಿ ವ್ಯವಸ್ಥಿತವಾಗಿ. ಆ ಸ್ವದೇಶಿ ಅಂತ ಹೇಳುವಂತದ್ದು ಪರಿಕಲ್ಪನೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಗ್ಲೋಬಲೈಸೇಷನ್ ವಿರುದ್ಧವಾಗಿದ್ದಾಗೆ. ಎಲ್ಲ ಯಾವ ದೇಶದಲ್ಲಿ ಆಗಿರುವಂತ ವಸ್ತನ್ನು ಕೂಡ ಗ್ಲೋಬಲ್ ಮಾರ್ಕೆಟ್ಗೆ ತರಬಹುದು, ಅವನು ವ್ಯವಹಾರ ಮಾಡಬಹುದು. ಈ ತರದ ಗ್ಲೋಬಲೈಸೇಷನ್ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂತು. ನಮ್ಮ ದೇಶದ ಅವಲಂಬಿತವಾದಾಗ, ನಮ್ಮ ಇಲ್ಲಿ ಇತ್ತೀಚೆಗೆ ನಮ್ಮ ದೇಶವನ್ನು ಆಳ್ತಿರುವಂತ ಮೋದಿಯವರು ಹೇಳಿದ್ರು, ಏನು ಯೋಚನೆ ಮಾಡಿದ್ರು? ಮೇಕ್ ಇನ್ ಇಂಡಿಯಾ ಅಂತ ಹೇಳುವಂತ ಕಾನ್ಸೆಪ್ಟ್ ಅಂತ. ಸಹಜ ರೀತಿಯಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ತಯಾರು ಮಾಡುವಂಥದ್ದು. ಬೇರೆ ದೇಶದ ಕಂಪನಿಗಳು ನಮ್ಮ ದೇಶದಲ್ಲಿ ಅವರ ವಸ್ತುಗಳನ್ನು ತಯಾರು ಮಾಡೋದು ಮೇಕ್ ಇನ್ ಇಂಡಿಯಾ. ಯಾಕೆಂತ ಹೇಳಿದ್ರೆ ಇಲ್ಲಿ ಅವರಿಗೊಂದು ಉದ್ಯೋಗದ ಅವಕಾಶ ಸಿಕ್ಕಲಿ, ಬೇರೆ ಬೇರೆ ತರದ ವ್ಯವಸ್ಥೆಗಳಿಂದ ಇಲ್ಲಿ ಆರ್ಥಿಕವಾಗಿ ಸ್ವಲ್ಪ ಡೆವಲಪ್ ಆಗಲಿ ಅಂತ ಹೇಳುವಂಥದ್ದು ಯೋಚನೆಯಲ್ಲಿ ಮೇಕ್ ಇನ್ ಇಂಡಿಯಾದ ಕಾನ್ಸೆಪ್ಟ್ ಅಂತ. ಆದರೆ ಇವತ್ತು ಕೊರೋನಾ ಬಂದ ಮಧ್ಯಭಾಗದಲ್ಲಿ ಅಕ್ಷರಶಃ ಅವರು ಒಂದು ಕರೆಯನ್ನು ಕೊಡ್ತಾರೆ, ಆತ್ಮನಿರ್ಭರ ಭಾರತ ಅಂತ. ಏನದರ ಕಲ್ಪನೆ ಏನು? ಆತ್ಮ ಅಂದ್ರೆ ಏನು? ನಿರಭರ ಅಂತಂದ್ರೆ ಏನು? ಆತ್ಮ ಅಂತ ಹೇಳಿದ್ರೆ ಸೆಲ್ಫ್ ಅಂದ್ರೆ ನಾನು, ಯಾರಿಂದ ಅವಲಂಬಿತವಾಗದೇ ಇರುವಂಥದ್ದು. ಯಾರಿಂದ ಕೂಡ ನಾನು ಅವಲಂಬಿತನಾಗಬಾರ್ದು. ಯಾವುದೇ ಒಂದು ವ್ಯವಸ್ಥೆಗೆ ನಾನು ಯಾರೊಂದಿಗೆ ಸಹ ಅವಲಂಬಿತನಾಗಿರ್ಬಾರ್ದು. ಸೆಲ್ಫ್ ರಿಲಯಂಟ್ ಅಂತ ಹೇಳ್ತೇವೆ ನಾವು. ಇದನ್ನು ಅವಲಂಬಿತನಾಗದೇ ಇದ್ದು ಸರಿಯಾದ ವ್ಯವಸ್ಥೆಯಲ್ಲಿ ನಾನು ಇಲ್ಲಿಯೇ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಉತ್ಪಾದನೆ ಮಾಡಬಹುದು, ಅಥವಾ ಈ ವ್ಯವಸ್ಥೆಯನ್ನು ನಾನೇ ಸ್ವತಃವಾಗಿ ಕೆಲಸ ಮಾಡಬಹುದು ಅಂತ ಹೇಳುವಂತದ್ದು ಯೋಚನೆಯನ್ನು ಕೊಟ್ಟದ್ದು ಮೋದಿಯವರು. ಅದರ ಮೂಲ ಕಲ್ಪನೆ ಏನು? ಸಾವರ್ಕರ್ ಏನು ಹೇಳಿದ್ರು ಆ ಸಮಯದಲ್ಲಿ? ಸ್ವದೇಶಿ. ಅದುವೇ ಕಲ್ಪನೆ ಇಲ್ಲಿ ಕೂಡ. ಅದರ ಮೂಲ ಕಲ್ಪನೆ ಏನು? ಸ್ವದೇಶಿ. ಏನು ಮೇಕ್ ಇನ್ ಇಂಡಿಯಾದ ಮೂಲ ಕಲ್ಪನೆ ಏನು? ಸ್ವದೇಶಿ. ಇಲ್ಲಿ ಕೂಡ ಈ ಆತ್ಮನಿರ್ಭರ ಅಂತ ಹೇಳಿದ್ರೆ ಸ್ವದೇಶಿ, ಅದರ ಪ್ಯಾಕೆಟ್ ಮಾತ್ರ ಚೇಂಜ್. ಅಲ್ಲಿ ನಾವು ಸ್ವದೇಶಿ ಅಂತ ಹೇಳಬಾರ್ದು, ಇಲ್ಲಿ ಆತ್ಮನಿರ್ಭರ ಭಾರತ ಅಂತ ಹೇಳಬೇಕು. ಅಂದ್ರೆ ಇದರ ಕಲ್ಪನೆ ನಾವು ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬಿ ಹೇಗೆ ಆಗುದು? ಸಹಜ ರೀತಿಯಲ್ಲಿ ನಾವು ನಮ್ಮ ಜೀವನ ಪದ್ಧತಿಯೇ ಆಗಿದೆ. ಇವತ್ತು ಇಲ್ಲಿ ಒಬ್ಬ ಕಿನ್ಯದಂತ ಪರಿಸರದಲ್ಲಿ ಒಬ್ಬ ಎಜುಕೇಶನ್ ಮಾಡ್ತಾನೆ, ಒಬ್ಬ 10ನೇ ತರಗತಿ ಮಾಡ್ತಾನೆ, ಅದರ ನಂತರ ಸ್ಕೂಲಿಗೆ ಶಾರದದಲ್ಲಿ ಕಾಲೇಜ್ ಇದ್ರೆ ಶಾರದಕ್ಕೆ ಹೋಗ್ತಾನೆ. ಅಲ್ಲಿ ಸೀಟ್ ಸಿಕ್ಲಿಲ್ಲ ಅಂತ ಹೇಳಿ ಮಂಗಳೂರಿನಲ್ಲಿ ಗಣಪತಿ ಇದೆ, ಆಚೆ ಬದಿ ಗವರ್ಮೆಂಟ್ ಕಾಲೇಜ್ ಇದೆ, ಇನ್ನಿತರ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸೇರ್ತಾನೆ. ಸೇರಿಕೊಂಡು ಅವನು ಡಿಗ್ರಿ ಆಗ್ತದೆ. ಡಿಗ್ರಿ ಆದಾಗ ಸಹಜ ರೀತಿಯಲ್ಲಿ ಇಲ್ಲಿ ಉದ್ಯೋಗ ಏನಿದೆ? ಸಹಜ ರೀತಿಯಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳುವಂಥದ್ದು ಅವನ ಮನಸ್ಸಿಗೆ ಬರ್ತದೆ. ಅವನು ಮತ್ತೆ ಎಲ್ಲಿಗೆ ಹೋಗ್ತಾನೆ? ಅವನು ಬ್ಯಾಂಗ್ಳೂರಿಗೆ ಹೋಗ್ತಾನೆ, ಬ್ಯಾಂಗ್ಳೂರಿಗೆ ಅಥವಾ ಬೇರೆ ಮುಂಬೈಗೆ ಹೋಗ್ತಾನೆ. ಯಾವುದಾದ್ರೂ ಒಂದು ಫೀಲ್ಡ್ ನಲ್ಲಿ ಅವರ ಪೂರ್ವಜರು ಯಾರಾದ್ರೂ ಅವರ ಸಂಬಂಧಿಕರು ಯಾವುದಾದ್ರೂ ಕೆಲಸದಲ್ಲಿ ಇದ್ರು ಅದಕ್ಕೆ ಅವಲಂಬಿತವಾಗಿ ಅಲ್ಲಿ ಹೋಗಿ ಸೇರ್ಕೊಳ್ತಾನೆ. ಈ ತರದ ವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮದಿಂದ ಹೊರಗೆ ಹೋಗ್ತಾನೆ. ಗ್ರಾಮ ಸ್ವಾವಲಂಬಿ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು? ಹೊರಗೆ ಹೋದ್ರೆ ಒಳ್ಳೇದ, ಅಥವಾ ಅವನು ನಮ್ಮ ಗ್ರಾಮದಲ್ಲಿ ಇದ್ದುಕೊಂಡು ಸ್ವಾವಲಂಬಿ ಆಗಿ ಯಾರ ಅವಲಂಬಿತವಾಗದೆ ಆತ್ಮನಿರ್ಭರತಾ ಯೋಜನೆಯನ್ನು ಇಟ್ಕೊಂಡು ಮಾಡಿದ್ರೆ ಬೆಟರ್? ನೀವು ಹೇಳ್ಬೇಕೀಗ, ನೀವು ಮಾತಾಡ್ಬೇಕಾಗಿದೆ. ಇದು ಒಳ್ಳೇದ, ಅಥವಾ ನಾನು ಇನ್ನು ಕೂಡ ಹಾಗೇನೆ ಅಲ್ಲಿ ಹೋಗಿ ಆ ಸಂಬಳಕ್ಕೆ ದುಡಿಯುವುದು, ಆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುದು ಅಷ್ಟನ್ನು ಮಾತ್ರ ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆನ? ಅಥವಾ ನಾನು ಈಗ ಅವ್ರು ಹೇಳಿದ್ರು ಅದಾನಿ ಅಂಬಾನಿ ಈ ತರದಲ್ಲಿ ಆಗ್ಬೇಕಿದ್ರೆ ಅವರು ಯಾವ ತರದಲ್ಲಿ ಪರಿಶ್ರಮ ಪಟ್ಟಿರ್ಬೋದು. ಹಾಗೇನೆ ನಾವು ಏನನ್ನು ಮಾಡಬಹುದು? ಶಿಕ್ಷಣ ನಮಗೆ ಮೂಲಭೂತವಾಗಿ ಸಿಗ್ತದೆ. ಶಿಕ್ಷಣದಿಂದ ಅದಕ್ಕಿಂತಲೂ ಮೇಲೂ ಏನು ದೊಡ್ಡ ವ್ಯತ್ಯಾಸಗಳು ಏನಾಗುದಿಲ್ಲ. ಇವತ್ತೊಬ್ಬ ಮೆಕ್ಯಾನಿಕ್ ಮಾಡುವವ, ಬೈಕ್ ಮೆಕ್ಯಾನಿಕ್ ಮಾಡುವವ, ಅವನ ಎಕ್ಸ್ಪೀರಿಯನ್ಸ್ ಅನ್ನು ನೋಡಿದರೆ
ಇಲ್ಲಿ ಒಬ್ಬ ಏನು ITI ಹೋಗಿ ಮೆಕ್ಯಾನಿಕಲ್ ಮಾಡಿದಂತ ITI ಹುಡುಗನನ್ನು ಮತ್ತೆ ಈ ಬೈಕ್ ಮೆಕ್ಯಾನಿಕ್ ಮಾಡುವಂತ ಒಬ್ಬ ಮೆಕ್ಯಾನಿಕಲ್ ಕೆಲಸ ಮಾಡುವಂತ ಬೈಕ್ ಮೆಕ್ಯಾನಿಕ್ ಅನ್ನು ನೀವು ತುಲನೆ ಮಾಡಿದ್ರೆ ಇವನಿಗೆ ಇನ್ನೊಂದು 4 ವರ್ಷ ಕೊಟ್ರೆ ಆ ಬೈಕ್ ಗ್ಯಾರೇಜ್ ಅಲ್ಲಿ ಅವನಷ್ಟು ಎಕ್ಸ್ಪರ್ಟ್ ಇವನಾಗುದಿಲ್ಲ. ಇವತ್ತು ಎಲ್ಲಿ ತನಕ ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿಗೆ ಹೋಗಿ ಕೆಲಸಕ್ಕೆ ಸೇರಿದಾಗ TVS ಇರ್ಬೋದು, ಕಾರ್ ಆಟೋಮೊಬೈಲ್ ಫೀಲ್ಡ್ ನಲ್ಲಿ ಇರ್ಬೋದು, ಇನ್ನಿತರ ಬೇರೆ ಬೇರೆ ಫೀಲ್ಡಿಗೆ ಹೋದಾಗ ನಾವು ರೀಪ್ಲೇಸ್ಮೆಂಟ್ ಮಾತ್ರ ನೋಡಿದ್ದೇವೆ. ಮೆಕ್ಯಾನಿಸಮ್ ನಲ್ಲಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈ ವಸ್ತು ಇಲ್ಲ, ಇದು ಸರಿ ಇಲ್ಲ, ಇದಕ್ಕೆ ಇದು ಹೊಸತು ಹಾಕ್ಬೇಕು ಅಂತ ಅದಕ್ಕೊಂದು 4,500 ಕೊಟ್ಟು ರೀಪ್ಲೇಸ್ಮೆಂಟ್ ಮಾಡೋದು. ಅಂದ್ರೆ ಮೆಕ್ಯಾನಿಕ್ ಅಂತ ಹೇಳುವಂಥದ್ದು ಎಲ್ಲಿ ಕೂಡ ನಾವು ಮಾಡಲಿಲ್ಲ. ಮೆಕ್ಯಾನಿಕನ ಏನು ಮೂಲ ಏನು? ಮೆಕ್ಯಾನಿಕ್ ಅಂತ ಹೇಳಿದ್ರೆ ಸಹಜ ರೀತಿಯಲ್ಲಿ ಅವನು ರಿಪೇರಿ ಮಾಡುವಂಥದ್ದು. ಆ ರಿಪೇರಿ ಮಾಡಿದ ವಸ್ತು ಮೂಲಕ ಯಾವ್ದು ಹಾಳಾಗಿದೆ ಅದನ್ನು ರಿಪೇರಿ ಮಾಡ್ತಾ ಅದನ್ನು ಪುನಃ ರೀಫಿಟ್ ಮಾಡಿ ಕೊಡುವಂಥದ್ದು. ಇದು ಮೆಕ್ಯಾನಿಕ್ ಅಂತ ಹೇಳುವಂಥದ್ದು. ಅವನು ನಿಜವಾಗಿ ಅಲ್ಲಿ ಹೋದವ ಏನ್ ಮಾಡ್ತಾನೆ, ಕಂಪನಿಗೆ ಹೋದವ ಅವ ರೀಪ್ಲೇಸ್ಮೆಂಟ್ ಮಾತ್ರ. ಈ ತರದ ಒಂದು ಈ ತರದ ಯೋಚನೆಯನ್ನು ಇಟ್ಕೊಂಡು ಇರುವಂತ ನಮ್ಮ ಎಜುಕೇಶನ್ ಪದ್ಧತಿ. ಇದರಿಂದ ಸಹಜ ರೀತಿಯಲ್ಲಿ ಒಬ್ಬ ಆತ್ಮನಿರ್ಭರ ಭಾರತದ ಕಲ್ಪನೆಯ ದಾರಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೆ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಒಂದು ಸಣ್ಣ ಟ್ರೈನಿಂಗ್ ಕ್ಯಾಂಪ್ ಅನ್ನು ಮಾಡ್ಲಿಕ್ಕೆ ಯೋಚನೆ ಮಾಡಿದ್ದೇವೆ. ಇದು ಬಂದದ್ದು ಯಾವಾಗ ಅಂತ ಹೇಳಿದ್ರೆ, ಈ ಮಧ್ಯಭಾಗದಲ್ಲಿ ಈ ಕೊರೋನಾ ಬಂದಾಗ ನಾವೆಲ್ಲ ನಮ್ಮ ಮನೆಯಲ್ಲಿದ್ದೆವು. ನಮ್ಮ ಬೆಂಗಳೂರಿನ ಸ್ವಯಂ ಸೇವಕರು ಮತ್ತೆ ಸಂಘದ ಹಲವಾರು ಜನರು ಒಂದು ಟೀಮ್ಸ್ ರೆಡಿ ಮಾಡಿದ್ರು. ಅಲ್ಲಿರುವಂತ ಒಂದು ಕೊಳಚೆಗೇರಿ ಪ್ರದೇಶ ಒಟ್ಟು ಊರನ್ನು ನೋಡಿಕೊಂಡು ಎಷ್ಟು ಪರಿಸರದಲ್ಲಿ ನಾವು ಒಂದು ಸರಿಯಾದ ರೀತಿಯ ಒಂದು ಇದನ್ನು ತಗೊಳ್ಬಹುದು ಅಂತ ಹೇಳಿ, ಏನು ಎಂತ ಹೇಳ್ತೇವೆ ಅದಕ್ಕೆ, ಮನೆ ಮನೆಗೆ ಹೋಗಿ ಡೇಟಾವನ್ನು ಕಲೆಕ್ಟ್ ಮಾಡಬಹುದು ಅಂತ. ಹಾಗೆ ಒಂದು ಸರ್ವೇಕ್ಷಣೆ ಮಾಡ್ತಾರೆ. ಆ ಸರ್ವೇಕ್ಷಣೆಯಲ್ಲಿ ಒಟ್ಟು ಆವಾಗ ಮಾಡಿದಂತ ಸರ್ವೇಕ್ಷಣೆಯಲ್ಲಿ ಒಟ್ಟು 25,000 ಮೈಗ್ರೆಂಟ್ ವರ್ಕರ್ಸ್, ಅಂದ್ರೆ ಊರಿನ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಆ ವರ್ಕರ್ಸ್ ಅನ್ನು ಹೋಗಿ ಮಾತುಕತೆ ಮಾಡ್ತಾರೆ. ಮಾತುಕತೆ ಮಾಡಿದಾಗ ಅವರ ಹತ್ರ ಮಾಹಿತಿಯನ್ನು ತಗೊಳ್ತಾರೆ. ಸರ್ವೆ ಮಾಡಿದಾಗ ಅದರಲ್ಲಿ 60% ವ್ಯಕ್ತಿಗಳು ಅವರು ಹೇಳುದು, ನಾವು ಇನ್ನು ಕೂಡ ಈ ಜಾಗದಲ್ಲೇ ಇದ್ದು ಕೆಲಸ ಮಾಡ್ತೇವೆ ಅಂತ. ನಾವೀಗ ಊರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ, ಆದ್ರೆ ಇನ್ನು 60% ಜನರು ನಮ್ಮ ಆ ಭಾಗಕ್ಕೆ ಬಂದು ನಾವು ಕೆಲಸ ಮಾಡ್ತೇವೆ ಅಂತ. ಇನ್ನೊಂದು 25% ವ್ಯಕ್ತಿಗಳು ಹೇಳಿದ್ರು, ನಂಗೆ 25% ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಮನೆಯ ಪಕ್ಕದಲ್ಲಿ ಇರುವಂತ ಯಾವುದಾದ್ರೂ ಗ್ರಾಮದಲ್ಲಿ ನಂಗೊಂದು ಅಪರ್ಚುನಿಟಿ ಸಿಕ್ಕಿದ್ರೆ ಅಕ್ಷರಶಃ ನಾನು ಅಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತೇನೆ ಅಂತ. ಇನ್ನು 15% ಹೇಳಿದ್ರು, ನಾನು ಸಹಜ ರೀತಿಯಲ್ಲಿ ಯಾವುದೇ ಊರಿಗೆ ಇನ್ನೂ ಹೋಗುದಿಲ್ಲ, ನಾನು ನನ್ನ ಊರಿನಲ್ಲಿ ಇದ್ದುಕೊಂಡು ನನ್ನ ಕೆಲಸವನ್ನು ಮಾಡ್ತೇನೆ, ನಾನು ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ರು. ಈ ಏನು ಸರ್ವೇಕ್ಷಣೆ ಮಾಡಿದಾಗ ಸಹಜ ರೀತಿಯಲ್ಲಿ ಒಬ್ಬರ ಪಲ್ಸ್ ಗೊತ್ತಾಯ್ತು. ಆಗ ಸಂಘದ ಹಿರಿಯರು ಯೋಚನೆ ಮಾಡಿದ್ರು, ಇದನ್ನು ಒಂದು ಈ ಅಸಮತೋಲನ ಇರುವಂತ ವ್ಯವಸ್ಥೆಗೆ ಸಮತೋಲನ ಮಾಡ್ಬೇಕಲ್ಲ, ಆ ಯೋಜನೆಗೋಸ್ಕರ ಈ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ. ಇವತ್ತೇನು ಒಂದು ವಿಷಯಕ್ಕೆ ಸಂಬಂಧಪಟ್ಟು ಸ್ಕಿಲ್ ಡೆವಲಪ್ಮೆಂಟ್, ಈ ವಿಷಯದಲ್ಲಿ ಏನು ಪರಿಣಿತರಾಗಬೇಕು, ಅದಕ್ಕೋಸ್ಕರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ರೂಪಿಸಿದ್ರು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 2 ಕೇಂದ್ರಗಳನ್ನು ಆಯ್ದುಕೊಳ್ಳಿತು. ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಮತ್ತೆ ಮಂಗಳೂರು ಅನ್ನು ಯೋಚನೆ ಮಾಡಿತ್ತು. ಹಾಗೆಯೇ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮಾಡಿತು. ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಕ್ಕೆ ಒಂದಿಷ್ಟು ನಾವು ಒಂದು 14-15 ಕ್ಯಾಟಗರಿಯನ್ನು ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಕ್ಯಾಟಗರಿಯ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅವರು. ಯಾವ ಕ್ಯಾಟಗರಿ ಅಂತ ಹೇಳಿದ್ರೆ, ಹೊಲಿಗೆ ತರಬೇತಿ ಕೇಂದ್ರ, ಅಂದ್ರೆ ಇದರಲ್ಲಿ ಒಂದು ತಿಂಗಳ ಕೋರ್ಸ್ಗಳಿತ್ತು. ಹಾಗೇನೆ 2 ತಿಂಗಳ ಅದರ ಹೊಲಿಗೆಯಲ್ಲಿ ಈಗ 3 ತಿಂಗಳ ಕೋರ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಇಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಮತ್ತೆ ಇದು ಯಾವುದು AC ಮೆಕ್ಯಾನಿಕ್, ಈ ತರದ ಒಂದಿಷ್ಟು ಕೋರ್ಸ್ಗಳಿತ್ತು. ಅದನ್ನು ಬೇರೆ ಬೇರೆ ಆಯಾಮದಲ್ಲಿ ಮಾಡಿದ್ರು. ಹೆವಿ ವೆಹಿಕಲ್ ಅಂತ ಹೇಳಿದ್ರೆ ಈಗ ಹಿಟಾಚಿ ಇದೆ,
ಹೇಗೆ ನಾವು ಲ್ಯಾಂಡ್ಸ್ಕೇಪ್ ಮಾಡ್ತೇವೆ, ಅದಕ್ಕೆ ಏನು ಬೇಕಾಗಿದೆ ಆ ವಸ್ತುಗಳು ಇವತ್ತು ಅದನ್ನು ಆಪರೇಟ್ ಮಾಡೋ ಇಲ್ಲ. ಆ ಆಪರೇಟ್ ಮಾಡುವವನಿಗೆ ಸಂಬಳ ಎಷ್ಟು ಅಂತ ಹೇಳಿದ್ರೆ 26ರಿಂದ 30 ಸಾವಿರಕ್ಕೆ ಅವ ಬರುವುದಿಲ್ಲ. ಅಷ್ಟು ಮಹತ್ವವಾದ ಅದೊಂದು ಕೆಲಸ ಆಪರೇಟರ್ಗೆ. ಅಂದ್ರೆ ಅಂತ ಒಂದು ಹೆವಿ ವೆಹಿಕಲ್ಲಿನ ವ್ಯವಸ್ಥೆ ಕೂಡ ನಾವು ಅದನ್ನು ಯೋಜನೆ ರೂಪಿಸಿದೆವು, ಆ ಕ್ಯಾಟಗರಿಯಲ್ಲಿ ಹಾಕಿದೆವು. ಹಾಗೇನೆ ಮೇಸ್ತ್ರಿ, ಇವತ್ತು ಮೇಸ್ತ್ರಿಗಳು ಸಹಜ ರೀತಿಯಲ್ಲಿ ಗಾರೆ ಕೆಲಸ ಮಾಡುವವರು, ಗಾರೆ ಕೆಲಸ ಮಾಡುವವರು ಎಲ್ರು ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಎಲ್ರು ಏನು ನಾರ್ತ್ ಇಂಡಿಯಾದಿಂದ ಬಂದವರು, ಉತ್ತರ ಪ್ರದೇಶನ ಇದು ಏನು ಜಾರ್ಖಂಡ್ ಇಂದ ಬಂದಂತವ್ರು. ಅವ್ರು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಾ ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅದು ನಮ್ಮಲ್ಲಿ ಇಲ್ಲ. ಇವತ್ತು ಕಿನ್ಯದಲ್ಲಿ ಕೇಳಿದ್ರೆ ಗಾರೆ ಕೆಲಸ ಮಾಡುವ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಭಾರಿ ಬೆರಳೆಣಿಕೆಯವರು ಇರ್ಬೋದು. ನಮ್ಮದೇ ಊರಿನಲ್ಲಿ ಅತಿ ಹೆಚ್ಚು ಕೆಲಸ ಸಿಕ್ಕುವಂತ ಪರಿಸರ ಇದೆ ಆ ಉದ್ಯೋಗದಲ್ಲಿ, ಅದು ಇಲ್ಲ. ಅದರಿಂದ ಟೈಲ್ ಲೇಯಿಂಗ್, ಟೈಲ್ಸ್ ಈಗ ನಾವು ಮನೆಗಳಿಗೆ ಟೈಲ್ ಅನ್ನು ಹಾಕ್ತೇವೆ, ಟೈಲ್ಸ್. ಹಾಗೇನೆ ಗ್ರಾನೈಟ್ ಅನ್ನು ಹಾಕ್ತೇವೆ. ಯಾರು ಬಂದಿದ್ದಾರೆ ಅಂತ ಕೇಳಿ ನಾರಾಯಣ್ ಕಜಿ ಅವರ ಮನೆಗೆ ಬಂದದ್ದು ಯಾವುದೋ ಇವನು ಯಾವ್ದೋ ರಾಜಸ್ಥಾನಿ ಯಾರಾದ್ರೂ ಬಂದು ಮಾಡಿರ್ಬೋದು ಕೆಲಸ. ಅಂದ್ರೆ ಹೀಗೇನೆ ಎಲ್ಲದೂ ಕೂಡ ಆಯಾಯನ ಮನೆಗೆ ಬಂದದ್ದು ಬೇರೆಯವ, ಇಲ್ಲಿಯವರು ಏನ್ ಮಾಡ್ಲಿಲ್ಲ. ಈ ಇದನ್ನು ಕೂಡ ನಾವು ಒಂದು ಲೆಕ್ಕ ಮಾಡಿದ್ರು. ಅಂದ್ರೆ ಈ ಯೋಜನೆಯಲ್ಲಿ 14 ಕ್ಯಾಟಗರಿಯಲ್ಲಿ ಅದನ್ನು ಕೂಡ ಅಳವಡಿಸಿದೆವು. ಇನ್ನು ನಮಗೆ ಸಹಜ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶ, ಈಗ ಪುತ್ತೂರಿನಂತ ಪ್ರದೇಶದಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟದ್ದು, ಈಗ ನಾವು ಮಿಷಿನ್ ನಲ್ಲಿ ಇದನ್ನು ತಗೊಳ್ತೇವೆ, ಯಾವುದು ಹುಲ್ಲನ್ನು ಕಟ್ ಮಾಡ್ತೇವೆ. ಆ ಮಿಷಿನ್ ರಿಪೇರಿ ಮಾಡ್ಬೇಕಿದ್ರೆ ಎಲ್ಲಿಗೆ ಹೋಗ್ಬೇಕು? ಅದು ಎಲ್ಲಿಯಾದ್ರೂ ಹೋಗ್ಬೇಕು. ಇಲ್ಲಾದ್ರೆ ಅದು ಮಿಷಿನ್ ರಿಪೇರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಇಡುದು. ಅದಕ್ಕೆ ಅವನಿಗೆ ಮಿಷಿನ್ ರಿಪೇರಿ ಹೇಗೆ ಮಾಡುದು ಅಂತ ಹೇಳುವಂಥದ್ದು ಕಲಿಸಿಕೊಟ್ಟು ಅವನು ಮನೆಗೆ ಹೋಗಿ ಕೆಲಸ ಮಾಡಿಸುವಂಥದ್ದು. ಈ ತರದಲ್ಲಿ ಸ್ವಾವಲಂಬಿ ಆಗಿದ್ದಾನೆ. ಅವನಿಗೆ ದಿನಕ್ಕೆ 1,000 ರೂಪಾಯಿ ದುಡಿತಾನೆ. ಈ ತರದ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಅದನ್ನು ಲೆಕ್ಕ ಮಾಡಿದರು. ಎಲ್ಲಿಗೆ ಯಾವ ಯೋಜನೆ ರೂಪಿತವಾಗ್ತದೆ, ಎಲ್ಲಿಗೆ ಯಾವ ಯೋಜನೆಗಳ ಮೂಲಕ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ಬೋದು ಅಂತೇಳಿ ಹೀಗೆ 14 ತರದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ನ ವಿಷಯಗಳನ್ನು ಇಟ್ಟರು. ಆ ದೃಷ್ಟಿಯಿಂದ ಒಂದು 560 ಜನ ಎನ್ರೋಲ್ ಆದ್ರು. ನಮ್ಮ ಇಲ್ಲಿಯ ಪರಿಸರದವರು ಕೂಡ ಬಂದಿದ್ರು, ಉಳ್ಳಾಳದ ಬೇರೆ ಗ್ರಾಮದ ವ್ಯಕ್ತಿಗಳು ಕೂಡ ಬಂದಿದ್ರು, ಮಂಗಳೂರು, ಮುಲ್ಕಿ, ಮೂಡಬಿದ್ರೆ ಈ ಪರಿಸರದವರೆಲ್ಲ ಬಂದಿದ್ರು. ಅತಿ ಉತ್ಕೃಷ್ಟವಾಗಿ ಇವತ್ತು ಇನ್ನೊಂದು ಕೋರ್ಸ್ ಇದೆ. ಇವತ್ತು ಡಿಗ್ರಿ ಆಗಿದೆ, ಹೆಣ್ಣು ಮಕ್ಕಳಿಗೆ ಆಗಿದೆ, ಹುಡುಗರಿಗೆ ಆಗಿದೆ. ಅಕೌಂಟ್ಸ್ ಇವತ್ತು ಭಾರಿ ಪ್ರಾಮುಖ್ಯವಾದ ಒಂದು ಅಂಶ. ಅಕೌಂಟ್ಸ್ ಬೇಕು. ಇವತ್ತು ಅವರಿಗೆ GST ಹೇಗೆ ಫೈಲ್ ಮಾಡುದಂತ ಹೇಳುವಂಥದ್ದು ಗೊತ್ತಿಲ್ಲ. ಆ GST ಫೈಲ್ ಮಾಡುವಂಥದ್ದನ್ನು ನಾವು ಕಲ್ತರೆ ಅಕ್ಷರಶಃ ಒಂದಿಷ್ಟು ನಮಗೆ ಇದು ಹಣವನ್ನು ಸಂಪಾದನೆ ಮಾಡ್ಬೋದು. ಅಂದ್ರೆ ರಿಮ್ಯುನರೇಷನ್ ಸಿಗ್ತದೆ. ಅದನ್ನು GST ಹೇಗೆ ಫೈಲ್ ಮಾಡುದು ಅಂತ ಹೇಳಿ ಗೊತ್ತಿಲ್ಲ. ನಾವೇನ್ ಮಾಡಿದೆವು, ಭಾರಿ ಉನ್ನತ ವ್ಯವಸ್ಥೆಯ ನಮ್ಮ ಮಂಗಳೂರಿನ CA ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ನ ಮೂಲಕ, ಅಲ್ಲಿ ಅಧ್ಯಕ್ಷರ ಮೂಲಕನೇ ಅವರೇ ಒಂದು ಯೋಜನೆ ರೂಪಿಸಿದ್ರು. ನಾವು ಫ್ರೀ ಆಫ್ ಇದು ಕೊಡ್ತೇವೆ, ಭಾರಿ ಚೆನ್ನಾಗಿ ಮಾಡಿಕೊಡ್ತೇವೆ. ಅವರು ಮಾಡಿಕೊಟ್ರು. ಆ ಮೂಲಕ ನನ್ನ ಪ್ರಕಾರ ಫಸ್ಟ್ ಬ್ಯಾಚ್ನಲ್ಲಿ 30-35 ಜನರು ಆ ಡಿಗ್ರಿ ಆದ ಸ್ಟೂಡೆಂಟ್ಗಳು ಬಂದಿದ್ರು ಆ ಫಸ್ಟ್ ಬ್ಯಾಚ್ನಲ್ಲಿ ಕೂಡ. ಅವರಿಗೆ ಇವತ್ತು ಎಲ್ಲ ಸೆಲ್ಫ್ ಆಗಿ ಅವರು ಇವತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಕೌಂಟ್ಸ್ ಮತ್ತೆ GST ರಿಜಿಸ್ಟ್ರೇಷನ್, ಇದರೊಟ್ಟಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥದ್ದು ಕೂಡ ಅದನ್ನು ಅಳವಡಿಸಬಹುದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅಂದ್ರೆ ಇದೆಲ್ಲ ಮಾಡಿದಾಗ ಸಹಜ ರೀತಿಯಲ್ಲಿ ತನ್ನ ಊರಿನಲ್ಲಿಯೇ ಅವನು ಸ್ವಾವಲಂಬಿಯಾಗಿ ಇರ್ತಾನೆ ಅಂತ ಹೇಳುವಂಥದ್ದು. ನಮಗೆ ಬೇರೆ ಚಾರ್ಟರ್ಡ್ ಅಕೌಂಟ್ ನಂತರ ಹೋಗಿ ಅಕೌಂಟ್ಸ್ ನೋಡ್ಬೇಕಾಗಿಲ್ಲ, ಯಾವುದೋ ಒಂದು ಅಂಗಡಿಗೆ ಹೋಗಿ ಕೂತ್ಕೊಳ್ಬೇಕಾಗಿಲ್ಲ. ನನ್ನ ಮನೆಯಲ್ಲಿ ಇರುವಂತ 10-15 ಜನ ಬಿಸ್ನೆಸ್ ನವರದ್ದು ಅಕೌಂಟ್ಸ್ ನೋಡಿದ್ರೆ ಎಷ್ಟೋ ಸಾಕು. ಇವತ್ತು ಸ್ವಾವಲಂಬಿ ಏನಂತ ಹೇಳಿದ್ರೆ ಇದುವೇ ಆತ್ಮನಿರ್ಭರ ಭಾರತದ ಒಂದು ಕಲ್ಪನೆ. ಇದನ್ನು ನಾವು ಮಾಡಬೇಕಂತ ಹೇಳುವಂತ ರೀತಿಯ ವ್ಯವಸ್ಥೆಯಿಂದ ಇವತ್ತು ಆತ್ಮನಿರ್ಭರ ಭಾರತದ ಒಂದು ಸಣ್ಣ ತುಣುಕನ್ನು ಇಟ್ಟಿದ್ದೇವೆ. ಇನ್ನು ಆ 14 ಯೋಜನೆಗಳು ಹೇಗೆ ರೂಪಿತ ಆಯಿತು, ಹೇಗೆ ಕಾರ್ಯನಿರ್ವಹಿತ ಆಗ್ತಾ ಇದೆ, ಮತ್ತೆ ಅದರ ಇನ್ನು ಮುಂದೆ ಎಷ್ಟು ಕೋರ್ಸುಗಳು ಈಗ ಪ್ರಚಲಿತದಲ್ಲಿ ನಡೀತಾ ಇದೆ, ಅದರ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ನಂತರಕ್ಕೆ ತಾವು ಒಂದಿಷ್ಟು ವಿಷಯಗಳನ್ನು ಇಡಬೇಕಾಗಿದೆ. ನೀವು ನಿಮ್ಮ ಮನಸ್ಸಿನಲ್ಲಿರುವಂತದ್ದು ಏನು ಮಾಡಿದರೆ ಬೆಟರ್, ಅಥವಾ ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಹೇಳಬೇಕಾಗಿದೆ. ಆಗಸ್ಟ್ 19ನೇ ತಾರೀಕಿಗೆ ಮಂಗಳೂರಿನಲ್ಲಿ ಆತ್ಮನಿರ್ಭರ ಕೌಶಲ್ಯದ್ದು ಇನಾಗ್ರಲ್ ಫಂಕ್ಷನ್ ನಡೆದಿತ್ತು. ಒಂದು ಸಾಧಾರಣ 350-400ವರೆಗೆ ವಿದ್ಯಾರ್ಥಿಗಳು ಇದಕ್ಕೆ ಎನ್ರೋಲ್ ಆಗಿದ್ರು. ಅದರಲ್ಲಿ ಲಾಸ್ಟ್ಗೆ ಕೋರ್ಸ್ಗೆ ಜಾಯ್ನ್ ಆದವರು 165-170 ಜನ ಬಂದಿದ್ರು.
ಇಲ್ಲಿ ವಿಷಯ ಏನಂದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟೋ ಜನ ಅವ್ರದ್ದು ಕೆಲಸ ಎಲ್ಲ ಕಳ್ಕೊಂಡು, ವಿಶೇಷವಾಗಿ ದುಬೈಲಿರೋರು, ಬಾಂಬೆಲಿರೋರು ಅಥವಾ ಬೇರೆ ರಾಜ್ಯದವರು ಎಲ್ಲ ಊರಿಗೆ ಬಂದಿದ್ರು. ಲಾಕ್ಡೌನ್ ಅನುಭವ ಎಲ್ರಿಗೂ ಆಗಿರ್ಬೋದು, ಎಲ್ಲರೂ ಹೆದರಿ ಹೋಗಿದ್ರು ಒಮ್ಮೆ. ಹಾಗೆ ಪ್ರತಿಯೊಬ್ಬರು ತಮ್ಮ ಮನೆಗೆ ಸೇರುವ ಇದರಲ್ಲಿ ಊರಿಗೆ ಬಂದಿದ್ರು. ಊರಿಗೆ ಬರುವಾಗ ಇಲ್ಲಿ ಏನಂದ್ರೆ ಯಾರಿಗೆ ಕೆಲಸ ಇಲ್ಲ, ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ರು. ಇನ್ನೇನ್ ಮಾಡ್ಬೇಕು, ಎಲ್ಲಿ ಕಂಪನಿ ಇಲ್ಲ, ಎಷ್ಟೋ ಕಂಪನಿಗಳು ಮುಚ್ಚೋಗಿದೆ. ನಮ್ದೇ ಮನೆಯಲ್ಲಿ ಕೂಡ ಅದು ಅನುಭವ ಆಗಿದೆ. ನನ್ನ ಹೆಂಡತಿ ಕೆಲಸ ಮಾಡ್ತಿದ್ದ ಒಂದು ಕಂಪನಿ, ಅದು ಶಟ್ ಡೌನ್ ಆಯಿತು. ಯಾಕಂದ್ರೆ ಹೊರದೇಶದ ಕಂಪನಿಗಳು ತುಂಬಾ ಇಲ್ಲಿ ಮುಚ್ಚಿ ಹೋಗ್ತಾ ಇದೆ. ಸೊ ಆ ಒಂದು ಉದ್ದೇಶದಲ್ಲಿ ಇಟ್ಕೊಂಡು ಎಲ್ಲರ ಸಮಸ್ಯೆಯನ್ನು ಆಲೋಚನೆ ಮಾಡಿ ಭಾರತೀಯ ವಿಕಾಸ ಪರಿಷತ್ ವತಿಯಿಂದ ಆತ್ಮನಿರ್ಭರ್ ಕೌಶಲ್ಯವನ್ನು ಆರಂಭಿಸಿದೆ ಮಂಗಳೂರಲ್ಲಿ. ತುಂಬಾ ಉತ್ತಮ ಸ್ಪಂದನೆ ಸಿಕ್ಕಿದೆ ಆರಂಭದಿಂದ ಕೂಡ. ನಾನೀಗ ಕೋರ್ಸ್ಗಳ ಬಗ್ಗೆ ನಿಮಗೆ ಒಂದು ವಿವರ ಹೇಳ್ತೇನೆ. ನಾವು ಆರಂಭಿಸಿದ ಕೋರ್ಸ್ಗಳು, ಮೊದಲಿಗೆ GST ಕೋರ್ಸ್ ಮಾಡಿದ್ದು. BCom ಆದವರು ಎಷ್ಟು ಜನ ಇದ್ದಾರೆ ಇಲ್ಲಿ? BCom ಕಂಪ್ಲೀಟ್ ಆದವರು, ಈಗ ಮಾಡ್ತಾ ಇರೋರಲ್ಲ ಕಂಪ್ಲೀಟ್ ಆದವರು. ಓಕೆ. ಯಾಕೆಂದ್ರೆ GST ಕೋರ್ಸ್ ಏನಂದ್ರೆ BCom ಕಂಪಲ್ಸರಿ ಆಗಿರ್ಬೇಕಂತ ನಮಗೆ ಟ್ರೈನರ್ಗಳು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಯಾಕಂದ್ರೆ ಈಗ ಕಲಿತಾ ಇರೋರು ಅಥವಾ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇರೋರು ಅವರಿಗೆ GST ಆಗೋದಿಲ್ಲ. ಇದು 12 ದಿವಸದ ಕೋರ್ಸ್ ಇತ್ತು ಇಷ್ಟವರೆಗೆ. ತುಂಬಾ ಅದ್ಭುತವಾಗಿ ನಡೆದಿದೆ. ಎಲ್ಲರದು ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಎಲ್ಲರಿಗೆ 12 ದಿವಸದ ಕೋರ್ಸ್ ಆದ್ಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾಗಿ ಈಗ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಾ ಈ ಕೋರ್ಸ್ ಅನ್ನು, ನಾನು ಸ್ವಂತವಾಗಿ ಏನಾದ್ರು ಒಂದು ಅಕೌಂಟಿಂಗ್ ಫರ್ಮ್ ಆಗ್ಬೇಕಾದ್ರೆ ನನಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಂತ. ಆ ರೀತಿ ಒಂದು ಉತ್ತಮ ಸ್ಪಂದನೆ ನಮಗೆ ಸಿಗ್ತಾ ಉಂಟು. ನಮ್ಮ ಟ್ರೈನರ್ನವರು ಕೂಡ ಮಂಗಳೂರಿನ ಪ್ರಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ಗಳು. ಅವರು ಸೇವಾ ಪ್ರವರ್ತಕರು ಫ್ರೀಯಾಗಿ ಬಂದು ಎಲ್ಲರಿಗೆ ವಿಶೇಷ ರೀತಿಯಲ್ಲಿ ಕೋರ್ಸ್ ಅನ್ನು ಕಲಿಸ್ತಾ ಇದ್ದಾರೆ. ಫಸ್ಟ್ ಬ್ಯಾಚ್ ಅಲ್ಲಿ 32 ಜನ ಇದ್ರು GST ಅಲ್ಲಿ. ಈಗ ಅದರಲ್ಲಿ ಕೆಲವರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಅಕೌಂಟಿಂಗ್ ಫಾರ್ಮ್ ಅಲ್ಲಿ ಆಗ್ತಾ ಇದ್ದಾರೆ. ಕೆಲವರು ಚಾರ್ಟರ್ಡ್ ಅಕೌಂಟೆಂಟ್ ಅಂಡರ್ ಅಲ್ಲಿ, ಆಡಿಟರ್ ಅಂಡರ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಿನವರು ಅದರಲ್ಲಿ ಬೇರೆ ಊರಿನಲ್ಲಿ ಇದ್ದವ್ರೆ, ಎಸ್ಪೆಷಲಿ ಬಾಂಬೆ, ಬ್ಯಾಂಗ್ಳೂರು, ಬೇರೆ ಊರಿಗೆ ಹೋದವರು ಅಲ್ಲಿದ್ದು ಕೆಲಸ ಬಿಟ್ಟು ರಿಸೈನ್ ಕೊಟ್ಟು ಈಗ ಇಲ್ಲಿ ಊರಲ್ಲಿ ಸ್ವಂತ ಏನೋ ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಹೆಮ್ಮೆಯ ವಿಷಯ ನಮಗೆ. ಮತ್ತೆ ನೆಕ್ಸ್ಟ್ ಮಾರ್ಕೆಟಿಂಗ್ ಅಲ್ಲಿ ಎಸ್ಪೆಷಲಿ ಹುಡುಗಿಯರು ಜಾಸ್ತಿ ಬರೋದಿಲ್ಲ ಇದರಲ್ಲಿ. ಅಂದ್ರೆ ನಮಗೆ ಅಲ್ಲಿ ಬಂದದ್ರಲ್ಲಿ ಹೆಚ್ಚಿನವರೆಲ್ಲ ಹುಡುಗರೆ. ಒಂದು 9 ಜನ ಮಾತ್ರ ಬಂದಿದ್ರು ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದವರು. ಯಾಕೆಂದ್ರೆ ಮಾರ್ಕೆಟಿಂಗ್ ಅಷ್ಟು ಸುಲಭದ ವಿಷಯ ಕೂಡ ಅಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಮಾರ್ಕೆಟ್ ಡೌನ್ ಇದೆ, ಯಾರಿಗೂ ಸರಿಯಾಗಿ ವ್ಯಾಪಾರ ಅಂದ್ರೆ ಆ ಟೈಮಲ್ಲಿ ಯಾವ್ದು ಬಿಸ್ನೆಸ್ ಎಲ್ಲ ಡೌನ್ ಇತ್ತು, ಸೇಲ್ಸ್ ಇರಲಿಲ್ಲ ಕರೆಕ್ಟ್ ಆಗಿ. ಆದ್ರೂ ಆ ಟೈಮಲ್ಲಿ ಒಂದು 9 ಜನ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಇದ್ದು ಕೋರ್ಸ್ ಅಲ್ಲಿ 12 ದಿವಸದ ಕೋರ್ಸ್ ತಗೊಂಡು ಅದರಲ್ಲಿ ಒಂದು 5 ಜನ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಒಬ್ರು ನೀರಿದ್ದು ಸಪ್ಲೈದೊಂದು ಮಾಡ್ತಾ ಇದ್ದಾರೆ, ಒಬ್ರು ಫುಡ್ ರಿಲೇಟೆಡ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಮೊಬೈಲ್ ಫೋನ್ ಸರ್ವಿಸಿಂಗ್ ಅಂಡ್ ರಿಪೇರಿಂಗ್ ಅಂತ, ಇದು ದಿವಸಕ್ಕೆ 2 ಗಂಟೆದು ಕೋರ್ಸ್ ಇತ್ತು. ಶಾರದಾ ವಿದ್ಯಾಲಯದಲ್ಲಿ ಆಗಿತ್ತು ಇದು. ಇದರಲ್ಲಿ ಸಹ 35 ಜನ ಸೇರಿದ್ರು ಮೊಬೈಲ್ ಸರ್ವಿಸಿಂಗ್. ಇದೇನಂದ್ರೆ 12 ದಿವಸದ ಕೋರ್ಸ್ ಮಾಡಿದಷ್ಟೇ ಮೊಬೈಲ್ ಸರ್ವಿಸಿಂಗ್. ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಕೋರ್ಸ್. ಆದ್ರೆ ಏನಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ, 12 ದಿವಸದಲ್ಲಿ ಒಂದು ಮೊಬೈಲ್ ರಿಪೇರ್ ಕಲಿಯೋದು ಅಷ್ಟು ಸುಲಭದ ವಿಷಯ ಕೊಡಲ್ಲ. ಸೊ ಹಾಗಾಗಿ ನಾವು ಬೇಸಿಕ್ಸ್ ಏನಿದೆ ಮೊಬೈಲ್ ರಿಪೇರ್, ಅದನ್ನು ಒಂದು ಒಳ್ಳೆ ತರಬೇತುದಾರರ ಮುಖಾಂತರ ಎಲ್ಲರಿಗೆ ಹೇಳಿಕೊಟ್ಟಿದ್ದೇವೆ. ಅದರ ನಂತರ ಏನಂದ್ರೆ ಈಗ ಅವರು ಸ್ಟೂಡೆಂಟ್ಸ್ ಕಲ್ತವರು ಈ ಮೊಬೈಲ್ ಟ್ರೈನರ್ ಅವರನ್ನು ಸಂಪರ್ಕ ಮಾಡಿ ಅಥವಾ ಬೇರೆ ಮೊಬೈಲ್ ಶಾಪ್ ಅಲ್ಲಿ ರಿಪೇರಿ ಮಾಡೋರ ಹತ್ರ ಹೋಗಿ ಅಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ಅವರಿಗೆ ಆಲ್ರೆಡಿ ಬೇಸ್ ನಾಲೆಜ್ ಸಿಕ್ಕಿ ಆಗಿದೆ. ಈಗ ಬೇರೆ ಅಲ್ಲಿ ಬಂದಿರೋ ಮೊಬೈಲ್ ದಿವಸಕ್ಕೆ ಎಷ್ಟೋ ಮೊಬೈಲ್ ರಿಪೇರಿಗೆಲ್ಲ ಬರ್ತದೆ, ಅದನ್ನು ಕೂತ್ಕೊಂಡು ನಮ್ಮ ಟ್ರೈನರ್ ಒಟ್ಟಿಗೆಲ್ಲ ಕಲಿತು ಆ ರೀತಿಯನ್ನು ಇದು ಮಾಡ್ತಾ ಇದ್ದಾರೆ. ಬಟ್ ಅದರ ನಂತರ ಕೂಡ ತುಂಬಾ ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಮ್ದು ಕೂಡ ಆಕ್ಚುಲಿ ಅದು ಪ್ಲಾನ್ ಅಲ್ಲಿ ಇದೆ. ಅಂದ್ರೆ ನೆಕ್ಸ್ಟ್ ಬ್ಯಾಚ್ ಮೊಬೈಲ್ ರಿಪೇರಿ ಮಾಡುವಾಗ ಕನಿಷ್ಠ 3 ತಿಂಗಳಿಗಾದ್ರೂ ಮಾಡ್ಬೇಕಂತ ನಮ್ದೊಂದು ಈಗ ಸದ್ಯದ ಪ್ಲಾನ್ ಇದೆ, ಸ್ಟಾರ್ಟ್ ಆಗಿಲ್ಲ. ಹಾಗೆ ಇವತ್ತು ಇಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವರು ಎನ್ರೋಲ್ ಮಾಡ್ಬೋದು ನಿಜವಾಗಿ. ಯಾಕಂದ್ರೆ ಇನ್ನೂ ಆಗೊಂದು 12 ದಿವಸದಲ್ಲ, ಹೆಚ್ಚಿನ ಅಂಶ 3 ತಿಂಗಳದ್ದು ಕೋರ್ಸ್ ಆಗೋದು ಎಲ್ಲ ಪ್ಲಾನ್ ಮಾಡಿದ್ದೇವೆ ನಾವೀಗ. ಅದೇ ರೀತಿ ಇದು ಫ್ಯಾಷನ್ ಡಿಸೈನಿಂಗ್ ಅಂಡ್ ಟೈಲರಿಂಗ್, ಇದಕ್ಕೆ ಅತ್ಯುತ್ತಮ ಪ್ರತಿಕ್ರಿಯೆ ಸಿಕ್ಕಿದಂತ ಕೋರ್ಸ್ ಅಂದ್ರೆ ಇದೆ. ಎಸ್ಪೆಷಲಿ ಮಹಿಳೆಯರಿಗೆ, ಈಗಿನ ಯುವತಿಯರಿಗೆ. ಅಂದ್ರೆ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುಲಭ ಇವತ್ತು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ. ನಾನು ಸಹ ನೋಡ್ತಾ ಇದ್ದೇನೆ, ತುಂಬಾ ಜನ ಇವತ್ತು ಕೆಲವು ಡ್ರೆಸ್ ಎಲ್ಲ ಹೊರೆ ಹೊಲಿದು ವಾಟ್ಸ್ಆಪ್ ಸ್ಟೇಟಸ್ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಆ ರೀತಿ ಬಿಸ್ನೆಸ್ ಎಲ್ಲರೂ ಎಷ್ಟು ಮನೆಯಲ್ಲಿ ಕುತ್ಕೊಂಡೇ ಮಾಡ್ತಾ ಇದ್ದಾರೆ. ಆಕ್ಚುಲಿ ಒಳ್ಳೆ ವಿಷಯ ಇದು. ಅದೇ ರೀತಿ ಕೆಲವರೆಲ್ಲ ನೆಕ್ಲೆಸ್ ಎಲ್ಲ ಮಾಡ್ತಾ ಇದ್ದಾರೆ, ನೋಡಿರ್ಬೋದಲ್ವಾ? ಆ ಬೀಟ್ಸ್ ಎಲ್ಲ ಕೆಲವೆಲ್ಲ ಬಟ್ಟೆದು ಐಟಮ್ಸ್, ಕ್ರಾಫ್ಟ್ಸ್ ಐಟಮ್ ಎಲ್ಲ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕೋರ್ಸ್ಗೆ ಲೇಡೀಸೇ ಜಾಸ್ತಿ ಬಂದಿದ್ರು, 35 ಜನ ಇದ್ರು. ಅದರಲ್ಲೂ 2 ಬ್ಯಾಚ್ ಮಾಡಿದ್ರು, ಬೆಳಗ್ಗೆ 10 ರಿಂದ 12 ಮತ್ತೆ ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೆ ಕೋರ್ಸ್ ಇತ್ತು. ತುಂಬಾ ಉತ್ತಮವಾಗಿ ನಮ್ಗೆ ಅಂದ್ರೆ ಒಳ್ಳೆ ಟ್ರೈನರ್ ಕೂಡ ಸಿಕ್ಕಿದ್ರು. ಅದು ಅವರು ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ ಒಬ್ರು ಲೆಕ್ಚರ್, ಅವ್ರು ತುಂಬಾ ಒಳ್ಳೆ ರೀತಿಯಲ್ಲಿ ಕಲಿಸಿಕೊಟ್ಟಿದ್ದಾರೆ. ಎಷ್ಟೋ ಜನ ಹೇಳಿದ್ರು ಅದರಲ್ಲಿ ಕಲ್ತವ್ರು 1 ತಿಂಗಳಲ್ಲ, ಇದೊಂದು 6 ತಿಂಗಳಾದ್ರೂ ಮಾಡಿ ಅಂತ ಎಲ್ಲರೂ ಅದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಆದ್ರೆ ನಮ್ಗೆ ಅಷ್ಟು ಸುಲಭ ಸಲ್ಲ ಎಲ್ಲ 6 ತಿಂಗಳು ಮಾಡುವಂಥದ್ದು.
ಅದಕ್ಕೆ ಈಗ ನೆಕ್ಸ್ಟ್ ಅದು ಕೂಡ ಈಗ 3 ತಿಂಗಳದ್ದು ಕೋರ್ಸ್ ಮಾಡೋ ಯೋಜನೆಯಲ್ಲಿದ್ದೇವೆ. ಈಗಾಗಲೇ ಸ್ಟಾರ್ಟ್ ಆಗಿದೆ. ನವೆಂಬರ್ 4ಕ್ಕೆ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಹೌದು 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 ಹಾ, ಅದೇ ಕೋರ್ಸ್ ಆದ ನಂತರ ಕೆಲವರು ಹೇಳಿದ್ರು ನನಗೆ ಒಂದು ಬೇಸಿಕ್ಸ್ ಕೂಡ ಗೊತ್ತಿಲ್ಲದವಳು, ಇವತ್ತು ನಾನು ನೈಟಿ ಕುರ್ತಾ ಮತ್ತೆ ರವಕ್ಕೆ ಏನಿಲ್ಲ ಅದೆಲ್ಲ ನನಗೆ ನಂದು ಕೆಲಸ ನಾನೇ ಮಾಡುವಷ್ಟು ನನಗೆ ಪರಿಣಿತಿ 1 ತಿಂಗಳು ನನಗೆ ಗೊತ್ತಾಗಿದೆ. ಇನ್ನು ಸ್ವಲ್ಪ ನನಗೆ ಹೆಚ್ಚು ಕಲಿಸಿದ್ರೆ ಒಂದು 2 ತಿಂಗಳು 3 ತಿಂಗಳು ಇನ್ನೂ ಸ್ವಲ್ಪ ತುಂಬಾ ನಾನು ಏನಾದ್ರು ಮಾಡ್ಬೋದಿತ್ತು ಅಂತ ಒಂದು ತುಂಬಾ ಅವರ ಬಯಕೆಲ್ಲ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ ನಾವೀಗ 3 ತಿಂಗಳದ ಕೋರ್ಸ್ ಮಾಡ್ತಾ ಇದ್ದೇವೆ. ಆದ್ರೆ ಈಗ ಲೊಕೇಶನ್ ಚೇಂಜ್ ಆಗಿದೆ. ಫಸ್ಟ್ ನಾವು ಮಾಡಿದ್ದು ಕರಂಗಲ್ಪಾಡಿಯಲ್ಲಿ ಸಿಟಿ ಲೈಟ್ಸ್ ಬಿಲ್ಡಿಂಗ್ ಅಲ್ಲಿ. ಅಲ್ಲಿ ಸ್ವಲ್ಪ ಜಾಗ ಕೂಡ ಸ್ವಲ್ಪ ಕಂಜೆಸ್ಟೆಡ್ ಇತ್ತು, ಮತ್ತೆ ಡಿಮಾಂಡ್ ಜಾಸ್ತಿ ಇತ್ತು. ಅಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಆಗ್ತಾ ಇದ್ರು ಈ ಒಂದು ಕೋರ್ಸ್ಗೆ, ಎಸ್ಪೆಷಲಿ ಲೇಡೀಸ್. ಹಾಗೆ ಈಗ AIDಯಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದರಲ್ಲಿ ರೋಟರಿ ಕ್ಲಬ್ ಮತ್ತು ಮಹಿಳಾ ಸಂಘಟನೆಯವರ ಆಯೋಜನೆ ಮತ್ತು ಪ್ಲಸ್ ನಮ್ದು ಆತ್ಮನಿರ್ಭರ್ ಕೂಡ ಅದರ ಟೈಅಪ್ ಆಗಿ 3 ತಿಂಗಳ ಕೋರ್ಸ್ ಅನ್ನು ಮಾಡ್ತಾ ಇದ್ದೇವೆ. ಆಲ್ರೆಡಿ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನವೆಂಬರ್ 4ಕ್ಕೆ ಸ್ಟಾರ್ಟ್ ಆಗಿ ಅದೇ ಈಗ ಒಂದು ಸ್ವಲ್ಪ ದಿವಸ ಆಯಿತು. ಅಲ್ಲಿ ಸಹ ಹಾಗೆ ಮೋಸ್ಟ್ಲಿ ಬೆಳಗ್ಗೆದ್ದು ಬ್ಯಾಚ್ ಮಾತ್ರ ಮಧ್ಯಾಹ್ನದ ಬ್ಯಾಚ್ ಅಂತಿದೆ. ಅದು ಯಾಕೆ 2 ಬ್ಯಾಚ್ ಮಾಡಿದೆ ಅಂತಂದ್ರೆ, ಕೆಲವು ಲೇಡೀಸ್ ಅಂದ್ರೆ ಅವರಿಗೆ ಸ್ವಲ್ಪ ಕಷ್ಟ ಇರ್ತದೆ ಪಾಪ. ಅಂದ್ರೆ ಬೆಳಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ ಅಥವಾ ಚಿಕ್ಕ ಮಗು ಇರ್ತದೆ. ಸೊ ಕೆಲವರಿಗೆ ಡೇ ಶಿಫ್ಟ್ ಅನುಕೂಲ, ಕೆಲವರಿಗೆ ಮಧ್ಯಾಹ್ನ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಯಾರಿಗೆ ಯಾವ ರೀತಿ ಕನ್ವೀನಿಯನ್ಸ್ ಉಂಟು ಆ ರೀತಿ ಅವರು ನಾವು ಸೆಟ್ ಮಾಡಿ ಕೊಡ್ತಾ ಇದ್ದೇವೆ ಅವರಿಗೆ. ಇದು ಫ್ಯಾಷನ್ ಡಿಸೈನಿಂಗ್ ಬಗ್ಗೆ. ಮತ್ತೆ ಹೆವಿ ವೆಹಿಕಲ್ ಆಪರೇಟಿಂಗ್ ಕೋರ್ಸ್. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದೀರಾ ಇಲ್ಲಿ? JCB ಟಿಪ್ಪರ್ ಆ ಫೀಲ್ಡಿಗೆ ಹೋಗೋರು. ಇದರಲ್ಲಿ ಒಂದು 10-12 ಜನ ಬಂದಿದ್ರು ನಾವು ಇನಾಗ್ರಲ್ ಫಂಕ್ಷನ್ ಆಗುವಾಗ ಇಂಟ್ರೆಸ್ಟೆಡ್. ಬಟ್ ಲಾಸ್ಟ್ಗೆ ಕೆಲವರು ಏನೋ ಅವರ ಮನಸ್ಸು ಚೇಂಜ್ ಮಾಡಿದ್ರು. ಬಟ್ ನಮ್ಗೊಂದು 5-6 ಜನ ಇದಕ್ಕೆ ಬಂದಿದ್ದಾರೆ. ಇವರಿಗೆ ಹೇಗೆ ಅಂದ್ರೆ ನಮ್ದು ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದೇ ಸಂಘದೇ ಕೆಲವರಲ್ಲಿ ಇದ್ದಾರೆ. ಹಾಗಾಗಿ ಅವರದ್ದು ಈ JCB ಆಗ್ಬೋದು, ಟಿಪ್ಪರ್ ಆಗ್ಬೋದು, ಹೆವಿ ವೆಹಿಕಲ್ ಆಪರೇಟಿಂಗ್ ಎಲ್ಲ ಅಲ್ಲಿ ಕಲಿಸಿ ಕೊಡ್ತಾ ಇದ್ದಾರೆ. ಅಂದ್ರೆ ಆಕ್ಚುಲಿ 12 ದಿವಸದೇ ಅವರಿಗೆ ತರಬೇತಿ ಅಂತಿತ್ತು. ಆದ್ರೂ ಅವರು ರಿಕ್ವೆಸ್ಟ್ ಮಾಡಿ 1 ತಿಂಗಳು 1.5 ತಿಂಗಳು ಕಲ್ತವರಿದ್ದಾರೆ ಕೆಲವರು. ಅದರಲ್ಲಿ ಕೆಲವರು ಸ್ವಂತ ಟಿಪ್ಪರ್ ಸ್ವಂತ JCB ಅನ್ನು ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರು. ಹಾಗಾಗಿ ಅವರು ಜಸ್ಟ್ ಟ್ರೈನಿಂಗ್ಗೋಸ್ಕರ ಬಂದಿದ್ರು. ಅವರಿಗೆ ಅದರ ಲಾಭ ಸಿಕ್ಕಿದೆ. ಒಬ್ಬನಿಗೆ ಪಕ್ಷಿಕೆರೆದ ಒಬ್ಬ ಟ್ರೈನರ್ ಬಂದಿದ್ದವನಿಗೆ ಅವರು ಸ್ಯಾಲ್ರಿ ಕೂಡ ಆಫರ್ ಮಾಡಿದ್ರು. ಯಾಕೆಂದ್ರೆ ಹರ್ಷನ್ ಹೇಳಿದಾಗೆ ಇಲ್ಲಿ ಬರೋರೆಲ್ಲ ಆಪರೇಟರ್ ಎಲ್ಲ ನಾರ್ತ್ ಇಂಡಿಯಾದವರು, ಬೆಂಗಾಳಿಗಳು, ರಾಜಸ್ಥಾನಿಗಳು ಯಾರ್ಯಾರು ಬರ್ತಾರೆ. ಇಲ್ಲಿ ಊರಿನವ್ರಿಗೆ ಯಾರಿಲ್ಲ. ಯಾಕಂದ್ರೆ ನಮ್ಗೊಂದು ಕೀಳರಿಮೆ, ನಾವಂತ ಕೆಲಸ ಮಾಡಬಾರ್ದು ಅಂತ. ಆದ್ರೆ ಬೇರೆಯವರಿಗೆ ಹೋಗಿ ದುಬೈಗೆ ಹೋಗಿ ನಾವು ಚಿಕ್ಕ ಕೆಲಸ ಎಂತ ಮಾಡಿದ್ರೆ ಅದು ಏನು ನಮ್ಗೆ ತೊಂದರೆ ಇಲ್ಲ. ಆದ್ರೆ ನಮ್ಮವರಲ್ಲಿ ಆ ಕೆಲಸ ಮಾಡಿದ್ರೆ ನಮ್ಗೆ ಒಂದು ಕೀಳರಿಮೆ ಅಂತ ಹೆಚ್ಚಿನವರ ಮನಸ್ಸಲ್ಲಿ ಉಂಟು. ಆ ಟ್ರೈನಲ್ಲಿ ಬಂದವನಿಗೆ 22,000 ಸಂಬಳ ಆಫರ್ ಮಾಡಿದ್ದಾರೆ. ಚಿಕ್ಕ ವಿಷಯ ಅಲ್ಲ ಇದು 22,000. ಈಗ ಬ್ಯಾಂಕಲ್ಲಿ ಒಂದು ಕ್ಲರಿಕಲ್ ಪೋಸ್ಟ್ಗೆ ಹಾಕಬೇಕಾದ್ರೂ ಸ್ಟಾರ್ಟಿಂಗ್ ಒಂದು 15,000 ಸಿಗುದು. ಮತ್ತೆ ಕೆಲವರೊಂದು ಪ್ಯಾಷನ್ ಇರ್ತದೆ, ನಂಗೆ ಡ್ರೈವಿಂಗ್ ಇಂಟ್ರೆಸ್ಟ್ ಅಂತ. ಕೆಲವರು ಇರ್ತಲ್ವ, ಶಾಲೆಯಲ್ಲಿ ಇರುವಾಗ ಸಹ ಕೆಲವು ಮಕ್ಕಳಿಗೆ ಜೋರು ಕಾರ್ ಬಿಡಿದೆಲ್ಲ ಅಭ್ಯಾಸ ಇರ್ತದೆ. ಅವ್ರು ಮತ್ತೆ ಅದೇ ಫೀಲ್ಡ್ಗೆ ಹೋಗ್ತಾರೆ ಹೆಚ್ಚಿನವರು. ಕೆಲವರು ಆಟೋಮೊಬೈಲ್ಸ್, ಕಾರ್, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇರ್ತಾರೆ. ಸೊ ಅದೇ ರೀತಿ ಫಸ್ಟ್ ಆಗಿ ಅದೊಂದು ಪ್ಯಾಷನ್ ಆಗಿರ್ಬೇಕು. ಆ ಡ್ರೈವಿಂಗ್, ನಾನು ಡ್ರೈವರ್ ಆಗ್ತೇನೆ, ನಾನು ಬೆಸ್ಟ್ ಡ್ರೈವರ್ ಆಗ್ತೇನೆ, ನಾನು ಹೆವಿ ವೆಹಿಕಲ್ ಡ್ರೈವರ್ ಆಗ್ತೇನೆ ಮನಸ್ಸಲ್ಲಿ ಇದ್ದವ, ಅದಕ್ಕೆ ಒಳ್ಳೆ ಅವಕಾಶ. ಒಂದು ಬೈಕಂಪಾಡಿಯಲ್ಲಿ ಮಾಡಿದ್ದೆವು, ಅದರಲ್ಲಿ ಒಂದು 3 ಜನ ಇದ್ರು. ಮತ್ತೆ ಇನ್ನೊಬ್ಬ ಹುಡುಗ ಸೌತ್ ಅಡ್ಕ, ಆಲೋಚನೆ ಮಾಡಿ, ಸೌತ್ ಅಡ್ಕೆಯಲ್ಲಿ ಮಂಗಳೂರಲ್ಲಿ ತುಂಬಾ ದೂರ ಅಲ್ವಾ, 2.5 ಗಂಟೆ ಬೇಕು ಅಲ್ಲಿಂದ ಇಲ್ಲಿ ಬಸ್ ಹಿಡಿದು ಬರ್ಬೇಕಾದ್ರೆ. ಬೈಕಂಪಾಡಿಗೆ 2.5 ಗಂಟೆ ಜಾಸ್ತಿ ಬೇಕು. ಅವ ಪಾಪ ಹೇಳಿದ, ನನಗೆ ತುಂಬಾ ಆಸೆ ಉಂಟು ಡ್ರೈವಿಂಗ್ ಕಲಿಬೇಕಂತ. ನನ್ನ ಊರಲ್ಲಿ ತುಂಬಾ ಅಂದ್ರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕೆಲಸ, JCB ಕೆಲಸ ಎಲ್ಲ ತುಂಬಾ ನಂಗೆ ಸಿಗ್ತದೆ ಹಳ್ಳಿಯಾದ ಕಾರಣ. ತೋಟ ಆ ತರ ಎಲ್ಲ ಇರೋ ಕಾರಣ ಚಿಕ್ಕ JCB ಅಲ್ಲಿ ಇರ್ತಲ್ಲ, ಅಡಿಕೆ ನೆಡುವಂತೆಲ್ಲ. ಅವ್ರು ಹೇಳಿದ್ರು ನನಗೆ ತುಂಬಾ ಕಷ್ಟ ಆಗ್ತದೆ, ನಮ್ಮ ಊರಲ್ಲಿ ಅಥವಾ ಬೇರೆ ಎಲ್ಲಿಯಾದ್ರೂ ನನಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗ್ತಿತ್ತು ಅಂತ ನಮ್ಮ ಹತ್ರ ಮನವಿ ಮಾಡಿದ್ರು. ಮತ್ತೆ ವೇಣೂರಲ್ಲಿ ಒಂದು ನಮ್ಮ ಸಂಘದವರಿದ್ದಾರೆ, ಅವರದಲ್ಲಿ JCB ಅಲ್ಲಿ ಇತ್ತು. ಹಾಗಾಗಿ ವೇಣೂರಿನ ನಾನು ಸೌತ್ ಅಡ್ಕೆಯಿಂದ ವೇಣೂರಿಗೆ ಬರ್ತೇನೆ, ನನಗೆ ತುಂಬಾ ಅನುಕೂಲ ಆಗ್ತದೆ. ಅಷ್ಟೇನು ದೂರ ಆಗುದಿಲ್ಲ ಬೈಕಂಪಾಡಿ ಅಷ್ಟು. ಸೌತ್ ಅಡ್ಕೆಯಿಂದ ಬೆಳ್ತಂಗಡಿ ವೇಣೂರು ಒಂದು 1 ಗಂಟೆ ಒಳಗೆ ನನಗೆ ಬೈಕಲ್ಲಿ ಬರ್ಬೋದು ಅಂತ ಹೇಳಿದ. ಹಾಗೆ ಅವನಿಗೆ ಅಲ್ಲಿ ನಿಲ್ಲುವ ವ್ಯವಸ್ಥೆ ಕೂಡ ಅವು ಎಷ್ಟು ದಿವಸ ಬೇಕು ಅಷ್ಟು ದಿವಸ ಮಾಡ್ಲಿ ಅಂತ ಹೇಳಿದ್ರು. 12 ದಿವಸ ಅಂತ ರೆಸ್ಟ್ರಿಕ್ಷನ್ ಹಾಕಲಿಲ್ಲ. ಯಾಕಂದ್ರೆ ಒಬ್ಬನೇ ಇರೋದು, ಅಷ್ಟು ದೂರದಿಂದ ಬರ್ತಾನೆ. ಮೇನ್ ಆಗಿ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇತ್ತು, ನಾನು ಇದು ಕಲಿತೇನೆ, ನನಗೆ ಕಲಿಬೇಕು, ಇದೇ ಫೀಲ್ಡ್ ಅಲ್ಲಿ ನಾನು ಮುಂದೆ ಹೋಗ್ತೇನೆ, ನಾನೇ ಸ್ವಂತ ಬಿಸ್ನೆಸ್ ಮಾಡ್ತೇನೆ ಅಂತ ಆ ಒಂದು ಮನೋಭಾವ ಇದ್ದ ಕಾರಣ ನಾವು ಸಹ ಅದೇ ರೀತಿ ಸ್ಪಂದನೆ ಕೊಟ್ಟೆವು. 1 ತಿಂಗಳು ಅಲ್ಲೇ ನಿಂತಿದ್ರು. ಅಂದ್ರೆ ವೀಕೆಂಡ್ಸ್ ಹೋಗಿ ಬರ್ತಿದ್ರು, ಆದಿತ್ಯ ಅವರ ಮನೆಗೆ ಹೋಗಿ. ಮನೆ ಫ್ಯಾಮಿಲಿ ಉಂಟು, ಹೆಂಡತಿ ಮಗು ಎಲ್ಲ ಉಂಟು. ಆದ್ರೂ ಪಾಪ ಇಲ್ಲಿ ನಿಂತು ಕರೆಕ್ಟ್ ಆಗಿ ಕಲ್ತು ಪ್ರತಿ 3-4 ದಿವಸಕ್ಕೊಮ್ಮೆ ಅಪ್ಡೇಟ್ ಕೂಡ ಕೊಡ್ತಿದ್ರು. ನಂಗೆ ಇಲ್ಲಿ ತುಂಬಾ ಒಳ್ಳೆ ಮಾಡಿ ಕಲಿಸ್ತಾ ಇದ್ದಾರೆ, ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಆ ರೀತಿ ಏನು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಬೋರ್ಡ್ ಅಲ್ಲಿ ಏನಾದ್ರು ಟ್ರೈನಿಂಗ್ ಆರಿತಲ್ಲ, ಇದು ಏನಿದ್ರು ಆನ್ ಜಾಬ್ ಟ್ರೈನಿಂಗ್. ಟಿಪ್ಪರ್ ಇದಾಗ್ಲಿ, ಮೊಬೈಲ್ ರಿಪೇರಿ ಆದ್ರೂ ಹಾಗೆ, ನಿಮ್ಗೆ ಥಿಯರಿ ಕ್ಲಾಸ್ ಅಂತಲ್ಲ, ಆನ್ ಸ್ಪಾಟ್ ಅಲ್ಲೇ ನಿಮ್ಗೆ ಏನು ಅದರದೆಲ್ಲ ಟೂಲ್ಸ್ ಅದೆಲ್ಲ ಇರ್ತದೆ.
ಅಲ್ಲೇ ಕಾರ್ಯಾಗಾರ ಎಲ್ಲ ಪ್ರತಿಯೊಂದು ಕೂಡ. ಫ್ಯಾಷನ್ ಡಿಸೈನ್ ಕೂಡ ಅದೇ ರೀತಿ, ಥಿಯರಿಗಿಂತೆಲ್ಲ ಪ್ರಾಕ್ಟಿಕಲ್. ಡೈರೆಕ್ಟ್ ನೀವು ಏನು ಬಟ್ಟೆ ಎಲ್ಲ ನಿಮ್ಗೆ ಅವ್ರು ಹೇಳ್ತಾರೆ ಅದನ್ನು ತಗೊಂಡು ಬರಬೇಕು, ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ತುಂಬಾ ಬೇಗ ಪಿಕ್ ಮಾಡ್ತಾರೆ. ಒಂದು ತಿಂಗಳಲ್ಲಿ ಬೇಸಿಕ್ಸ್ ಎಲ್ಲ ಕಲಿಯೋದಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಮಿನಿಮಮ್ ಯಾವುದೇ ನೀವು ಫ್ಯಾಷನ್ ಡಿಸೈನ್ ಕೋರ್ಸ್ ಬೇಕಾದ್ರೆ ಹೊರಗೋಗಿ ನೋಡಿ, 6 ತಿಂಗಳು, 1 ವರ್ಷ, 2 ವರ್ಷ ಅದೇ ರೀತಿ ಇರ್ತದೆ. ಮತ್ತೆ ಅಲ್ಲಿ ಫೀಸ್ ಕೂಡ ನಿಮ್ಗೆ ಅಷ್ಟೇ ಉಂಟು. ಆದ್ರೆ ಇದು ತುಂಬಾ ಒಳ್ಳೇದಂತ ನಾನು ಹೇಳುದು. ಈಗಂದ್ರೆ 1 ತಿಂಗಳಿದ್ದು 3 ತಿಂಗಳು ಮಾಡಿದ್ದಾರೆ. ಈಗ ಫಸ್ಟ್ ಬ್ಯಾಚ್ ನಲ್ಲಿ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ್ರದ್ದು ಫಸ್ಟ್ ಬ್ಯಾಚ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ ಈಗ ಸೆಕೆಂಡ್ ಬ್ಯಾಚ್ ನವರು. ಆಗ ಬೇಸಿಕ್ಸ್ ಆಗಿರ್ತದೆ ಆಲ್ಮೋಸ್ಟ್. ಸೊ ಈ ಫಸ್ಟ್ ಬ್ಯಾಚ್ 30 ಜನ ಸಹ ಈಗ ಇಲ್ಲಿ ಜಂಪ್ ಆಗ್ತಾರೆ ಅಲ್ಲಿಂದ. ಆಗ ಬ್ಯಾಚ್ ಸ್ವಲ್ಪ ದೊಡ್ಡದಾಗ್ತದೆ. ಮೇ ಬಿ 2 ಬ್ಯಾಚ್ ಮಾಡ್ಬೋದು, 3 ಬ್ಯಾಚ್ ಮಾಡ್ಲಿಕ್ಕೂ ಸಾಕು. ಸೊ ಇದರಲ್ಲಿ ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ಗೊತ್ತಿಲ್ಲ, ಬಟ್ ಎಸ್ಪೆಷಲಿ ಲೇಡೀಸ್ ಅಂದ್ರೆ ಈಗ ಮನೆಯಲ್ಲಿ ಕುತ್ಕೊಂಡು ಏನಾದ್ರು ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದವರಿಗೆ ತುಂಬಾ ಒಳ್ಳೇದು ಫ್ಯಾಷನ್ ಡಿಸೈನಿಂಗ್ ಎಲ್ಲ. ಆಮೇಲೆ ಇಲೆಕ್ಟ್ರಿಷಿಯನ್, ಪ್ಲಂಬಿಂಗ್. ಈಗ ಮಂಗಳೂರಲ್ಲಿ ಎಷ್ಟು ಕಡೆ ಹೊಸ ಹೊಸ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಅಲ್ಲಿ ಹೋಗಿ ನೋಡಿ ಬೇಕಾದ್ರೆ ಅಲ್ಲಿ ಕೆಲಸಕ್ಕೆ ಬರೋರು ಎಲ್ಲ ನಾರ್ತ್ ಇಂಡಿಯನ್ಸ್ ಪ್ರತಿಯೊಬ್ಬರು ಕೂಡ. ಮೊನ್ನೆ ಈಗ ನಮ್ದು ಮೋತಿಶಾಮಿದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ಅಲ್ಲಿದ್ದೊಬ್ರು ಮೇನ್ ಅಲ್ಲಿದ್ದು ದನಿಗಳು ಹೇಳಿದ್ರು, ನಮಗೆ ಊರಿನವ್ರು ಯಾರು ಸಿಗುದಿಲ್ಲ ಮಾರೆ, ಇಲ್ಲಿವರಿಗೆ ಸ್ವಲ್ಪ ನಾಚಿಗೆ ಅದೆಲ್ಲ ಸ್ವಭಾವ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ಸಂಬಳ ಕೊಟ್ಟರು ಬರೋದಿಲ್ಲ. ಅದಕ್ಕೋಸ್ಕರ ಕಲ್ಕತ್ತಾದಿಂದ ನಾನು ಜನ ಕರ್ಕೊಂಡು ಬರ್ತಾ ಇದ್ದೇವೆ, 30 ಜನ. ಅಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಬಸ್ಸಿದು ರೆಂಟ್ 2.5 ಲಕ್ಷ ಅಂತ. 2.5 ಲಕ್ಷ ಬರೀ ಬಸ್ಸಿಗೆ. ಯಾಕಂದ್ರೆ ಇಲ್ಲಿ ಊರಿಗೆ ಜನ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬೆಂಗಾಳದಿಂದ ಅಥವಾ ಇನ್ಯಾವುದೋ ನಾರ್ತ್ ಇಂಡಿಯಾದಿಂದ ಜನ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಮೊನ್ನೆ ಅವರಿಗೆ ಎಲ್ರಿಗೆ ಒಂದು ಸ್ವಲ್ಪ ಪ್ರವಚನ ಕೊಟ್ಟಿದ್ದಾರೆ ಅವರು. ಈ ಜಸ್ಟ್ ಒಂದು ಟೈಲ್ಸ್ ಅಂಡ್ ಫ್ಲೋರಿಂಗ್ ವರ್ಕಿಗೆ ಎಷ್ಟು ಡಿಮಾಂಡ್ ಉಂಟಂದ್ರೆ, ಅವ್ರು ಹೇಳ್ತಾರೆ ಒಂದು ದಿನಕ್ಕೆ ಇಲ್ಲಿ 1,500 2 ಸಾವಿರ ಪರ್ ಡೇ ಒಬ್ಬನಿಗೆ ಅರ್ನಿಂಗ್ಸ್ ಇದೆ ಅಂತ. ಅದು ಯಾಕೆ ನಾವು ಯಾವ ಊರಿಂದ ಯಾರಿಗೋ ಒಬ್ಬನ ತಂದು ನಾವು ಬೆಳೆಸಬೇಕು? ನಮ್ಮ ಊರಲ್ಲಿ ಅಂತ ಒಂದು ಎಲ್ಲ ಇದೆ ನಮ್ಮ ಊರಲ್ಲಿ, ಆದ್ರೆ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇದರಲ್ಲಿ. ಫ್ಯಾಬ್ರಿಕೇಶನ್, ಫ್ಲೋರಿಂಗ್, ಟೈಲ್ಸ್ ವರ್ಕ್ ಇದೆ, ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ವರ್ಕ್ ಓಕೆ ಇದ್ದಾರೆ ತುಂಬಾ ಜನ. ಆದ್ರೆ ಎಸ್ಪೆಷಲಿ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಆಗಲಿ, ಫ್ಯಾಬ್ರಿಕೇಶನ್, ಇದು ಟೈಲ್ಸ್ ವರ್ಕ್ ಈಗಲ್ಲ ತುಂಬಾ ಡಿಮಾಂಡ್ ಇದೆ ಆಕ್ಚುಲಿ. ಅಂದ್ರೆ ಒಬ್ಬನಿಗೆ ಕರೆಕ್ಟ್ ಆಗಿ ಅವ ಕಲ್ತ್ರೆ, ಒಂದು 2 ತಿಂಗಳು ಈ ದೊಡ್ಡ ದೊಡ್ಡ ಬಿಲ್ಡರ್ಸ್ ಒಟ್ಟಿಗೆ ಕಲ್ತ್ರೆ, ಅವ ಸ್ವಂತ ಮಾಡೋದಾದ್ರೂ ಕೂಡ ಒಂದು ತಿಂಗಳಿಗೆ ಒಂದು 30,000ಕ್ಕಿಂತ ಮೇಲೆ ಕನಿಷ್ಠ 30,000 ದುಡಿಬಹುದು. ಹೌದು, ಅಷ್ಟು ಡಿಮಾಂಡ್ ಇದೆ ಅದಕ್ಕೆ. ಆದ್ರೆ ವಿಷಯ ಅಂದ್ರೆ ನಮ್ಮವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಣ ಆಗ್ಬೇಕು, ಆದ್ರೆ ಈ ರೀತಿ ಕೆಲಸ ಬೇಡ, ಆ ಮನಸ್ಥಿತಿ. ಆದ್ರೆ ಮೊನ್ನೆ ಒಂದು 2 ಟೈಲ್ಸ್ಗೆ ಬಂದಿದ್ರು, ಟೈಲ್ಸ್ ವರ್ಕಿಗೆ. ಅವರಿಗೆ ಡೇ 1 ಇಂದ ಕೂಡ ಸ್ಟ್ರೈಪಂಡ್ ಅಂದ್ರೆ ದಿನದ ಖರ್ಚು ಏನಾಗ್ತದೆ, ಅವರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇರ್ಬೋದು, ಊಟದ ಖರ್ಚು ಏನಿರ್ಬೋದು, ಅದೆಲ್ಲ ಕೊಟ್ಟಿದ್ದಾರೆ. ಬೇರೆ ಕೋರ್ಸ್ಗಳಿಗಿಲ್ಲ, ಬರೀ ಕನ್ಸ್ಟ್ರಕ್ಷನ್ಗೆ ಮಾತ್ರ. ಇನ್ನು ಟೈಲರಿಂಗ್ ಬರೋರು, ಮೊಬೈಲ್ಗೆ ಬರೋರು ಡೈಲಿ. ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದ್ರೆ ಅದು ಹಾರ್ಡ್ ವರ್ಕ್ ಇದೆ ತುಂಬಾ. ಅವರಿಗೆ ಬೇರೆ ಬೇರೆ ಸೈಟ್ಗೆ ಹೋಗ್ಲಿಕ್ಕೆ ಇರ್ತದೆ, ದಿವಸಕ್ಕೆ ಒಂದೊಂದು ಸೈಟಲ್ಲಿ ಇರ್ತದೆ. ಅವರು ಬೈಕಲ್ಲಿ ಇಲ್ಲಿ ಟ್ರಾವೆಲ್ ಮಾಡಬೇಕಾಗ್ತದೆ. ಸೊ ಅವರಿಗೆ ಪರ್ ಡೇ ಒಬ್ಬರಿಗೆ 400-500 ಆ ರೀತಿ ಕೊಟ್ಟದುಂಟು. ಕೆಲವು ದಿನ ಅವರಿಗೆ ಬೇರೆ ಎಂಪ್ಲಾಯೀಸ್, ಬೇರೆ ವರ್ಕರ್ಸ್ಗೆ ಬೋನಸ್ ಕೊಡೋಕೆ ಇವರಿಗೂ ಬೋನಸ್ ಕೊಟ್ಟದ್ದು. ನಮ್ದೇ ಒಂದು ಎಂಪ್ಲಾಯ್ ಆಗಿ ಅಂತ ಟ್ರೀಟ್ ಮಾಡಿದ್ರು, ಅಷ್ಟು ಚಂದ ಮಾಡಿ ಎಲ್ಲರಿಗೆ ಟ್ರೀಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ರು ಪುತ್ತೂರಿಂದ ಬರ್ತಾ ಇದ್ರು, ಅವರು ಫ್ಯಾಬ್ರಿಕೇಶನ್ ಕೋರ್ಸ್ ಮಾಡಿ ಅವರಿಗೆ ತುಂಬಾ ಲಾಭ ಆಯ್ತು ಅಂತ ಹೇಳಿದ್ರು. ಆಕ್ಚುಲಿ ಪುತ್ತೂರಿಂದ ಬಂದವರು M.Tech ಮಾಡಿದವರು, ಮಾಸ್ಟರ್ ಡಿಗ್ರಿ ಆದವರು. ಬಟ್ ಅವ್ರಿಗೆ ಗೊತ್ತುಂಟು ಆ ಫೀಲ್ಡ್ ಅಲ್ಲಿ ಈಗ ಸ್ಕೋಪ್ ಇಲ್ಲ ಸರ್, ಎಲ್ಲಿ ಕೆಲಸ ಇಲ್ಲ, ನಾನು ಏನಾದ್ರೂ ಮಾಡಬೇಕು, ನನ್ನ ಪ್ಯಾಷನ್ ಫ್ಯಾಬ್ರಿಕೇಶನ್, ನಾನು ಅದೇ ಸ್ವಂತ ಮಾಡ್ತೇನೆ, ನನಗೆ ಅದಕ್ಕೋಸ್ಕರ ನಾನು ಬಂದದ್ದು ಅಂತ ಹೇಳಿದ್ರು. ನೋಡಿ, ಕಲ್ತ ಫೀಲ್ಡ್ ಯಾವ್ದಾ, ಇಂಟ್ರೆಸ್ಟ್ ಇರೋದು ಫೀಲ್ಡ್ ಯಾವ್ದಾ? M.Tech. ಹೌದು. ಹಾಗೆ ಅವರು ಫ್ಯಾಬ್ರಿಕೇಶನ್ ಕೋರ್ಸ್ ಎಲ್ಲ 1 ತಿಂಗಳು 1.5 ತಿಂಗಳು ಮಂಗಳೂರಲ್ಲಿ ಶರವು ಫ್ಯಾಬ್ರಿಕೇಶನ್ ವರ್ಕ್ಸ್ ಅಂತ ಇದೆ ಬಂದರಲ್ಲಿ, ಅಲ್ಲಿ ಅವರು ಕರೆಕ್ಟ್ ಟ್ರೈನಿಂಗ್ ಎಲ್ಲ ತಕೊಂಡು ಅವರಿಗೆ ಸಲ ಸ್ಟೈಪಂಡ್ ಎಲ್ಲ ಸಿಕ್ಕಿದೆ. ಮತ್ತೆ ಅವ್ರು 1 ತಿಂಗಳಾದ್ಮೇಲೆ ಅವರು ಹೇಳಿದ್ರು, ನಾನಿನ್ನು ಕಂಟಿನ್ಯೂ ಮಾಡೋದಿಲ್ಲ, ನನಗೆ ಏನು ಕಲಿಬೇಕಿತ್ತ ಅದು ಕಲ್ತಾ ಇದೆ. ಯಾಕಂದ್ರೆ ಬೇಸಿಕ್ ನಾಲೆಜ್ ಆಲ್ರೆಡಿ ಇತ್ತಂತೆ ಆ ಜನಕ್ಕೆ. ಬಟ್ ಕೆಲವೆಲ್ಲ ಅಳತೆ ಅದ್ರದ್ದು ಕೆಲವೆಲ್ಲ ಇದೆ, ಅದೆಲ್ಲ ಕಲ್ತಾಯ್ತು. ಇನ್ನು ನಾನು ನನ್ನ ಊರಿಗೆ ಹೋಗಿ ಸ್ವಂತ ಮಾಡ್ತೇನೆ, ನನಗೆ ಕೆಲವು ಜನ ಇದ್ದಾರೆ, ಅವ್ರೊಟ್ಟಿಗೆ ಸೇರಿ ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿದ್ರು. ಉಡುಪಿಯಿಂದ ಒಬ್ರು ಡೈಲಿ ಬರ್ತಾ ಇದ್ರು, ಉಡುಪಿ ಹಿರಿಯಡ್ಕದಿಂದ. ಅವರಿಗೆ ಸಹ ಹಾಗೆ, ಅವ್ರು ಮಾತ್ರ 2 ತಿಂಗಳು ಕೆಲಸ ಮಾಡಿದ್ದಾರೆ, ಪರ್ಫೆಕ್ಟ್. ಈಗ ಅವರಿಗೆ ಆಲ್ರೆಡಿ ಕೆಲವು ಕಾಂಟ್ರಾಕ್ಟ್ ಸಿಕ್ಕಿ ಆಗಿದೆ ಅಂತ ಅವರ ಊರಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ. ಮತ್ತೆ AC ಫಸ್ಟ್ ಕೆಲಸ ಸಿಕ್ಕಿದೆ ಅಂತ ಹೇಳಿ AC ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು, ಅದು ಕೂಡ ಅಂದ್ರೆ ಅದು 6 ತಿಂಗಳು 1 ವರ್ಷದ ಕೋರ್ಸ್ ಅದೆಲ್ಲ. ಹೌದು, ಅದು ಬೇಸಿಕ್ಸ್. ಆಕ್ಚುಲಿ ಬೇಸಿಕ್ಸ್ ಹೇಳಿ ಕೊಡಬಹುದು. ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಕೆಲವರು ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಹೌದು. ಸೊ ಅದನ್ನು ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಸೊ ಸಿಸ್ಟಮ್ಸ್ ವರ್ಕ್ಸ್ ಅಲ್ಲಿ ಮಾಡಬಹುದು ಅವರಿಗೆ. ಫಿಟ್ಟರ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಇಲ್ಲ, ನಮ್ಮ ಕನ್ಸ್ಟ್ರಕ್ಷನ್
ಮಂಗಳೂರಲ್ಲಿ ಸಾಗರ್ ಎಲೆಕ್ಟ್ರಿಕಲ್ಸ್ ವರ್ಕ್ಸ್ ಅಂತಿದೆ, ಅದು ನಂಬರ್ 1 ಅವ್ರಿಗೆ ಇದರಲ್ಲಿ ಎಲೆಕ್ಟ್ರಿಕಲ್ ವರ್ಕ್ಸ್. ಈಗ ಆಲ್ರೆಡಿ ನಮ್ಮ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಿದ್ರಲ್ಲ, ಅವ್ರ ಅಂಡರ್ ಕಲಿತಾ ಇದ್ದಾರೆ. ತುಂಬಾ ಎಕ್ಸ್ಪರ್ಟ್ ಪ್ರೊಫೆಷನಲ್ಸ್. ಇಂಟ್ರೆಸ್ಟ್ ಇದ್ರೆ ಆಲೋಚನೆ ಮಾಡಿ. ನಾನು ಅದು ಆತ್ಮನಿರ್ಭರ್ ಭಾರತ ಬಂದಿದ್ದೆ ಮೊಬೈಲ್ ಟೆಕ್ನಿಷಿಯನ್ ಕಲೀಲಿಕ್ಕೆ ಮಂಗಳೂರು. ನಾನು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. ಏನಾದ್ರು ಸಿವಿಲ್ ಸೈಟಿನ ಬಗ್ಗೆ ಏನಾದ್ರು ಕೋರ್ಸ್ ಮಾಡಬಹುದು? ಸಿವಿಲ್ ಸೈಟ್ ಸೈಟಿಂಗ್ ಅಂದ್ರೆ ಯಾವ ರೀತಿ? ಆಟೋ ಕ್ಯಾಡ್ ಎಲ್ಲ ಇರ್ತದಲ್ಲ, ಅದ್ರ ಬಗ್ಗೆ ಈಗ ನಮ್ದು ಅದೇ ಸೈಟ್ ಇಂಜಿನಿಯರ್ ನ ಬಗ್ಗೆ ಸ್ವಲ್ಪ ಮಾಹಿತಿ. ಡಿಸೈನಿಂಗ್ ಫೀಲ್ಡ್. ನಾವು ಆರಂಭಿಸಿದ ಕೋರ್ಸ್ ಅಲ್ಲಿ ಅದರದ್ದು ಉಲ್ಲೇಖ ಇಲ್ಲ ಅಂದ್ರೆ ಇಷ್ಟು. ಹೌದೌದು ಹೌದು. ಅವರ ಆಫೀಸ್ ನಲ್ಲಿ ನನ್ನ ಪ್ರಕಾರ 100 ರಿಂದ 150 ಜನ ಆಟೋ ಕ್ಯಾಡ್ ಮಾಡುವವರೇ ಇದ್ದಾರೆ. ಅದರಲ್ಲಿ ನಿಮಗೆ ಒಬ್ಬರಿಗೆ ಕಲಿಸುವುದು ದೊಡ್ಡ ವಿಷಯ ಅಲ್ಲ. ನೀವು ಬರುವುದು ನಿಮ್ಮ ಆಯೋಜಕರ ಹತ್ರ ಕೊಡಿ ನಿಮ್ಮ ಹೆಸರನ್ನು, ನಾವು ಮಾತನಾಡಿ ವ್ಯವಸ್ಥೆ ಮಾಡುವ. ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ ಡಿಪ್ಲೊಮಾ? ಹೌದೌದು ಹೌದೌದು. ಮುದ್ರಾ ಸ್ಕೀಮ್ ಇದೆ, ಮುದ್ರಾ ಸ್ಕೀಮ್ ಇದೆ. ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ ಮುದ್ರಾ ಸ್ಕೀಮ್ ಅಲ್ಲಿ ಹೌದು ಆಹಾರ ಮತ್ತು ಹೌದು ಹೌದು ಕರೆಕ್ಟ್ ಹೋಮ್ ಫುಡ್ ಇಂಡಸ್ಟ್ರಿ ಸ್ವಂತ ಮಾಡೋದಾದ್ರೆ ಮುದ್ರಾ ಸ್ಕೀಮ್ ಅಂಡರ್ ನಾವು ಹೆಲ್ಪ್ ಮಾಡ್ತೇವೆ. ಯಾಕಂದ್ರೆ ಲೀಡ್ ಬ್ಯಾಂಕ್ ಅಂತ ಇದೆ ಉಡುಪಿಯಲ್ಲಿ. ಇಲ್ಲ, ಸ್ವಂತ ಮಾಡುವಂತ ತುಂಬಾ ಇದೆ, ನೀವು ನೋಡಿ. ಸೀಮಿತವಾದ ಒಂದು ಆದಾಯ ಈಗಿನ ಅವರಿಗೆ ಸ್ವಲ್ಪ ಡೆವಲಪ್ ಆಗುವಂತದ್ದು. ಈಗ ಏನು ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಬೇಕರಿ ಫೀಲ್ಡ್ ಇರ್ಬೋದು, ಕೇಕ್ ಮೇಕಿಂಗ್ ಇರ್ಬೋದು, ಹಾಗೆ ತುಂಬಾ ಈಗಿನ ಜನರೇಷನ್ ಇತ್ತು. ಈಗ ಕ್ಯಾಟರಿಂಗ್ ಫೀಲ್ಡ್ ಉಂಟು. ಅದರ ಬಗ್ಗೆ ಸ್ವಲ್ಪ ಒಂದು ತಿಂಗಳ ಹೆಚ್ಚಿರೋದು. ಇದೆಲ್ಲ ಅಂದ್ರೆ ನಾಮಕಾವಸ್ಥೆ. ಹೌದು, ಸರಿ ನೀವು ಹೇಳಿದ್ದು. ಅಂದ್ರೆ ಇದು ನಾಮಕಾವಸ್ಥೆ. ಇಂಥದ್ದು ಎಲ್ಲಿ ನಾವು ಡೈರೆಕ್ಟ್ ಆಗಿ ಮೊಬೈಲ್ ಅಂಗಡಿ ಹತ್ರ ಕೇಳಿದ್ರೆ ಹೆಂಗೆ ದಾಲ್ ಕಲ್ಪಲ ಬಾರ ಹೋಗಿ ಅಂಬಲ ಬರ್ತಿ ಅಂತ ಹೇಳಿದ್ರೆ ಅವಾಗ ಕಲಿಸ್ತಾನೆ. ಈಗ ಒಂದು ವೆಲ್ಡಿಂಗ್ ನವರು ಕಲಿಸ್ತಾರೆ. ಹಾಗೆ ಆಗ್ಬಾರ್ದು ಅಂತ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಒಂದು ನಿಮ್ಮ ಗೊಂದಲ ಏನಂತ ಹೇಳಿದ್ರೆ, ನೀವು ಹೇಳಿದ 2-3 ವಿಷಯ ಹೇಳಿದ್ರಿ. ಒಂದು ಅದು ಕೂಡ ಅವರ ಸೆಲ್ಫ್ ಇದಕ್ಕೆ ಇದ್ದದ್ದು. ಯಾವುದು ಕೂಡ ನೋಡಿ, ಒಬ್ಬ ಇವರು ಹೇಳಿದ್ರು ಒಂದು ಟೈಲ್ ಲೇಯಿಂಗ್ ಅಂತ ಹೇಳಿ. ಇವತ್ತು ಕಾಂಟ್ರಾಕ್ಟರ್, ಟೈಲ್ ಲೇಯಿಂಗ್ ನ ಕಾಂಟ್ರಾಕ್ಟರ್ ಯಾರಿದ್ದಾರೆ? ಉತ್ತರ ಭಾರತದ ಒಬ್ಬ ರಾಜಸ್ಥಾನಿ. ಒಬ್ಬ ನೀವು ನಮಗೆ ನಮ್ಮ ಲೇಬರಿಗೆ ಗ್ರಾನೈಟ್ ಅನ್ನು ಹೇಗೆ ಹೊರುದಂತೇಳಿ ಗೊತ್ತಿಲ್ಲ. ಅವರದ್ದು 6 ಜನ ಬಂದ್ರೆ ಹೇಗೆ ಎಷ್ಟು ಚಂದ ಒಂದು ಗ್ರಾನೈಟ್ ಅನ್ನು 4ನೇ ಫ್ಲೋರಿಗೆ ಕೊಂಡೋಗ್ತಾನೆ. ಅದು ಕಾಂಟ್ರಾಕ್ಟ್ ಯಾರು ತಗೊಳ್ಳೋದು? ಅವನೇ. ಅದಕ್ಕೆ ಖಾಲಿ ಹೊರಲಿಕ್ಕೆ ಎಷ್ಟು ಗೊತ್ತುಂಟ? ಒಂದು ಅಲ್ಲಿ ಲಾರಿ ಬಂದು ನಿಂತ್ರೆ ಇದನ್ನು ಇಲ್ಲಿ 3ನೇ ಮಾಳಿಗೆಗೆ ಹೋಗ್ತಾರೆ. ಎಷ್ಟು ರೂಪಾಯಿ ಹೇಳಿ ಯೋಚನೆ ಮಾಡಿ? 7,000 ತಗೊಳ್ತಾರೆ. ಅಂದ್ರೆ 4 ಜನರಿಗೆ ಆಯ್ತು ಎಷ್ಟು? 1.5 ಗಂಟೆಯಲ್ಲಿ ಲೋಡ್ ಅನ್ಲೋಡ್ ಮಾಡಿ ಬಿಡ್ತಾರೆ ಅವರು. ನೀವು ಯೋಚನೆ ಮಾಡಿ, ಇದು ಅವರು ಯಾರೋ ಅಂಡರ್ನಲ್ಲಿ ಕೆಲಸ ಮಾಡುದಲ್ಲ, ಸ್ವತಃ ಅವರು ಮಾಡುದು. ಬೇಕರಿ ಮಾಡುದು ಸಹ ಸ್ವತಃ ಮಾಡುದು. ಕೆಲವರು ಅಂಡರ್ನಲ್ಲಿ ಕೆಲಸ ಮಾಡ್ತಾರೆ ಬೇಕರಿ. ಇವರು ಏನು ಹೇಳಿದ್ರು ಈಗ, ಅದು ಹಾಗೇನೆ ಎಲ್ಲ ಜಾಬ್ ಕೂಡ ಸ್ವತಃವಾಗಿ ಮಾಡುದಿದ್ರೆ ಅವನಲ್ಲಿ ಇನ್ನೂ ಕೂಡ ಉತ್ಕೃಷ್ಟವಾಗಿ ಅವನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ. ಅವನು ಒಂದು ವರ್ಷ ದುಡಿಮೆ ಒಬ್ಬನೊಟ್ಟಿಗೆ ಇದ್ರೆ ಇನ್ನೊಂದು 10 ವರ್ಷ ಅಕ್ಷರಶಃ ಅವನು 1 ವರ್ಷದ ನಂತರ ಅವನು ಸ್ವಂತ ಮಾಡ್ಬೇಕಂತ ಹೇಳುವಂತ ಅವನಲ್ಲಿ ಉತ್ಸುಕತೆ ಇರ್ಬೇಕು. ಇಲ್ಲದ್ರೆ ಅವನು ಅಲ್ಲೇ ಇರ್ತಾನೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾವೇನಾದ್ರೂ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಅವನಾಗಿ ಅವನು ಸೆಲ್ಫ್ ಆಗಿ ರಿಲಯಂಟ್ ಆಗ್ಬೇಕು. ಅವನು ಆತ್ಮನಿರ್ಭರದ ಭಾರತದ ಯೋಜನೆನೇ ಅದು. ಅವನಾಗಿರ್ಬೇಕು. ಅವನು ಅವಲಂಬಿತನಾಗಿರ್ಬಾರ್ದು. ಅವನು ಓನರ್ ನೋಟಿಗೆ ಅವಲಂಬಿತವಾಗಿದ್ದ ಆರ್ಕಿ ಬೀಗಲ ಕೊರ್ಪೇರಲ್ಲ ಇಂದುಲ ಕೊರ್ಪೇರ ಅಂತ ಹೇಳಿ ಅವರ ಮನೆಯಲ್ಲಿ ಕೂತ್ರೆ ಆಗ್ತದ ಅಥವಾ ಅಂಗಡಿಯಲ್ಲಿ ಕೂತ್ರೆ ಆಗ್ತದ? ಕೆಲಸ ಮಾಡಿದಾಗ ಅವರಿಗಂತ ಉತ್ಕೃಷ್ಟವಾಗಿ ಮಾಡಿದಾಗ ಅವನ ಸರ್ವಿಸ್ ಅನ್ನು ನೋಡಿ ಅವನಿಗೆ ಅಕ್ಷರಶಃ ಅವನಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಸರ್ವಿಸ್ಗೆ ತಕ್ಕಂತೆ. ಆ ದೃಷ್ಟಿಯಿಂದ ಕಲಿಯುವಂಥದ್ದು ನಮ್ಮಲ್ಲಿ ಇರಬೇಕು. ಕಲಿಸುವಂಥದ್ದು ವ್ಯವಸ್ಥೆ ಅವರು ಒಂದಿಷ್ಟು ಯೋಜನೆ ರೂಪಿಸಿದ್ದಾರೆ 14 ಆ ಕ್ಯಾಟಗರಿಯಲ್ಲಿ ಮಾಡ್ತೇವೆ. ಯಾರಿಗಾದ್ರೂ ಬೇರೆ ತರದಲ್ಲಿ ಏನಾದ್ರೂ ಬೇಕಿದ್ರೆ ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ. ಇದನ್ನು ನಾವು ಮಾಡಿಕೊಡ್ಬೋದು. ಮಂಗಳೂರಿನಲ್ಲಿ ನಮ್ಮ ಸಂಘದ ಭಾರಿ ದೊಡ್ಡ ಇದು ಇದೆ, ಜಾಲ ಇದೆ. ಜಾಲ ಅಂದ್ರೆ ಸಂಪರ್ಕ ಇದೆ. ಆ ಸಂಪರ್ಕದ ಮೂಲಕ ಅಕ್ಷರಶಃ ಮಂಗಳೂರಿನಲ್ಲಿ ನಿಮಗೆ ಯಾವುದನ್ನು ನೀವು ಕೇಳ್ತೀರ ಅದನ್ನು ಮಾಡ್ಲಿಕ್ಕೆ ನಾವು ಇಲ್ಲಿ ಘೋಷಣೆ ಮಾಡ್ಬೋದು. ಇಲ್ಲಿ ಇರುವಂತ ಎಷ್ಟು ಜನ ನೀವು ಸೇರಿದ್ದೀರಿ ಅವರನ್ನು ಮಾಡ್ಬೋದು. ನೀವು ಈಗ ಕೇಳ್ಬೋದು ಯಾವ್ದು ಅಂತ ಹೇಳಿ ಅದಕ್ಕೆ ನಾವು ಕರೆಕ್ಟ್ ಆಗಿದ ವ್ಯವಸ್ಥೆಯನ್ನು ಮಾಡ್ತೇವೆ. ನೀವು ಮಾತ್ರ ಆಯೋಜಕರಿಗೆ ಕೊಡ್ತೀವಿ. ಹರಿ ಓಂ ನಾಗರಾಜ್ ಭಟ್ರೆ, ಈಗ
SSLC ಇಲ್ಲವೇ PUC ಆದವರು ಇದ್ದಾರೆ ಮಕ್ಕಳು. ಸರಿ. ಅಷ್ಟು ಮಾತ್ರವಲ್ಲ, ಹೆಂಗಸರು ಕೆಲವರು ಮನೆಯಲ್ಲಿದ್ದಾರೆ, ಅವರು ಸ್ವ ಉದ್ಯಮ ಮಾಡಬೇಕು, ಫಿನೈಲ್ ಮಾಡಬೇಕು, ಸಾಬೂನು ಮಾಡಬೇಕು. ಈ ರೀತಿ ಮಾಡುವುದಾದ್ರೆ ನಮ್ಮ ಸಂಸ್ಥೆಯಿಂದ ಏನಾದರೂ ಉಂಟಾ? ಸ್ವ ಉದ್ಯಮ ಮನೆಯಿಂದಲೇ ಮಾಡಬಹುದಾ? ನೋಡಿ, ಮಹಿಳೆಯರಿಗೆ ಈಗ ಅಂತ ಮಾಡಿದ್ದು ನಾವು ಇದೆ ಟೈಲರಿಂಗ್ ಇದು ಮಾತ್ರ, ಫಸ್ಟ್ ಆಫ್ ಟೈಲರಿಂಗ್ ಮಾತ್ರ ಮಾಡಿದ್ವಿ ಸದ್ಯಕ್ಕೆ. ಬಟ್ ಮುಂದಕ್ಕೆ ಆ ರೀತಿ ತುಂಬಾ ಫ್ಯಾಷನ್ ಡಿಸೈನರ್ ಏನಾದ್ರು ಮಾಡೋದಿದ್ರೆ ನಮ್ಮ ಸಂಸ್ಥೆಯಿಂದ ಆಲೋಚನೆ ಮಾಡ್ಬೋದು ನಾವು. ಯಾಕಂದ್ರೆ ಈಗ ನೋಡಿ, ಅವರೊಬ್ರು ಹೊಸ್ತಿಗೆ ಈಗ ಕೋರ್ಸ್ ಹೇಳಿದ್ರು, ಇದು ಗ್ರಾಫಿಕ್ ಡಿಸೈನಿಂಗ್ ಇದೆ. ಅದು ಆಕ್ಚುಲಿ ಒಂದು 2 ಜನ ಲಾಸ್ಟ್ ಟೈಮ್ ಕೇಳಿದ್ರು. ಬಟ್ ಅದೇ ರೀತಿ ತುಂಬಾ ಜನ ಬಂದು ಇನ್ನೊಂದು ವಿಷಯ, ಈಗ ನಾವೆಲ್ಲ ಹೇಳ್ತೇವೆ ಸಾಬೂನು ಮಾಡುದು ಅದು ಮಾಡುದು, ಅದಕ್ಕೆ ಮಾರ್ಕೆಟಿಂಗ್ ನಿಮಗೆ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಸ್ವತಃ ನಾನೇ ಮಾಡಿದ್ದೇನೆ, ನನ್ನ ಮನೆಯಲ್ಲಿ ನಾನು ಸಾಬೂನು ಮಾಡಿದ್ದೇನೆ. ನಿಮ್ಮ ವಿಮ್ ಪೌಡರ್ ಇದೆ, ಅದನ್ನು ನಾವು ಮಾಡಿದ್ದೇವೆ. ವಾಷಿಂಗ್ ಪೌಡರ್ ಮಾಡಿದ್ದೇವೆ. ಅದಕ್ಕೆ ಮಾರ್ಕೆಟಿಂಗ್ ಅಷ್ಟು ಸುಲಭದಲ್ಲಿ ಇಲ್ಲ. ಇವತ್ತು ಟೈಲರಿಂಗ್ ಯಾಕೆ ನಾವು ಮಾಡ್ತಾ ಇದ್ದೇವೆ, ಏನು ಮಾತೆಯರಿಗೆ ಗೊಂಡೆ ಹಾಕೋದು, ಇವತ್ತು ಅದು ಭಾರಿ ಉತ್ಕೃಷ್ಟವಾದ ಇದು. ನೀವು ಒಂದು ಪ್ಯೂರ್ ಸಿಲ್ಕ್ ಸಾರಿಗೆ ಸರಿಯಾದ ರೀತಿಯ ಒಂದು ನಿಮಗೆ ಸಿಕ್ಕಿದ್ರೆ ಆ ಗೊಂಡೆ ಹಾಕೋದಕ್ಕೆ ರೇಟ್ ಎಷ್ಟು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೇಳಿದ್ರೆ. ಅದು 1,500,000. ನಿಮಗೆ ಈ ಸಾಬೂನಲ್ಲಿ ಸಿಕ್ಕುವಂತ ವರಮಾನ ಎಷ್ಟು ಸಿಕ್ಬೋದು? ನೀವು ಅಷ್ಟು ದುಡಿದ್ರೆ ಸಹ, ಅದರಲ್ಲಿ ಹಾಕಿದ್ರೆ ಸಹ ಆ ವರಮಾನ ಸಿಕ್ಕುದಿಲ್ಲ. ಇವತ್ತು ನಮಗೆ ಎಷ್ಟು ಬೇಗ ಒಂದು ಸಣ್ಣ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಬೇಕಾ ಅದು ಸಿಗ್ತದೆ, ಇಲ್ಲಿ ರೀಚ್ ಆಗ್ಲಿಕ್ಕೆ ಆಗ್ತದೆ ಈ ಫ್ಯಾಷನ್ ಡಿಸೈನಿಂಗ್ ಮೂಲಕ. ಅದರಲ್ಲಿ ಭಾರಿ ವೆರೈಟಿಗಳಿದೆ, ಇವರಿಗೆ ಗೊತ್ತಿದೆ. ಇವತ್ತು ಒಂದು ಟಾಪ್ ಹೋಲಿಸಬೇಕಿದ್ರೆ ಯಾವ ತರದಲ್ಲಿ ಅದನ್ನು ಟೈಲರ್ನವರು ಎಷ್ಟು ಅದಕ್ಕೆ ಕೇಳ್ತಾರೆ ಅಂತ ಹೇಳುವಂಥದ್ದು, ಆ ದುಡಿಮೆ, ಆ ನೆಕ್ಕಿದ್ದು ಇರ್ಬೋದು, ಯಾವ್ದು ಡಿಸೈನ್ ಮಾಡುವಂಥದ್ದು ಇರ್ಬೋದು, ಎಂಬ್ರಾಯ್ಡರಿ ಇರ್ಬೋದು, ಇನ್ನಿತರ ಬೇರೆ ಬೇರೆ. ನಮ್ಮಲ್ಲಿ ಆ ತರಬೇತಿಯನ್ನು ಮಾಡುವಂತ ಒಬ್ಬರು ಮೇಡಮ್ ಇದ್ದಾರೆ, ಅವರ ಯಜಮಾನರು ಕೂಡ ಡಾಕ್ಟರ್, ಮಗಳು ಕೂಡ ಡಾಕ್ಟರ್, ಎಲ್ಲರೂ ಇವರು ಎಂತ ಪ್ರೊಫೆಸರ್. ಆದ್ರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಖಾಲಿ ಹೊಲಿಗೆದ್ದು ಮಾಡಿ ನನ್ನ ಇನ್ಕಮ್ ಎಷ್ಟು ಅಂತ ಹೇಳಿದ್ರೆ ಅಕ್ಷರಶಃ ನನ್ನ ಮಗಳಿಗಂತಲೂ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೇನೆ ಅಂತ. ಮಗಳು ಒಬ್ಬಳು ಡಾಕ್ಟರ್, ಆದ್ರೆ ಅವಳಿಗಂತಲೂ ಜಾಸ್ತಿ ನಾನು ಅರ್ನ್ ಮಾಡ್ತಾ ಇದ್ದೇನೆ ಅಂತ. ಅಂದ್ರೆ ಈ ತರದ ಸ್ವಾವಲಂಬಿ ಆಗಿದ್ದಾರೆ ಅಂತ. ಆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಹೇಗೆ ಮಾಡುದು ಅಂತ ಕೇಳಿದ್ರು. ನೀವು ಈ ತರದ ಕೋರ್ಸಿಗೆ ಬಂದಾಗ ಅಲ್ಲಿ ಒಂದು ನೀವು ಮಾತನಾಡುವಂತ 35 ಜನರ ಮೂಲಕ ಮತ್ತೆ ಅಲ್ಲಿ ಟೀಚ್ ಮಾಡುವಂತ ಫ್ಯಾಕಲ್ಟಿ ಅವರ ಮೂಲಕ ಅಕ್ಷರಶಃ ಇದನ್ನು ಮಾರ್ಕೆಟ್ ಹೇಗೆ ಅಂತ ಹೇಳುವಂಥದ್ದು ಸಹ ಹೇಳ್ತಾರೆ ಅವರು. ಮತ್ತೆ ಇದಕ್ಕೆ ಲೋನ್ ನ ವ್ಯವಸ್ಥೆ, ಇವತ್ತು ಲೀಡ್ ಬ್ಯಾಂಕ್ ಹೇಳಿದ್ರು, ಲೀಡ್ ಬ್ಯಾಂಕ್ ನ ಪ್ರಮುಖರ ಹತ್ರ ಮಾತನಾಡಿ ಆ ಲೋನ್ ನ ವ್ಯವಸ್ಥೆ ಹೇಗೆ ಪಡ್ಕೊಳ್ಳೋದು, ಆ ಏನು ಟೈಲರಿಂಗ್ ಮಾಡುವಂತ ಮೆಷಿನ್ಗಳಿಗೆ ಹೇಗೆ ನಾವು ಪಡ್ಕೊಳ್ಬಹುದು, ಇದನ್ನು ಕೂಡ ಅಲ್ಲಿ ವ್ಯವಸ್ಥೆ ರೀತಿಯಲ್ಲಿ ಹೇಳಿಕೊಡ್ತಾರೆ, ಹೇಗೆ ಅದಕ್ಕೆ ಅಪ್ಲೈ ಮಾಡುವಂಥದ್ದು. ಆ ದೃಷ್ಟಿಯಿಂದ ಇದರಲ್ಲಿ ನಾನು ತುಂಬಾ ತರುಣರಿದ್ದೀರಿ, ಅಕ್ಷರಶಃ ನಿಮ್ಮ ಹತ್ರ ಈಗ ಉದ್ಯೋಗ ಇರ್ಲಿಕ್ಕಿಲ್ಲ, ನೀವು ಭಾರಿ ನಿಮ್ಮ ಮನಸ್ಸಿನೊಳಗೆ ಎನಿಸಿರ್ಬೋದು 6,000ವೇ ನಂಗೆ ಶ್ರೇಷ್ಠ ಅಂತ ಹೇಳಿ. ತುಂಬಾ ಬಂದಿದ್ದೀರಿ, 6-10 ಸಾವಿರದ ಒಳಗೆ ನೀವು ದುಡಿಯುವಂತವ್ರು ಇದ್ದೀರಿ, ನಾವು ಕಣ್ಣ ಮುಂದೆ ಕಾಣ್ತದೆ. ಆದ್ರೆ ಕೂಡ ನೀವು ಮನ ಬಿಚ್ಚಿ ಮಾತನಾಡಿ, ಇವತ್ತು ಒಂದು 20-25 ಸಾವಿರ ಇನ್ಕಮ್ ತಗೊಳ್ಳುವಂತ ಒಂದು ಸಾಮರ್ಥ್ಯ ಇರುವಂತ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಸಿಗ್ತದೆ ಅಂತ ಹೇಳುವಂಥದ್ದು ತುಂಬಾ ಹಲವಾರು ಕೋರ್ಸ್ಗಳಿದೆ. ನೀವು ಅದನ್ನು ಯೋಚನೆ ಮಾಡಿ, ಮತ್ತೆ ನೀವು ಸೆಲ್ಫ್ ಆಗಿ ಬೇರೆದನ್ನು ಸ್ವಂತ ಉದ್ಯೋಗವನ್ನ ಪರಿವರ್ತನೆ ಮಾಡಿ, ಅದನ್ನು ಫಸ್ಟಿಗೆ ಒಂದು ವರ್ಷದವರೆಗೆ ಆ ತರದ ಕೋರ್ಸ್ಗಳಿಗೆ ಸೇರುವಂತದ್ದು ಮಾಡಿ. ಜೈ ಶ್ರೀರಾಮ್. ನನ್ನ ಹೆಸರು ಮೇಘಶ್ರೀ ಅಂತ ಹೇಳಿ, ನಂದು M.Com ಕಂಪ್ಲೀಟ್ ಆಗಿದೆ. ಸರಿ. ನಂದು ಪ್ಯಾಷನ್ ಅಂತ ಅಂದ್ರೆ ನಾನೀಗ ಟೀಚಿಂಗ್ ಅಲ್ಲೇ ಜಾಬ್ ಮಾಡ್ಬೇಕು ಅಂತ ನನ್ನ ಪ್ಯಾಷನ್ ಆಗಿತ್ತು. ಇಂಟರ್ವ್ಯೂಗೆಲ್ಲ ಹೋದೆ, ಅಲ್ಲಿ M.Com ಕಂಪ್ಲೀಟ್ ಆಗಿದೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ನೀನ್ B.Ed ಯಾಕೆ ಮಾಡ್ಲಿಲ್ಲ, ಹಾಗೆ ಕ್ವೆಶನ್ ಕೇಳ್ತಾರೆ. ನಿಮ್ಮಲ್ಲಿ ಏನಾದ್ರು ಟೀಚಿಂಗ್ ಕೋರ್ಸಸ್ ಏನಾದ್ರು ಮಾಡ್ಬೋದಾ? ನೋಡಿ, ಟೀಚಿಂಗ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟ್ ಮಾಡಿಲ್ಲ. ಬಟ್ ಈ GST ಕೋರ್ಸ್ ಕಲ್ತ್ರೆ ನಾಳೆ ನೀವು ಅದೇ ಒಂದು ಅಕೌಂಟಿಂಗ್ ಏನಾದ್ರು ಸಬ್ಜೆಕ್ಟ್ ಅಲ್ಲಿ ನೀವು ಕ್ಲಾಸ್ ತಗೊಳ್ಬಹುದು. ನೀವೇ ಒಂದು ಸ್ವಂತ ಕೋಚಿಂಗ್ ಕ್ಲಾಸ್ ಕೂಡ ಇಡ್ಬೋದಲ್ವಾ, ನಿಮ್ದೇ ಸ್ವಂತ ಬಿಸ್ನೆಸ್ ಆಗ್ತದಾಗ. ಅದಕ್ಕೆ ತುಂಬಾ ಡಿಮಾಂಡ್ ಉಂಟು. ಎಷ್ಟೋ ಜನ ಈಗ GST ಕೋರ್ಸ್ ಕಲಿಲಿಕ್ಕೆ, ಅಕೌಂಟಿಂಗ್ ಕಲಿಲಿಕ್ಕೆ ಟ್ಯೂಷನ್ ಕ್ಲಾಸ್ಗೆ ಎಷ್ಟು ಡಿಮಾಂಡ್ ಇದೆ ಗೊತ್ತಿಲ್ವಾ? ಎಷ್ಟೋ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡೆ ಹತ್ತಿರ ಆಚೆ ಇರೋ ಒಂದು 10-20 ಮಕ್ಕಳನ್ನ ಹಾಕೊಂಡು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಲ್ವಾ? ಅದಕ್ಕೆ ಈ GST ಕೋರ್ಸ್. ಇದರಲ್ಲಿ ಹೆಚ್ಚಿನವರು ಬಂದವರು ಅದೇ ಸ್ವಂತ ಏನಾದ್ರು ಮಾಡುವಂತಲೇ ಬಂದದ್ದು. ಅಂದ್ರೆ ಟೀಚಿಂಗ್ ಫೀಲ್ಡ್ ಅವರು ಇದ್ದಾರೆ. ಈಗ ಸೂರತ್ ಕಲ್ ಇದು ಒಬ್ರು ಅವರು ಸಾಗೆ M.Tech ಆಗಿ GST ಕೋರ್ಸ್ ಮಾಡಿದ್ರು. ಅವರು ನಿಮಗೆ ಇದಕ್ಕೆ ಟ್ರೈನಿಂಗ್ ಅಂದ್ರೆ ಕೋಚಿಂಗ್ ಸೆಂಟರ್ ಏನಾದ್ರು ಮಾಡೋದು ಅಥವಾ ಲೆಕ್ಚರರ್ ಆಗೋದು ಅದೇ ಪ್ಲಾನ್ ಇದ್ದಾರೆ. ಬಟ್ ಈಗ ಅಂದ್ರೆ ಎಲ್ಲಿ ಸಹ ಕಾಲೇಜ್ ಸ್ಕೂಲ್ಸ್ ಗೊತ್ತುಂಟಲ್ವಾ, ಸೊ ಯಾರೀಗ ರಿಕ್ರೂಟ್ ಮಾಡ್ತಾ ಇಲ್ಲ. ಬಟ್ ಈ ರೀತಿ ಮಾಡ್ಬೋದು ನೀವು ಮನೆಯಲ್ಲೇ ಕುತ್ಕೊಂಡು. ಈಗ ನೋಡಿ, ಸೋಷಿಯಲ್ ಮೀಡಿಯಾದು ಒಳ್ಳೆ ನೀವು ಲಾಭ ಪಡಿಬೋದು. ಯಾಕಂದ್ರೆ ನಿಮ್ಗೆ ತುಂಬಾ ಕಾಂಟ್ಯಾಕ್ಟ್ ಇರ್ತದೆ. ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿಯಲ್ಲೆಲ್ಲ ಸ್ಪ್ರೆಡ್ ಮಾಡಿ, ನಾನು ಕೋಚಿಂಗ್ ಕೊಡ್ತೇನೆ ಹೀಗೆ ಅಂತ. ಹಾಗೆ ಯಾರಾದ್ರೂ ಬರ್ಬೋದಲ್ವಾ? ಒಂದು 10 ಜನ ಬಂದ್ರೆ ನಿಮ್ಗೆ ಮಂತ್ಲಿ ಒಂದು ಇನ್ಕಮ್ ಆಗೋದಿಲ್ವಾ? ಅದೇ ರೀತಿ ಕಂಟಿನ್ಯೂ ಮಾಡ್ಬೋದು ಅಂತ. ಈಗ ಇವರದೊಂದು ಪ್ರಶ್ನೆ ನಾನು ಹೇಳ್ತೇನೆ. ನೀವು ಫುಡ್ ಇದ್ ಬಗ್ಗೆ ಹೇಳಿದ್ರಿ, ಯಾರೋ ಹೋದ್ರು ಕಲಿಸ್ತಾರೆ ಹಾಗೆ ಹೀಗೆ ಅಂತ.
ಈಗ ನಮ್ದು ಸಹ ಫಸ್ಟ್ ಟೈಮ್ ಒಬ್ರು ಬಂದವರಿಗೆ ಮಂಗಳೂರು ನರನ್ಸ್ ಫುಡ್ ಫ್ಯಾಕ್ಟರಿ ಅಲ್ಲಿ ಕಳಿಸಿದ್ರು. ಈಗ ನೀವು ಅಲ್ಲಿ ಹೋಗಿ ಕಲ್ತಾದ್ಮೇಲೆ ನೀವೇ ಯಾಕೆ ಒಂದು ಮನೆಯಲ್ಲೇ ಹೋಮ್ ಇದು ಫುಡ್ ಇಂಡಸ್ಟ್ರಿ ಯಾಕೆ ಮಾಡಬಾರ್ದು? ನಿಮ್ಮ ಅಂಡರ್ ಒಂದು 10 ಜನ ಇಡಿ, ಕೆಲಸ ಮಾಡಿ, ಬೆಳಿಬೋದಲ್ವಾ? ನಾವು ಇನ್ನೊಬ್ರು ಅಂಡರೇ ಕೆಲಸ ಮಾಡ್ಬೇಕಂತಿಲ್ಲ. ನಾರಾಯಣ್ ಬೇಕರಲ್ಲಿ ಅಥವಾ ಅಯ್ಯಂಗಾರ್ ಬೇಕರಲ್ಲೇ ನಾವು ಅಲ್ಲಿ ಕೆಲಸಕ್ಕೆ ಇರ್ಬೇಕಂತನಿಲ್ಲ. ನಾವು ಮನೇಲಿ, ಯಾಕಂದ್ರೆ ಇಲ್ಲಿ ಸ್ಪೆಷಾಲಿಟಿ ಏನಿದೆ, ಮಂಗಳೂರು, ಸೌತ್ ಕನ್ನಡ, ಉಡುಪಿ ರಿಲೇಟೆಡ್ ಎಷ್ಟೋ ಫುಡ್ ಐಟಮ್ಸ್ ಇಲ್ಲಿದ್ದು ಸ್ಪೆಷಲ್ ಹೊರಗೆ ಡಿಮಾಂಡ್ ಇದೆ ಹೋಮ್ ಮೇಡ್ ಇಂಡಸ್ಟ್ರಿಯಲ್ಲಿ. ಅದು ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಯಾವುದೇ ಸ್ವೀಟ್ ಐಟಮ್ಸ್ ಆಗಿರ್ಬೋದು, ತುಂಬಾ ಡಿಮಾಂಡ್ ಉಂಟು. ಯಾಕೆ ಮಾಡಬಾರ್ದು? ಆದ್ರೆ ಟ್ರೈನಿಂಗ್ ಬೇಕಲ್ವಾ? ಆದ್ರೆ ನಾವು ಕಳಿಸುವಾಗ ಒಳ್ಳೆ ಕಡೆ ಕಳಿಸ್ತೇವೆ ನಿಮ್ಗೆ ಅಂತ. ಹಾಗೆ ನೀವು ಯಾರ ಹತ್ರ ಕೇಳಿದ್ರು ಸಹ ಬೇಡ ಅಂತ ಹೇಳಲಿಕ್ಕಿಲ್ಲ, ಗುರ್ತದವ್ರು ಕೊಡ್ಬೋದು ಟ್ರೈನಿಂಗ್. ಅದ್ರಲ್ಲಿ ಇನ್ನೊಂದು ದಾರಿ ಉಂಟು ಹಣ ಮಾಡ್ಲಿಕ್ಕೆ. ಯೂಟ್ಯೂಬ್ ಗೊತ್ತುಂಟಲ್ವಾ ನಿಮ್ಗೆ? ಈಗ ನೀವು ಮಾಡುವಂಥದ್ದು ಏನೇ ಒಂದು ಫುಡ್ ಐಟಮ್ಸ್ ಇರಲಿ, ಅದನ್ನು ಚಂದ ಮಾಡಿ ಒಂದು ಪ್ರೆಸೆಂಟೇಷನ್ ಮಾಡಿ ವಿಡಿಯೋ ಮಾಡಿದ್ರೆ ಅದು ಕೂಡ ಒಳ್ಳೆ ನಿಮ್ಗೆ ಅರ್ನಿಂಗ್ಸ್ ಕೊಡ್ತದೆ. ಈಗ ಎಕ್ಸಾಂಪಲ್ಗೆ ನೋಡಿ, ರೀಸೆಂಟ್ ಆಗಿ ಒಬ್ರು ಸ್ಟಾರ್ಟ್ ಮಾಡಿದ್ದು ಕಾಸರಗೋಡ್ನವ್ರು, ಬಟ್ ಅಂಡ್ ಬಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ದೀರಿ ಯಾರಾದ್ರು? ಅವ್ರದ್ದು ವ್ಯೂಸ್ ನೋಡಿ, ಅವರಿಗೆ ಬರುವ ರೆಸ್ಪಾನ್ಸ್ ನೋಡಿ, ಅವ್ರದ್ದು ಅರ್ನಿಂಗ್ಸ್ ಎಷ್ಟಿರ್ಬೋದು ಬರೀ ಯೂಟ್ಯೂಬ್ ಇಂದ. ಅವರು ಇಡೀ ಫುಡ್ ಮಾಡಿ ಊರಿಡೀ ಸೇಲ್ ಮಾಡ್ತಾ ಇಲ್ಲ, ಮನೆಯಲ್ಲಿ ಒಂದು ಐಟಮ್ ಮಾಡ್ತಾರೆ, ಅದನ್ನು ಚಂದ ಮಾಡಿ ಪ್ರೆಸೆಂಟ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಎಷ್ಟು ಲಕ್ಷ ಜನ ನೋಡ್ತಾ ಇದ್ದಾರೆ ನೋಡಿ ಅವರ ವಿಡಿಯೋ. ಅವರಿಗೆ ಎಷ್ಟು ಡಿಮಾಂಡ್ ಬಂದಿದೆ. ಏನೋ ಒಂದು ಜಸ್ಟ್ ಒಂದು ಹಲ್ವಾ ಮಾಡಿ ಅವರು ತೋರಿಸಿದ್ರು ವಿಡಿಯೋದಲ್ಲಿ, ಆ ಹಲ್ವಕ್ಕೆ ಡಿಮಾಂಡ್ ಬಂತು. ನೋಡಿ, ನಿಮ್ಮ ವಿಡಿಯೋದೊಟ್ಟಿಗೆ ನಿಮಗೆ ಯೂಟ್ಯೂಬ್ ಇಂದ ಸಹ ಅರ್ನಿಂಗ್ ಬಂತು, ಪ್ಲಸ್ ಹೊರಗಿಂದ ಆರ್ಡರ್ ಕೂಡ ಬರ್ತಾ ಇದೆ ಫುಡ್ಡಿಗೆ. ಯಾಕೆ ಅವರು ಬೆಳಿಲಿಲ್ವಾ? ಇನ್ನೊಬ್ರು ಅಂಡರ್ ನಾವು ಬದುಕಬೇಕಂತಿಲ್ಲ, ಬದುಕಲಿಕ್ಕೆ 1000 ದಾರಿ ಉಂಟು. ಅದೇ ಅವರು ಗುರುಗಳು ಹೇಳಿದ್ರಾಗ, ನಾವು ಮೊಬೈಲ್ ಯಾವುದಕ್ಕೆ ಯೂಸ್ ಮಾಡಬೇಕು ಅದನ್ನು ನಾವು ಆಲೋಚನೆ ಮಾಡಬೇಕು ಫಸ್ಟಿಗೆ, ಅಲ್ವಾ? ಮೊಬೈಲ್ ಎಲ್ಲವೂ ಇದೆ, ಗೂಗಲ್ ಅನ್ನೋದೇ ಒಂದು ಗುರು ಇವತ್ತು, ಅದು ನಾವು ಯೂಸ್ ಮಾಡಬೇಕು. ಯೂಟ್ಯೂಬ್ ಈಗ ನೀವು GST ಕೋರ್ಸೇ ಬೇಕಾದ್ರೆ ಅದ್ರಲ್ಲಿ ಇದೆ ಟ್ಯೂಟೋರಿಯಲ್ ಆಕ್ಚುಲಿ. ಬಟ್ ಕರೆಕ್ಟ್ ಒಂದು ಗುರುಮುಖೇನಾದ್ರೇನೆ ಒಂದು ಒಳ್ಳೇದಂತ ಈ ರೀತಿ ನಾವು ಸಂಸ್ಥೆ ಕೋಚಿಂಗ್ ಕ್ಲಾಸ್ ಅಲ್ಲಿ ಇರೋದು. ನಿಮ್ಗೆ ಮತ್ತೆ ಬೇಕಾದ್ರೆ ಫರ್ದರ್ ಕಲಿಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದಿದೆ, ಇಲ್ಲ ಅಂತಿಲ್ಲ. ನಿಮ್ಗೆ ಟ್ಯಾಲಿ ಸಾಫ್ಟ್ವೇರ್ ಈಗ ಪೇಯ್ಡ್ ವರ್ಷನ್ ತುಂಬಾ 1000 ಗಟ್ಟಲೆ ಹಣ ಇರ್ಬೋದು. ಆದ್ರೆ ಅವರು ಕೂಡ ಟ್ಯೂಟೋರಿಯಲ್ ವರ್ಷನ್ ಅಂತ ಇದೆ, ಅದನ್ನು ಫ್ರೀ ಆಗಿ ನೀವು ಡೌನ್ಲೋಡ್ ಮಾಡಿ ಮನೆಯಲ್ಲೇ ಕಲಿಬಹುದು, ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬಹುದು. ಟ್ಯಾಲಿ, GST ಎಲ್ಲವೂ ಇದೆ. ಬಟ್ ನಾವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ಎಲ್ಲ ನಮಗೆ ಸಿಗ್ತದೆ. ಯಾರೋ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಯಾರು ಬರೋದಿಲ್ಲ, ನಾವೇ ಮುಂದೆ ಹೋಗ್ಬೇಕು ಯಾವತ್ತಿಗೂ. ಇದು ಫುಡ್ ಬಗ್ಗೆ ಅಂತಲ್ಲ, ಎಲ್ಲ ಫೀಲ್ಡ್ ಅಲ್ಲಿ ಸಹ. ಈಗ ಅವ್ರದ್ದು ಗ್ರಾಫಿಕ್ ಡಿಸೈನಿಂಗ್, ನಂದು ಆಕ್ಚುಲಿ ಇಂಟ್ರೆಸ್ಟೆಡ್ ಫೀಲ್ಡ್ ಅದು. ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಎಲ್ಲ ಒಳ್ಳೆ ಡಿಮಾಂಡ್ ಇದೆ. ಬಟ್ ಈಗ ಯಾವುದೇ ಫಂಕ್ಷನ್ ಅದೇ ಇಲ್ಲದ ಕಾರಣ ಡಿಸೈನರ್ ಆಗಲಿ, ಸ್ಟುಡಿಯೋದವರಾಗಲಿ ಯಾವುದೇ ಫಂಕ್ಷನ್ ಇಲ್ಲ ಈಗ. ಅದೆಲ್ಲ ಸರಿ ಆಗ್ಬೋದು, ಸ್ವಲ್ಪ ದಿನದ ವಿಷಯ ಇದೆಲ್ಲ. ನಾನು ಪ್ರೇರಣಾ ಶೆಟ್ಟಿ ಅಂತ, ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಜೂನಿಯರ್ ಅಡ್ವೊಕೇಟ್ ಆಗಿ. ಸೊ ಸರ್ ಹೇಳಿದಾಗೆ ಇಲ್ಲಿ ಇರುವವರಲ್ಲಿ ನಾನು ಒಬ್ಳು, ಲೈಕ್ 10,000 ಬಿಲೋಗಿಂತ ವರ್ಕ್ ಮಾಡ್ತಿರುವಳು. ಸೊ ನಿಮ್ದು ಏನಾದ್ರೂ ಸಜೆಷನ್ ಇದೆಯಾ? ಲೈಕ್ ಈ ತರ ಅಲ್ಲಲ್ಲ, ಕೋರ್ಸ್ ಮಾಡಿದವರಿಗೆ, ಜೂನಿಯರ್ ಅಡ್ವೊಕೇಟ್ಸ್ ಆಗಿ ವರ್ಕ್ ಮಾಡಿದವರಿಗೆ ಬೇರೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದೆಯಾ ಅಂತ ಕೇಳಿ. ಬಿಕಾಸ್ ನಮ್ಗೆ ಇದು ಜಸ್ಟ್ LLB ಅಂತ ಹೇಳಿದ ತಕ್ಷಣ ಓಕೆ ಒಂದ್ ಬೇರೆನೇ ಇದು ಔಟ್ಲುಕ್ ಇರ್ತದೆ. ಸೊ ನಿಮ್ಗೆ ಅದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಆಗಬೇಕು ಅಷ್ಟೇ. ಅಲ್ಲಲ್ಲ, ಹಾಗೆ ತುಂಬಾ ಫೀಲ್ಡ್ ಇದೆ. ಬಟ್ ನಾವು ಮೇನ್ ಆಗಿ ಈಗ ಸ್ಟಾರ್ಟ್ ಮಾಡಿದ್ದು 10 ಮಾತ್ರ, ಪ್ರಧಾನ 10-14 ಮಾತ್ರ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಡಿಮಾಂಡ್ ಇದೆ. ಬಂದ ಅಪ್ಲಿಕೇಶನ್ ಅದೆಲ್ಲ ನಾವು ಸರ್ವೆ ಮಾಡುವಾಗ ಅದಕ್ಕೆ ಜಾಸ್ತಿ ಅಷ್ಟು ನಮಗೆ ಬೇಕು. ಸ್ಪೆಷಲ್ ಏನಂದ್ರೆ ಬೇರೆಯವರಿಂದ ಜನ ಇಲ್ಲಿ ಒಂದು ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಇಲ್ಲಿಯವರಿಗೆ ಒಂದು ಅವಕಾಶ ಕೊಡೋದು. ನಿಮ್ಗೆ ಅರ್ಥ ಆಯ್ತಲ್ವ ಕಾನ್ಸೆಪ್ಟ್ ಇದ್ರು ಆತ್ಮನಿರ್ಭರ. ಎಲ್ಲರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು. ಪ್ಲಸ್ ಯಾರ್ಯಾರು ಬೇರೆ ಊರಿನವರು ಬಂದು ಇಲ್ಲೇ ಕಟ್ಟಿ ನಿಂತಿದ್ದಾರೆ, ಇಲ್ಲೇ ಸೆಟ್ಲ್ ಆಗಿದೆ, ಅವರಿಗೆ ತುಳು ಮಾತಾಡ್ಲಿಕ್ಕೂ ಬರ್ತದೆ ಇವತ್ತು, ಬೆಂಗಾಳಿಗಳು, ರಾಜಸ್ಥಾನಿಗಳು ಅಲ್ವಾ ಸರ್? ಅದು ಯಾಕೆ ನಾವು ಮಾಡಬಾರ್ದು ಅಂತ ಅಲ್ಲ, ನಿಮ್ಮದು ಗೊತ್ತಾಯ್ತು ನನಗೆ ಪ್ರಶ್ನೆ. ಬಟ್ ಲಾ ರಿಲೇಟೆಡ್ ನಮ್ದು ಹೌದು ಅಷ್ಟೇ. ಅದು ಈಗ 2 ಬಂದಿದೆ ಇಲ್ಲಿ ಉಲ್ಲೇಖ. ಅವ್ರದೊಂದು ಗ್ರಾಫಿಕ್ ಡಿಸೈನ್ ಹೇಳಿದ್ರು, ಅವ್ರು ಟ್ರೈನಿಂಗ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ರು. ಅದು ತುಂಬಾ ಖುಷಿ ವಿಷಯ. ನೋಡೋಣ, ಸರಿ. ಹೌದು, ನಮ್ಗೆ ಸಹ ಐಡಿಯಾ ಕೊಡಿ, ಎಲ್ಲ ಸೇರಿ ಮಾಡಬಹುದು. ಒಳ್ಳೆದೇ. ಬೇಕಾಗುವ ರಿಪೋರ್ಟ್ಸ್ ನಮ್ಮ ಟ್ಯಾಲಿಯಲ್ಲಿ ಜನರೇಟ್ ಆಗ್ತದೆ. ಈಗ ರಿಟರ್ನ್ಸ್ ಮಾಡ್ಬೋದು, ಆನ್ಯುವಲ್ ರಿಟರ್ನ್, ಅದು ಸ್ಟ್ಯಾಟ್ಯುಟರಿ ರಿಪೋರ್ಟ್, ಅದಕ್ಕೆ ಯಾವ ರಿಪೋರ್ಟ್ಸ್ ಅನ್ನು ನಾವು ಅಪ್ಲೋಡ್ ಮಾಡ್ಬೋದು, ಅದನ್ನು ಅದರ ಜೊತೆ ಜೋಡಿಸಿದ್ರೆ ತುಂಬಾ ಒಳ್ಳೆಯದಾಗ್ತದೆ. ಅದೆಲ್ಲ ಕಲಿಸ್ತಾರೆ ನಿಮಗೆ GST ಕೋರ್ಸ್ ಅಲ್ಲಿ. ಯಾಕಂದ್ರೆ ನೀವೊಂದು ಈಗ ಆಡಿಟರ್ ಅಂಡರ್ ಕೆಲಸ ಮಾಡೋದಾದ್ರು ಅಲ್ಲಿ ಏನೆಲ್ಲ ವರ್ಕ್ ಇದೆ ಅದೆಲ್ಲ ಅವ್ರು ಕಲಿಸ್ತಾರೆ ಕರೆಕ್ಟ್. ಯಾಕಂದ್ರೆ ಟ್ರೈನರ್ CAಗಳೇ, ಪ್ರೊಫೆಷನಲ್ CAಗಳ ಮಂಗಳೂರು, ಅವರ ಫ್ರೀ ಟೈಮ್ ಮಾಡಿಕೊಂಡು ಬಂದು ನಿಮಗೆ ಟ್ರೈನಿಂಗ್ ಕೊಡೋದು. ಸರಿ, ಅದರ ಜೊತೆ ಟ್ಯಾಲಿಯ ಕೋರ್ಸ್ ಬಗ್ಗೆ ಟ್ರೈನರ್ ಬೇಕಂದ್ರೆ ನಾನು ಬರ್ತೇನೆ. ನೀವು ಬರ್ಲಿಕ್ಕೆ ರೆಡಿ ಇದೆ? ಟ್ಯಾಲಿ ಕೋರ್ಸ್ ತುಂಬಾ GST ರಿಪೋರ್ಟ್ ಜನರೇಟ್ ಸರಿ, ಅದಕ್ಕೆ ಯಾವ ರೀತಿ ಅವರಿಗೆ
ಬೇಕು ಅಂತ ಹೇಳಿ ಒಳ್ಳೆ ವಿಷಯ, ಥ್ಯಾಂಕ್ಸ್. ಹಾಗೆ ನಮ್ಗೆ ಈಗ ಇಲ್ಲಿ ಇಬ್ರು ಟ್ರೈನರ್ ಸಿಕ್ಕಿದ್ರು, ಒಂದು ಟ್ಯಾಲಿಗೆ ಮತ್ತೊಂದು ಗ್ರಾಫಿಕ್ ಡಿಸೈನ್ಗೆ, 2 ಟ್ರೈನರ್ ಸಿಕ್ಕಿದ್ರು ಇಲ್ಲಿ. ಕಾಲ್ ಮಾಡ್ಬೋದು 2002. ಯಾವುದೇ ವಿಷಯಕ್ಕೆ ಬೇಕಾದ್ರೂ ಕಾಲ್ ಮಾಡಿ. ನಿಮ್ಗೆ ಮಂಗಳೂರಿಗೆ ಬರುವಾಗ ನಮ್ದು ಆಫೀಸ್ ಏನಾದ್ರು ಗೊತ್ತಿಲ್ಲ ಇದ್ರು ಕಾಲ್ ಮಾಡಿ, ನಾವು ಅಲ್ಲಿ ಇರ್ತೇವೆ. ಇಲ್ಲಾಂದ್ರೆ ಬೇರೆ ಸ್ಟಾಫ್ ಇರ್ತಾರಲ್ಲಿ. ಆದ್ರೆ 10 ಗಂಟೆ ನಂತರ ಬನ್ನಿ ಬರೋದಾದ್ರೆ. ಹೌದು, ಅದು ಹೇಳಿದೆ. ರಿಜಿಸ್ಟ್ರೇಷನ್ ಫೀಸ್ ಮಾತ್ರ, ಅಪ್ಲಿಕೇಶನ್ ಫೀಸ್ ಅಂತ 250 ಬಿಟ್ಟರೆ ಬೇರೆ ಯಾವುದೇ ರೀತಿದು ಶುಲ್ಕ ಇಲ್ಲ. ಫ್ರೀ ಆಗಿ ಕಲಿಸೋದು. ಹೌದು, ಹೆಚ್ಚಿನ ಟ್ರೈನರ್ಸ್ ಕೂಡ ಸಂಘದವರೇ ಬರೋದು ಅಲ್ಲಿ ಕಲಿಸ್ಲಿಕ್ಕೆಲ್ಲ. ಹಾಗಾಗಿ ಅವ್ರು ಫುಲ್ ಆಗಿ ನಿಮಗೆ ಒಂದು ಎಕ್ಸ್ಪರ್ಟೈಸ್ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ದಿನವೇ ಎಲ್ಲವೂ ನಾವು ನೆನೆಸಿದಾಗೆ ಆಗಲಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೇನಾದ್ರೂ, ಈಗ ತಿಲಕ್ ಹೇಳಿದ್ದಾನೆ, ಅವರಿಗೆ ಧರ್ಮರಾಜ ಪರಿಚಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಧರ್ಮರಾಜ ಎಲ್ಲ ಈ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಉದ್ಯಮಿ. ಅವರ ಬಳಿ ತಿಲಕ್ ಹೋದರೆ ನಿಜವಾದ ಎಂಕ್ ಮಾತ್ರ ಜಾಬ್ ತೆಕ್ಕೊಂಡು ಮಾರ ನಾನು ಯಾನು ಎನ್ನ ಇಲ್ಲು ಬೊಕ್ಕ ಜೋಕುಲು ಅತನ ಎನ್ನ ಬೋಡೇದಿ ಇಷ್ಟೇ ಅಲ್ಲ. ಅವಾಗ ಕೇಶವ ಶಿಶು ಮಂದಿರ, ಸಂಘ, ಬಜರಂಗ ದಳ, ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಇದೆಲ್ಲ ನೆನಪಾಗಬೇಕು. ನಾನು ಅದರಲ್ಲಿ ಸ್ಥಾಯಿಯಾಗಿ ಉಳಿಬೇಕು. ಸ್ಥಾಯಿ ಕಾರ್ಯಕರ್ತ ಆಗದೇ ಇದ್ರೆ ನಾಡ್ದು ಇನ್ನು ಪುನರಪಿ ನೀವು ಮಾಡಬೇಕಾಗಿದೆ ಈ ಕಾರ್ಯವನ್ನು. ಈಗ ಇವರಿಗೆ ವಯಸ್ಸಾಯ್ತು, ಇವರ ನಂತರ ನೀವು ಬಂದು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಇದೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ನಾನು ಒಂದು ಹುದ್ದೆಗೆ ಮುಟ್ಟಿದೆ ಅಂತ ಹೇಳಿದಾಗ ನನ್ನದು ಅಲ್ಲಿಗೆ ಫುಲ್ ಸ್ಟಾಪ್ ಅಲ್ಲ, ಅಲ್ಲಿಂದ ಪ್ರಾರಂಭ, ದೊಡ್ಡ ರೀತಿಯಲ್ಲಿ ಪ್ರಾರಂಭ. ಇದನ್ನು ಮಾಡಿ ಇಲ್ಲಿ ಇದನ್ನು ಒಟ್ಟು ಇನ್ನು ಮುಂದೆ ಯಾರಿಗಾದ್ರೂ ಮಾಹಿತಿಗೆ ದೃಷ್ಟಿಯಿಂದ ಯಾವುದಾದ್ರೂ ವಿಷಯಕ್ಕೆ ಇದ್ರೆ ನಮ್ಮ ಅಧ್ಯಕ್ಷರು ಸುರೇಶ್ ಆಳ್ವಾರದ್ದು ನಂಬರ್ ಇದೆ ತಮ್ಮಲ್ಲಿ, ಅವರಿಗೆ ನೀವು ಹೇಳಿದ್ರೆ ನಮ್ಮ ನಾಗರಾಜ್ ಭಟ್ರನ್ನು ಕಾಂಟ್ಯಾಕ್ಟ್ ಅಥವಾ ಡೈರೆಕ್ಟ್ ನಾಗರಾಜ್ ಭಟ್ರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ನಿಮಗೆಲ್ಲರಿಗೂ ಗೊತ್ತಿದೆ, ನಂಬರ್ ಕೊಟ್ಟಿದ್ದಾರೆ. ನಂಬರ್ ಬೇಕು, ಸುರೇಶ್ ನಂಬರ್ ಆಲ್ರೆಡಿ ಇರಬಹುದು, ಇಲ್ಲದಿದ್ರೆ ಈಗ ನೀವು ಬರೀರಿ. ಈ ವೇದಿಕೆಯಲ್ಲಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಅದಕ್ಕೆ ಸಮಾರೋಪದ ನುಡಿ, ಕಾರ್ಯಕ್ರಮದ ಸಮಾರೋಪದ ನುಡಿ ಅಷ್ಟವಧಾನಿ ಡಾಕ್ಟರ್ ಬಾಲಕೃಷ್ಣ ಭಾರದ್ವಾಜ್ ಇವರಿಗೆ. ಅದ್ಭುತವಾಗಿರುವಂತಹ, ಬಹಳ ಯೋಗ್ಯವಾಗಿರುವಂತಹ ಪರಿಕಲ್ಪನೆಯನ್ನ ಇಟ್ಟುಕೊಂಡಿರುವಂತಹ ಒಂದು ಕಾರ್ಯಕ್ರಮ. ನಮ್ಮಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳು ನಡೀತದೆ, ಆದ್ರೆ ಅದು ಪ್ರದರ್ಶನವಾಗ್ತಾ ಇದೆ. ಆದ್ರೆ ಪ್ರದರ್ಶನ ಆಗಬಾರದು, ಅದು ಪ್ರಕಟಿತವಾಗಬೇಕನ್ನುವಂತಹ ಅರ್ಥ. ಕೇಶವ ಶಿಶು ಮಂದಿರ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮ ಅದು ಸಾರ್ವಕಾಲಿಕವಾಗಿ, ಸಾರ್ವತ್ರಿಕವಾಗಿ, ಸರ್ವವ್ಯಾಪಿಯಾಗಿ, ಅರ್ಥಪೂರ್ಣವಾಗಿ ನಡೆದುಕೊಳ್ಳುವಂತಹ, ಆತ್ಮಸಾಕ್ಷಿಯಾಗಿ ನಡೆದುಕೊಳ್ಳುವಂತಹ ಒಂದು ಕಾರ್ಯಕ್ರಮ ಮಾಡುವಂತಹ ವಿಶೇಷ ಭಾವನೆಯನ್ನ ಹಮ್ಮಿಕೊಂಡಂತಹ ಶಿಶು ಮಂದಿರ ಅನ್ನೋದಾಗಿ ನಾನು ಕೇಳಿದ್ದೇನೆ. ಆ ಸಂಸ್ಥೆಗೆ ನಾನು ವಿಶೇಷವಾಗಿ ಧನ್ಯತೆಯನ್ನ ಸಲ್ಲಿಸ್ತೇನೆ. ಆತ್ಮನಿರ್ಭರದ ಬಹಳ ಯೋಗ್ಯವಾಗಿರುವಂತಹ ಶೀರ್ಷಿಕೆಯನ್ನ ಇಟ್ಟುಕೊಂಡು ಇವತ್ತು ನಾವು ಬದುಕಿನ ಮುಂದಿನ ದಿಕ್ಸೂಚಿಯನ್ನ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ನರೇಂದ್ರ ಮೋದಿಯವರು ನಮಗೆ ಬಹಳ ಮುಖ್ಯವಾಗಿ ಇಲ್ಲಿ ಆದರ್ಶರಾಗ್ತಾರೆ. ನಾವೆಲ್ಲ ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ನಾವು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದೇವೆ ಅನ್ನುವಂಥದ್ದು ನಾವು ನಮ್ಮ ಬಗ್ಗೆ ಪ್ರಶ್ನೆಯನ್ನ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ದೇಶದ ದುರಂತವೋ, ನಮ್ಮ ದೇಶದ ಬಹಳ ಯೋಗ್ಯವಾಗಿರುವಂತಹ ಯೋಗವೋ ಗೊತ್ತಿಲ್ಲ. ನಮ್ಮಲ್ಲಿ ಎಂತೆಂತಹ ಅದ್ಭುತವಾಗಿರುವಂತಹ ಪ್ರಧಾನಮಂತ್ರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳೆಲ್ಲ ಬಂದು ಹೋಗಿದ್ದಾರೆ. ಆದ್ರೆ ನಮ್ಮ ದೇಶದ ಪ್ರಾಥಮಿಕವಾಗಿರುವಂತಹ ಇತಿಹಾಸದ ಪುಟಗಳನ್ನ ತೆಗೆದುಕೊಂಡು ಇವತ್ತಿನ ತನಕ ಬನ್ನಿ, ಅಲ್ಲಿ ಅದೆಷ್ಟೋ ಮಂದಿಗೆ ಯೋಗ ಇರ್ತದೆ, ಯೋಗ್ಯತೆ ಇಲ್ಲ. ಯೋಗ್ಯತೆ ಇರ್ತದೆ, ಯೋಗ ಇರುವುದಿಲ್ಲ. ನಮ್ಮ ದೇಶವನ್ನು ಆಳಿರುವಂತಹ, ನಾನು ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ,
ಬಹಳ ದೇಶದ ಚುಕ್ಕಾಣಿಯನ್ನ ಹಿಡಿದಂತಹ ಅದೆಷ್ಟೋ ಮಹಾನ್ ನಾಯಕರುಗಳಿಗೆ ಯೋಗ್ಯತೆಯೇ ಇಲ್ಲದೆ ಹೋಗಿದೆ, ಅಂತವರಿಗೆ ಯೋಗ ಸಿದ್ಧಿಸಿದೆ. ವಾಜಪೇಯಿಯಂತಹ ಮಹಾನ್ ವ್ಯಕ್ತಿತ್ವ ಪಡೆದುಕೊಂಡಿರುವಂತಹ ನಾಯಕರಿಗೆ ಯೋಗ್ಯತೆ ಇತ್ತು, ಆದರೆ ಪ್ರಧಾನಿಯಾಗಿ ಬಹಳ ದೀರ್ಘಕಾಲ ಆಳ್ವಿಕೆಯನ್ನ ನಡೆಸುವಂತಹ ಯೋಗ ಬರಲಿಲ್ಲ. ನಾನು ಹೇಳ್ತಾ ಇರೋದು, ಯೋಗ ಮತ್ತೆ ಯೋಗ್ಯತೆ ಎರಡೂ ಕೂಡ ಒಬ್ಬನಲ್ಲಿ ಸಿದ್ಧಿಸಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಯವರಲ್ಲಿ ಅನ್ನೋದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಅರ್ಥಪೂರ್ಣವಾಗಿರುವಂತಹ ವ್ಯಕ್ತಿತ್ವ, ಬಹಳ ಅರ್ಥಪೂರ್ಣವಾಗಿರುವಂತಹ ಹೆಜ್ಜೆ, ದಿಟ್ಟವಾಗಿರುವಂತಹ ನಿಲುವು, ಅದು ಒಂದು ಪಡೆದುಕೊಂಡು ಬಂದಿರಬೇಕು. ಯೋಗ್ಯತೆಯನ್ನು ನಾವು ರೂಢಿಸಿಕೊಳ್ಳುವಂಥದ್ದು, ಯೋಗ ಅನ್ನುವಂಥದ್ದು ನಾವು ಪಡೆದುಕೊಂಡು ಬಂದಿರುವಂಥದ್ದು, ಯೋಗ್ಯತೆಯನ್ನು ನಾವು ರೂಢಿಸಿಕೊಳ್ಳುವಂಥದ್ದು. ಅಂತಹ ಮಹಾನುಭಾವ ನಮ್ಮ ಪ್ರಧಾನಮಂತ್ರಿಗಳು ಭಾರತದ ಪ್ರತಿಯೊಬ್ಬನು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಾವು ಇನ್ನೊಂದು ದೇಶದೊಂದಿಗೆ ಕೈ ಚಾಚುವುದನ್ನ ನಿಲ್ಲಿಸಬೇಕಾಗಿದೆ. ನಮ್ಮ ದೇಶದ ಆತ್ಮಶ್ರೀಮಂತಿಕೆಯನ್ನ ಇಡೀ ಜಗತ್ತಿಗೆ ಪ್ರದರ್ಶಿಸಬೇಕಾಗಿದೆ. ಹೀಗಾಗಿ ಆತ್ಮನಿರ್ಭರ ಅನ್ನುವಂತಹ ವಿಶೇಷವಾಗಿರುವಂತಹ ಕಲ್ಪನೆಯನ್ನ ನಮ್ಮ ಎಲ್ಲರಿಗೂ ಕೂಡ ಹಂಚಿಬಿಟ್ರು. ನಾವೆಲ್ಲ ಜಾಗೃತರಾಗಿದ್ದೇವೆ. ಬಹಳ ಅರ್ಥಪೂರ್ಣವಾಗಿರುವಂತಹ ವಿಚಾರ. ನಮ್ಮಲ್ಲಿ ಎಲ್ಲ ಇದೆ. ನಮ್ಮ ಕಣ್ಣಿಗೆ ಕಾಣುವಂತಹ ಸಕಲ ಸಂಪತ್ತುಗಳು ಕೂಡ ಅದು ಆದರ್ಶನೀಯ, ಅದು ಅದ್ಭುತವಾಗಿರುವಂತಹ ನಮ್ಮ ದೇಶೀಯ ಸಂಪತ್ತು. ಆದ್ರೆ ಆ ವಸ್ತುವಿನ ಆ ಯಾವುದೇ ಒಂದು ವಿಚಾರದ ಹಿಂದೆ ಇರುವಂತಹ ಅಡಕವಾಗಿರುವಂತಹ ಶ್ರೀಮಂತಿಕೆಯನ್ನ, ಅದರ ಚರಿತ್ರೆಯನ್ನ ನಾವು ತಿಳಿದುಕೊಳ್ಳುವುದರಲ್ಲಿ ವಿಫಲರಾಗಿದ್ದೇವೆ. ನಾಚಿಕೆ ಮುಳ್ಳಿನಿಂದ ನೀವು ಸ್ವೀಕರಿಸಿಕೊಳ್ಳಿ. ನಾಚಿಕೆ ಮುಳ್ಳಿನಿಂದ ಹಿಡಿದು ಆಳೆತ್ತರವಾಗಿ ಹಮ್ಮುವಂತಹ ನಿಂತಿರುವಂತಹ ತೆಂಗಿನ ಮರದ ತನಕವೂ ಕೂಡ ನಮ್ಮ ಸಂಸ್ಕೃತಿಯನ್ನ ಚೆಲ್ಲುವಂತಹ, ಬಿಂಬಿಸುವಂತಹ ಎಲ್ಲದರಲ್ಲೂ ಕೂಡ ಔಷಧೀಯ ಗುಣವನ್ನ, ಅಮೃತತ್ವವನ್ನ ಪಡೆದಿರುವಂತಹ ಸಸ್ಯವರ್ಗವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರೆ ನಾವಿವತ್ತು ಎಲ್ಲಿ ನಮ್ಮವರನ್ನ ನಾವು ಈ ಕುರಿತಾಗಿ ಅವರನ್ನ ಜಾಗೃತಿಯಾಗಿಟ್ಟಿದ್ದೇವೆ. ಹಿರಿಯರು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಹಿರಿಯರನ್ನ ದೂಷಿಸ್ತಾ ಇದ್ದೇನೆ ಅಂತ ಭಾವಿಸಿಕೊಳ್ಬೇಡಿ. ನಮ್ಮ ಹಿರಿಯರಿಗೆ, ನಮ್ಮ ತಂದೆ ತಾಯಿಗಳಿಗೆ ಮಗ ಮೊದಲೇ ಅವನು ಬಹಳ ಚೆನ್ನಾಗಿ ಓದಬೇಕು, ಇಂಗ್ಲಿಷ್ ಓದಬೇಕು, ಅವನು ಅಮೆರಿಕಕ್ಕೆ ಹೋಗಬೇಕು, ಇಂಜಿನಿಯರ್, ಡಾಕ್ಟರ್ ಆಗಬೇಕು ಅನ್ನೋದಾಗಿ ಕಾಣುವಂತಹ ಕಲ್ಪನೆ ಇದೆಯಲ್ಲ, ಅವನು ಇಂಜಿನಿಯರ್, ಡಾಕ್ಟರ್ ಆಗಲಿ. ಆದ್ರೆ ಭಾರತದಲ್ಲಿ ಓದಿ ಭಾರತದ ಮಣ್ಣಿನ ಋಣವನ್ನ ತೀರಿಸಬೇಕಾಗಿರುವಂತಹ ಮಗ ಫಾರಿನ್ಗೆ ಹೋಗಿ ಅಲ್ಲಿ ಆತನ ಸೇವೆಯನ್ನ ಇನ್ನೊಂದು ದೇಶಕ್ಕೆ ಸಲ್ಲಿಸುವುದರ ಬದಲು ಅದೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ದೇಶದ ಸಂಪತ್ತನ್ನಾಗಿ ಸೃಷ್ಟಿಸುವಂತಹ ಮಹಾಕಾರ್ಯವನ್ನ, ಮಹಾಕಲ್ಪನೆಯನ್ನ ಯಾಕೆ ನಮ್ಮ ತಂದೆ ತಾಯಿಗಳು ರೂಢಿಸಿಕೊಳ್ಳುವುದಿಲ್ಲ ಅನ್ನುವಂತಹ ಪ್ರಶ್ನೆ. ನಮ್ಮಲ್ಲಿ ಎಷ್ಟೋ ಪೌರೋಹಿತ್ಯ ಶಾಹಿಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ನಾನು ಅದೇ ಮನೆತನದಿಂದ ಬಂದವ, ಹಾಗಾಗಿರೋದ್ರಿಂದ ನನಗಂತೂ ಹೇಳಲಿಕ್ಕೆ ರೈಟ್ಸ್ ಇದೆ ಅಂತ ಅಂದ್ಕೊಂಡು ನಾನು ಹೇಳ್ತೇನೆ. ನಮ್ಮಲ್ಲಿ ಅದೆಷ್ಟೋ ಪುರೋಹಿತರುಗಳು ಸತ್ಯನಾರಾಯಣ ಕಥೆಯನ್ನ ಮಾಡ್ತಾರೆ, ದುರ್ಗಾ ನಮಸ್ಕಾರ ಪೂಜೆಯನ್ನ ಮಾಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ನೆಲದ ಋಣ, ನಮ್ಮ ಸಂಸ್ಕಾರ, ನಮ್ಮ ತಂದೆ ತಾಯಿಗಳು ಹಿರಿಯರಿಗೆ ಸಲ್ಲಿಸುವಂತಹ ಗೌರವ ಆತಿಥ್ಯಗಳ ಕುರಿತಾಗಿ ಬಹಳ ದೊಡ್ಡದಾಗಿ ಪ್ರಾರ್ಥನೆಯನ್ನ ಮಾಡಿಸ್ತಾರೆ. ಆದ್ರೆ ತನ್ನ ಮಗಳ ಮದುವೆಯ ವಿಚಾರ ಬಂದಾಗ ತನ್ನ ಅಳಿಯ ಅಮೆರಿಕದಲ್ಲಿರ್ಬೇಕು. ನಮ್ಮ ದೇಶದ ನಮ್ಮವರ ಹಿರಿಯರ ದುರಂತ ನೋಡಿ. ಪುರೋಹಿತರುಗಳಿಗೆ, ಇಲ್ಲಿ ಯಾರಾದ್ರೂ ಪುರೋಹಿತರು ಬಂದಿದ್ರೆ ದಯವಿಟ್ಟು ಬೇಸರಿಸಬೇಡಿ, ನಾನು ಆರೋಗ್ಯವಂತನಾಗಿ ಮನೆಗೆ ಹಿಂತಿರುಗಬೇಕು. ಇದು ನಮ್ಮಲ್ಲಿರುವಂತಹ ಪರಿಸ್ಥಿತಿ. ಪೌರೋಹಿತ್ಯದಲ್ಲಿ ಪ್ರಾರ್ಥನೆ ಮಾಡುವಂತಹ ಒಬ್ಬ ಬ್ರಾಹ್ಮಣ ವರ್ಗ
ಸಂತೋಷ. ನಾವು ಆ ಪೌರೋಹಿತ್ಯವನ್ನ, ಆ ಸಂಸ್ಕಾರವನ್ನ ನಾವು ಗೌರವಿಸ್ತೇವೆ, ಪೂಜಿಸ್ತೇವೆ, ಸಂತೋಷ. ಆದ್ರೆ ತನ್ನ ಮಗಳ ಬಗ್ಗೆ ಬಂದಾಗ, ಮದುವೆಯ ಬಗ್ಗೆ ಬಂದಾಗ, ತನ್ನ ಅಳಿ ಅಮೆರಿಕದಲ್ಲಿ ಇರಬೇಕು, ಅವನು ಸಾಫ್ಟ್ವೇರ್ ಆಗಿರ್ಬೇಕು, ಅವನು ವೈದ್ಯಕೀಯ ಪ್ರಪಂಚದಲ್ಲಿ ಇರಬೇಕು, ಅಮೆರಿಕದಲ್ಲಿ ಇರಬೇಕು, ಈ ರೀತಿಯ ಕಲ್ಪನೆಯಾಗಿ ಇದು ನಮ್ಮಲ್ಲಿರುವಂತಹ ಹಿರಿಯರು ಮಾಡುವಂತಹ, ಕಲ್ಪಿಸಿಕೊಳ್ಳುವಂತಹ ಬಹಳ ದೊಡ್ಡ ತಪ್ಪು ಕಲ್ಪನೆ. ನಮ್ಮ ಮಕ್ಕಳನ್ನ, ನಮ್ಮ ಮಕ್ಕಳದ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಅದು ಇಂಗ್ಲೆಂಡಿನಲ್ಲಿಲ್ಲ, ಅದು ಅಮೆರಿಕದಲ್ಲಿಲ್ಲ, ನಮ್ಮ ಸಮಾಜದ ತಂದೆ ತಾಯಿಗಳ ಮೇಲಿದೆ. ನಮ್ಮ ದೇಶದ ಭವಿಷ್ಯ ನಮ್ಮ ಸಮಾಜದ ತಂದೆ ತಾಯಿಗಳ ಮೂಲಕವಾಗಿ ತಮ್ಮ ಮಕ್ಕಳಿಗೆ ಅದು ಬರುವ ಹಾಗೆ ನೋಡಿಕೊಳ್ಳಬೇಕಾಗಿರುವಂತಹ ಜವಾಬ್ದಾರಿ ಇದೆ ಅನ್ನೋದಾಗಿ ನಾನು ಎಚ್ಚರಿಸಲಿಕ್ಕೆ ನಾನು ಮನಸ್ಸು ಮಾಡ್ತೇನೆ. ಅದೆಷ್ಟೋ ನಮ್ಮ ಹಿಂದಿನಿಂದಲೂ ಹಾಗೆ ಪುರಂದರದಾಸರು ನಮ್ಮಲ್ಲಿ ಬಹಳ ಕೀರ್ತನೆಗಳನ್ನು ಬರೆದರು. ಸುಮಾರು 1,52,000 ಕೀರ್ತನೆಗಳನ್ನ, ಕೃತಿಗಳನ್ನ ಅವರು ಬರೆದರು. ದೊಡ್ಡ ಇಶ್ಯೂ ಆಗ್ಲಿಲ್ಲ ಇದು. ಯಾಕಾಗ್ಲಿಲ್ಲ? ಅವನು ಕನ್ನಡದವ. ನೋಡಿ ನಮ್ಮ ದುರಂತ. ಅದೇ ಶೇಕ್ಸ್ಪಿಯರ್ ಏನಾದ್ರೂ ದೊಡ್ಡ ಒಂದಷ್ಟು ಕೃತಿಗಳು ಬರೆದು ಇಡೀ ಜಗತ್ತಿಗೆ ಗೊತ್ತಾಯಿತು. 1.5 ಲಕ್ಷ ಕೀರ್ತನೆಗಳನ್ನ, ಕೃತಿಗಳನ್ನ ಬರೆದಂತಹ ಪುರಂದರದಾಸರು ಇವತ್ತು ಕರ್ನಾಟಕದ ಆಚೆ ಗೊತ್ತಿಲ್ಲ. ಆಂಧ್ರ ಪ್ರದೇಶದಲ್ಲಿ ಪುರಂದರದಾಸರು ಯಾರು ಅನ್ನೋದಾಗಿ ಕೇಳಿದ್ರೆ ಗೊತ್ತಿಲ್ಲ. ಕೇರಳದ ಮೂಲೆಯಲ್ಲಿ ಹೋದ್ರೆ ಯಾರು ಅಂತ ಗೊತ್ತಿಲ್ಲ. ಆದ್ರೆ ಶೇಕ್ಸ್ಪಿಯರ್ ಯಾರು ಅನ್ನೋದಾಗಿ ಇಡೀ ಜಗತ್ತಿಗೆ ಗೊತ್ತಾಯಿತು. ಯಾಕೆ? ನಮ್ಮ ಭಾಷೆಯ ಬಗ್ಗೆ, ನಮ್ಮ ನೆಲದ ಬಗ್ಗೆ ಇರುವಂತಹ ಕಠಿಣ, ಬಹಳ ಕೆಳವರ್ಗದ ಚಿಂತನೆ ನಮ್ಮಲ್ಲಿ ಕೇಂದ್ರೀಕೃತವಾಗಿದೆ ಎನ್ನುವಂತಹ ಅರ್ಥ. ನಮ್ಮ ತಂದೆ ತಾಯಿಗಳಿಗೆ ಅಪ್ಪ ಅಮ್ಮ ಅನ್ನೋದಾಗಿ ಹೇಳಿದ್ರೆ ಮರ್ಯಾದೆ ಹೋಗ್ತದೆ. ನೀವು ಯೋಚನೆಯನ್ನ ಮಾಡಿ, ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಅಪ್ಪ ಅಮ್ಮ ಅನ್ನೋದಾಗಿ ಹೇಳಿದ್ರೆ ಮರ್ಯಾದೆ ಹೋಗ್ತದೆ, ಮಮ್ಮಿ ಡ್ಯಾಡಿ ಅನ್ನೋದಾಗಿ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ನಮಗೆ ಬಾರಿ ಎಟ್ಟೆ ಓದೊಂದುಲ್ಲೆ ದಾಯಗೆ ಮಮ್ಮಿ ಡ್ಯಾಡಿ ಎಂದು ಪನ್ಪೆ. ನೋಡಿ ನಮ್ಮ ದುರಂತ ಇದು. ಹೀಗಾಗಬಾರದು. ಕನಕದಾಸರು ಸುಮಾರು 16 ಸಾಲಿನ ಕೀರ್ತನೆಗಳನ್ನು ಬರೀತಾರೆ. ಅದಕ್ಕೆ ಕನ್ನಡದಲ್ಲಿ ಸುನೀತಾ ಅನ್ನೋದಾಗಿ ಹೆಸರು. ಕನ್ನಡದಲ್ಲಿ ಅದಕ್ಕೆ ಸುನೀತಾ ಅನ್ನೋದಾಗಿ ಹೆಸರು. ಅದೇ ಛಂದಸ್ಸನ್ನ, ಅದೇ ರೀತಿಯ ಕವನಗಳನ್ನ ಇಂಗ್ಲಿಷ್ನಲ್ಲಿ ಅನಂತರದ 300 ವರ್ಷಗಳ ನಂತರದಲ್ಲಿ, ಕನಕದಾಸರ 300 ವರ್ಷಗಳ ನಂತರದಲ್ಲಿ ಶೇಕ್ಸ್ಪಿಯರ್ 12 ಸಾಲಿನಲ್ಲಿ ಬರೀತಾನೆ. ಅದಕ್ಕೆ ಅದ್ಭುತವಾಗಿರುವಂತಹ ಸಾನೆಟ್ ಅನ್ನೋದಾಗಿ ಹೆಸರು ಬಂತು. ಇಡೀ ಜಗತ್ತಿಗೆ ಸಾನೆಟ್ ಅನ್ನೋದಾಗಿ ಹೇಳಿದ್ರೆ ಗೊತ್ತಿದೆ. ಆದರೆ ನಮ್ಮ ಕನಕದಾಸರು 16 ಸಾಲುಗಳಲ್ಲಿ ಬರೆದಿರುವಂತಹ ಸುನೀತ ಅನ್ನುವಂತಹ ಛಂದಸ್ಸು ಜಗತ್ತಿಗೆ ಗೊತ್ತೇ ಆಗಲಿಲ್ಲ. ಕನಕನ ದೌರ್ಭಾಗ್ಯ ಅನ್ನೋದಾಗಿ ಹೇಳಬೇಕು ಅಥವಾ ನಮ್ಮ ದೌರ್ಭಾಗ್ಯ ಅನ್ನೋದಾಗಿ ಹೇಳಬೇಕು ಅನ್ನೋದಾಗಿ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಸಮಾಜದ, ನಾವು ಎಲ್ಲೋ ಎಡವುತ್ತಾ ಇದ್ದೇವೆ ಅನ್ನುವಂಥದ್ದು ಸ್ಪಷ್ಟ. ನಾವು ಎಲ್ಲೋ ಎಡವುತ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನ ನಾವು ತಿದ್ದುವುದರಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೇವೆ. ಅಳಿಯನನ್ನ ಹುಡುಕುವಂತಹ ತಂದೆ ತಾಯಿಗಳು ಆ ಅಳಿಯ ಅಮೆರಿಕದಲ್ಲಿ ಇರಬೇಕನ್ನೋದಾಗಿ ನಾವು ಕಾಣ್ತೇವಲ್ಲ, ನಮ್ಮ ಕಲ್ಪನೆಯಲ್ಲಿ ದೋಷ ಇದೆ ಎನ್ನುವಂತಹ ಅರ್ಥ. ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಬ್ಬರು ಅಮೆರಿಕದಲ್ಲಿದ್ದಾರೆ, ಹಿರಿಯರು, ಅವರ ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಹಿರಿಯರು ಇಲ್ಲಿ ನಮ್ಮಲ್ಲೇ ಇದ್ದಾರೆ. ಅವರನ್ನು ನಾವು ನೋಡಿಕೊಳ್ಳಬೇಕು, ಅವರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ. ಅವರನ್ನು ನಾವು ನೋಡಿಕೊಳ್ಳಬೇಕು. ಅವರ ಮಕ್ಕಳು ಇದ್ದಾರೆ, ಅಮೆರಿಕದಲ್ಲಿದ್ದಾರೆ. ಅವರು ಇಲ್ಲಿ ಬಂದರೂ ಕೂಡ 2-3 ದಿವಸದಿಂದ ಹೆಚ್ಚು ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಯ ಗಾಳಿ ಅವರಿಗೆ ಅಲರ್ಜಿ ಆಗ್ತದಂತೆ, ಸ್ಕಿನ್ ಎಲ್ಲ ತುರಿಸ್ಲಿಕ್ಕೆ ಶುರು ಆಗ್ತದಂತೆ. ಹಾಗಾಗಿ ನೋ 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 ಇಂಡಿಯಾ ಸಾಧ್ಯ ಇಲ್ಲ, ಇರ್ಲಿಕ್ಕೆ ಆಗುದಿಲ್ಲ ಅನ್ನೋದಾಗಿ ಹೇಳ್ತಾರೆ. ಇಂಡಿಯಾದ ಪ್ರಕೃತಿಯ ಸೊಬಗು, ಇಂಡಿಯಾದ ನೀರು, ಇಂಡಿಯಾದ ಮಣ್ಣು ಬಿಡಿ, ಇಂಡಿಯಾದಲ್ಲಿ ಬೀಸುವಂತಹ ಗಾಳಿಯೂ ಕೂಡ ಇವರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ
ನಾವು ಎಂತೆಂತಹ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೇವೆ. ಎಂತೆಂಥವರು ನಮ್ಮಲ್ಲಿದ್ದು ವಿದೇಶವನ್ನ ಸೇರಿದ್ದಾರೆ. ನಮ್ಮ ವ್ಯಾಮೋಹವೇ ನಮ್ಮನ್ನ ಇವತ್ತು ಹಾಳು ಮಾಡ್ತಾ ಇದೆ. ನಮ್ಮ ವ್ಯಾಮೋಹ ನಮ್ಮನ್ನ ಇವತ್ತು ಹಾಳು ಮಾಡ್ತಾ ಇದೆ ಎನ್ನುವುದಾಗಿ. ಮಂಗಳೂರಿನಲ್ಲಿ ಬಹಳ ಒಳ್ಳೆಯ ಈಗಾಗಲೇ ಕೆಲವೊಂದು ಕೋರ್ಸ್ಗಳ ಬಗ್ಗೆ ಎಲ್ಲ ಇವರು ಯಾರು ತುಂಬಾ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ವಿದ್ಯಾರ್ಥಿ ಮಿತ್ರರು. ಸಂತೋಷ. ಗೊತ್ತಿಲ್ಲ, ಬರುವ ವರ್ಷದಲ್ಲಿ ಒಂದು ಮಂಗಳೂರಿನಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಕಾಲೇಜ್ ಆಗ್ತದೆ. ನೀವು ಎಲ್ಲರುಗಳು ಕೂಡ ಇದನ್ನು ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಇದನ್ನು ಹೇಳಬೇಕು. ಈ ಕಾಲೇಜಿನ ಧ್ಯೇಯ ಏನು ಅಂತ ಹೇಳಿದ್ರೆ, ಕೇವಲ BCom, BBM, BCA, BSc ಪಾಠ ಮಾಡುವಂಥದ್ದು ಒಂದೇ ಒಂದು ಉದ್ದೇಶ ಅಲ್ಲ. ಇಲ್ಲಿ ಬೇರೆ ಕೋರ್ಸ್ಗಳು ಉತ್ಪನ್ನವಾಗ್ತದೆ, ಬೇರೆ ಕೋರ್ಸ್ಗಳು ಸೃಷ್ಟಿಯಾಗ್ತದೆ. ಅದು ಮೊಬೈಲ್ ರಿಪೇರಿ ಇರಬಹುದು, CC ಕ್ಯಾಮೆರಾ ರಿಪೇರಿ ಇರಬಹುದು, 2 ವೀಲರ್ಸ್ಗಳನ್ನ ರಿಪೇರಿ ಮಾಡುವಂಥದ್ದಿದ್ದಿರಬಹುದು, 4 ವೀಲರ್ಸ್ಗಳನ್ನ ರಿಪೇರಿ ಮಾಡುವಂತಹ ಡಿಪ್ಲೊಮಾ ಇದ್ದಿರಬಹುದು, ಅಡುಗೆಯನ್ನ ಮಾಡುವಂತಹ ಡಿಪ್ಲೊಮಾ ಇರಬಹುದು. ಈ ರೀತಿಯ ಹೊಸ ಡಿಪ್ಲೊಮಾಗಳೆಲ್ಲ ಅಲ್ಲಿ ಸೃಷ್ಟಿಯಾಗ್ತದೆ. ಅದ್ಭುತವಾಗಿರುವಂತಹ ಪರಿಕಲ್ಪನೆ ಇದು. ಅದ್ಭುತವಾಗಿರುವಂತಹ ಪರಿಕಲ್ಪನೆ. ಭಾರತೀಯ ಸಂಸ್ಕೃತಿಯನ್ನ ಹೇಳಿಕೊಡುವುದರೊಂದಿಗೆ, ಭಾರತೀಯ ಸಂಸ್ಕೃತಿಯನ್ನ ಹೇಳುವಂತಹ ಉದ್ದೇಶ ಮಾತ್ರ ಅಲ್ಲ, ಭಾರತದಲ್ಲಿಯೇ ಇದ್ದುಕೊಂಡು ಜೀವನವನ್ನ ಸ್ವೀಕರಿಸುವಂತಹ ಹೊಸ ಹೊಸ ಅದ್ಭುತವಾಗಿರುವಂತಹ ಡಿಪ್ಲೊಮಾಗಳನ್ನ ಕಡಿಮೆ ಖರ್ಚಿನಲ್ಲಿ, ಯಾವುದೇ ಸ್ವಾರ್ಥ, ಇವತ್ತು ಅದೆಷ್ಟೋ ಮಂದಿಗಳು ನಮ್ಮಲ್ಲಿದ್ದಾರೆ. ಹೊಸ ಶಿಕ್ಷಣ ಸಂಸ್ಥೆಯನ್ನ ಇವತ್ತು ಸೃಷ್ಟಿ ಹಾಕಿಸುವಂತದ್ದು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ದೊಡ್ಡ ದೊಡ್ಡ ಬೇಕಾದಷ್ಟು ನಿಮ್ಮ ಎದುರಿಗೆ ಮಾತಾಡಿರಬಹುದು. ಆದ್ರೆ ಆತ್ಮಸಾಕ್ಷಿಯಾಗಿ ನಾವು ಕಮರ್ಷಿಯಲ್ ಆಗಿ ನಾವು ಶಿಕ್ಷಣ ಕ್ಷೇತ್ರವನ್ನು ಮಾಡ್ತಾ ಇಲ್ಲ ಅನ್ನೋದಾಗಿ ಹೇಳಿ ನೋಡೋಣ. ಅವರು ಹೇಳುವುದಿಲ್ಲ. ಭಾಷಣದ ವಸ್ತು ಬೇರೆ, ಭಾಷಣದ ವಸ್ತು ಬೇರೆ, ಆತ್ಮಸಾಕ್ಷಿಯಾಗಿ ನುಡಿಯುವಂಥದ್ದು ಬೇರೆ. ಆತ್ಮಸಾಕ್ಷಿಯಾಗಿ ನುಡಿಬೇಕು. ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಸಮಾನವಾಗಿರುವಂತಹ ಶಿಕ್ಷಣವನ್ನ, ಯಾವುದೇ ಕಮರ್ಷಿಯಲ್ ವಿಶೇಷವಾಗಿರುವಂತಹ ಕಲ್ಪನೆಯಿಂದ ನಾವು ಶಿಕ್ಷಣವನ್ನ ಕೊಡುವುದಿಲ್ಲ. ಅರ್ಥಪೂರ್ಣವಾಗಿ ಎಲ್ಲ ಜನಾಂಗಕ್ಕೂ, ಸರ್ವ ಜನಾಂಗಕ್ಕೂ ಕೂಡ ಸರ್ವ ಆಧರಣೀಯ ತೋಟದಂತಹ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣವನ್ನ ನಾವು ಕೊಡ್ತೇವೆ ಅನ್ನೋದಾಗಿ ಪ್ರಮಾಣ ಮಾಡಲಿ ನೋಡೋಣ. ಪ್ರಮಾಣ ಮಾಡುವುದಿಲ್ಲ. ಹಾಗಿದ್ರೆ ಇದು ಯಾವ ನಮ್ಮ ಭಾರತೀಯ ಕಾಳಜಿ? ಬಂಧುಗಳೇ, ಅರ್ಥ ಮಾಡಿಕೊಳ್ಬೇಕು ನಾವು. ಸಮಸ್ಯೆ ಎಲ್ಲಿ ಅಂತ ಹೇಳಿದ್ರೆ, ನಾಲಗೆಗೆ ನರ ಇಲ್ಲ ಅನ್ನೋದಾಗಿ ಹೇಳ್ತಾರೆ. ನಾಲಗೆಗೆ ನರ ಇಲ್ಲ, ಸರಿ. ಹಾಗಂತ ಹೇಳಿ ಅದು ಯಾವ ರೀತಿಯಲ್ಲೂ ಕೂಡ ಅದು ವರ್ಗಾವಣೆ ಆಗಬಾರದಲ್ಲ. ಮಾತಿಗೆ ಅದ್ಭುತವಾಗಿರುವಂತಹ ಒಂದು ಬೆಲೆ ಇದೆ. ಆ ನಾಲಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂತಹ, ಅರಳಿಸುವಂತಹ ಉದ್ದೇಶ ಆ ನಾಲಗೆಗೆ ಇರಬೇಕೇ ಹೊರತು ಶಿಕ್ಷಣವನ್ನ ವಾಣಿಜ್ಯೀಕರಿಸಿಕೊಂಡು ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಕೂಡ ಬದುಕುವಂತಹ, ಬಾಳುವಂತಹ ಪರಿಕಲ್ಪನೆಯನ್ನು ಸೃಷ್ಟಿಸಬೇಕೇ ಹೊರತು ಸಮಾಜವನ್ನ ಅರಳಿಸ್ತೇನೆ ಅನ್ನೋದಾಗಿ ಕೆರಳಿಸುವಂತಹ ದೃಷ್ಟಿಯನ್ನ ಇಟ್ಟುಕೊಳ್ಳಬಾರದು. ನಮ್ಮ ಭಾರತವನ್ನ, ನಮ್ಮ ದೇಶವನ್ನ ನಾವು ಪ್ರೀತಿಸ್ತೇವೆ, ಸರಿ. ನಮ್ಮ ತಪ್ಪು ಎಲ್ಲಿ ಅಂತ ಹೇಳಿದ್ರೆ, ನಾವು ಮಾತ್ರ ಪ್ರೀತಿಸುವಂಥದ್ದು, ನಮ್ಮ ಮಕ್ಕಳನ್ನ ಪ್ರೀತಿಸುವಂತಹ ಕೆಲಸ ಮಾಡ್ತೇವೆ ಅನ್ನೋದಾಗಿ ಪ್ರಮಾಣವಾಗಿ ಹಿರಿಯರು ಹೇಳಿ ನೋಡೋಣ. ಹೇಳುವುದಿಲ್ಲ. ವಿದ್ಯಾರ್ಥಿಗಳೆಲ್ಲ ನೀವೆಲ್ಲ ಇದ್ದೀರಿ ಇಲ್ಲಿ, ತುಂಬಾ ಸಂತೋಷ. ನೀವೆಲ್ಲ ಜಾಗೃತರಾಗಬೇಕಾಗ್ತದೆ. ನಮ್ಮ ಹಿರಿಯರೆಲ್ಲ ಜಾಗೃತರಾಗಬೇಕಾಗ್ತದೆ. ನಮ್ಮ ಹಿರಿಯರು ನಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ ನಮ್ಮ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಸ್ವಾವಲಂಬಿಯಾಗಿದ್ದು ಮಾತ್ರವಲ್ಲದೆ ಸಮಾನ ಹೃದಯಿಯಾಗಿ, ಭಾರತೀಯ ಸಂಸ್ಕೃತಿಯ ಅದ್ಭುತವಾಗಿರುವಂತಹ ಕೊಂಡಿಯಾಗಿ, ಸಂಪತ್ತಾಗಿ ನಿರ್ಮಾಣ ಮಾಡ್ತೇನೆ ಎನ್ನುವಂತಹ ಕೆಚ್ಚೆದೆಯ ಉದಾತ್ತವಾಗಿರುವಂತಹ ಹರಿತವಾಗಿರುವಂತಹ ನಾಲಿಗೆಯಲ್ಲಿ ಉತ್ತರಿಸಲಿ ನೋಡೋಣ. ಉತ್ತರಿಸುವುದಿಲ್ಲ.
ಅಂದ್ರೆ ಭಾರತೀಯ ಸಂಸ್ಕೃತಿಯ ನಮ್ಮ ಆತ್ಮನಿರ್ಭರ ಅನ್ನುವಂಥದ್ದು ನಮ್ಮ ಮೋದಿಯವರು ಹೇಳಿದ ಹಾಗೆ ಎಲ್ಲರೂ ಹೇಳಿಕೊಂಡು ಬರ್ತಾ ಇಲ್ಲ, ನಾಟಕ ಮಾಡ್ತಾ ಇದ್ದಾರೆ ಅನ್ನೋದಾಗಿ ನಾನು ಹೇಳ್ತಾ ಇದ್ದೇನೆ. ಪ್ರಿಯ ಬಂಧುಗಳೇ, ನಮ್ಮಲ್ಲಿ ನಾಟಕೀಯತೆ ಹೋಗಬೇಕು, ನಮ್ಮಲ್ಲಿ ನಾಟಕೀಯತೆ ಹೋಗಬೇಕು. ನಾಟಕೀಯತೆಯನ್ನ ಬಿಟ್ಟು ಅರ್ಥಪೂರ್ಣವಾಗಿರುವಂತಹ ಬದುಕಿಗೆ ನಾವು ವ್ಯಾಖ್ಯಾನವನ್ನ ಕೊಡೋಣ. ಅರ್ಥಪೂರ್ಣವಾಗಿರುವಂತಹ ಬದುಕಿಗೆ ಯೋಗ್ಯವಾಗಿರುವಂತಹ ದೃಷ್ಟಾಂತಗಳನ್ನ ಕೊಡೋಣ. ನಮ್ಮ ದೇಶದ ಸಂಪತ್ತು ಎಲ್ಲಿ ಅನ್ನೋದಾಗಿ ಹುಡುಕುವಂಥದ್ದಲ್ಲ, ನಮ್ಮ ದೇಶದ ಸಂಪತ್ತಾಗಿ ನಮ್ಮ ಮಕ್ಕಳನ್ನ ರೂಪಿಸುವಂತಹ ಕೆಚ್ಚದೆಯ ಉದಾರ ಹೃದಯ ಶ್ರೀಮಂತಿಕೆ ನಮ್ಮ ಹಿರಿಯರಲ್ಲಿ ಬರಲಿ ನೋಡೋಣ, ನಮ್ಮ ತಂದೆ ತಾಯಿಗಳಲ್ಲಿ ಬರಲಿ ನೋಡೋಣ. ಬರುವುದಿಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಫಾರಿನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಪರಿಸ್ಥಿತಿ ಉದಾಹರಣೆಯಾಗಿ ಹೇಳ್ತಾ ಇರೋದು, ನನಗೆ ಫಾರಿನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಇಲ್ಲಿಯವರೆಗೆ ನಾನು ಹೇಳ್ತಾ ಇದ್ದೇನೆ ಅಂತ ಭಾವಿಸಿಕೊಳ್ಬೇಡಿ. ನಿಮ್ಮ ಈ ರೀತಿಯ ಕಾಳಜಿಗೆ ನಾನು ಶರಣಾಗಿದ್ದೇನೆ, ನಾನು ಬೆಂಬಲಿಸ್ತೇನೆ, ನಿಮ್ಮೊಂದಿಗೆ ನಾನಿದ್ದೇನೆ. ನಾನು ಮಂಗಳೂರಿನ ಮಂಗಳೂರಿನಲ್ಲಿ ಮಾಡಿದ್ರು ಕೂಡ ನಿಮ್ಮ ಮನೆಗಳ ಚಾವಡಿಯ ಒಬ್ಬ ಹುಡುಗ ಅನ್ನೋದಾಗಿ ನೀವು ಭಾವಿಸಿಕೊಳ್ಬೇಕು. ನಾನು ನಿಮ್ಮವನೇ, ದಯವಿಟ್ಟು ತಪ್ಪು ಭಾವಿಸಿಕೊಳ್ಬೇಡಿ. ವಿದೇಶ ಪ್ರೀತಿ ನಮ್ಮ ಮಕ್ಕಳಲ್ಲಿ ಬರಬೇಕಾಗಿದ್ರೆ ನಮ್ಮ ತಂದೆ ತಾಯಿಗಳೇ ಕಾರಣ ಅನ್ನೋದಾಗಿ ನಾನು ಹೇಳ್ತೇನೆ. ನಮ್ಮ ತಂದೆ ತಾಯಿಗಳು ಯಾವಾಗ ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ನೆಲದ ಬಗ್ಗೆ ನಮ್ಮಲ್ಲಿ ಯೋಗ್ಯವಾಗಿರುವಂತಹ ಯೋಚನೆಯನ್ನ ಮಾಡ್ತಾರೆಯೋ ಆವತ್ತು ಮೋದಿಯವರ ಸಿದ್ಧಾಂತ, ಮೋದಿಯವರ ಅರ್ಥಪೂರ್ಣವಾಗಿರುವಂತಹ ಧೋರಣೆಗೆ ಹೊಸ ವ್ಯಾಖ್ಯಾನವನ್ನ, ಅರ್ಥಪೂರ್ಣವಾಗಿರುವಂತಹ ವ್ಯಾಖ್ಯಾನವನ್ನ ಕೊಟ್ಟ ಹಾಗಾಗುತ್ತದೆ ಅನ್ನೋದಾಗಿ ನಾನು ಭಾವಿಸಿಕೊಳ್ತೇನೆ. ನೀವೆಲ್ಲ ನಿಮ್ಮ ಮಕ್ಕಳನ್ನ ಕೇವಲ ಉದ್ಯೋಗಕ್ಕೋಸ್ಕರವಾಗಿಯೇ ಬದುಕುದಲ್ಲ, ಸಂಸ್ಕಾರದ ಉಳುವಿಗೋಸ್ಕರವಾಗಿಯೂ ಕೂಡ ನಾವು ಬದುಕಬೇಕು, ಬಾಳಬೇಕಾಗ್ತದೆ. ಸಂಜೆ ಇವತ್ತು ಭಜನೆ ಉಂಟು ಅನ್ನೋದಾಗಿ ಹೇಳಿದರು, ತುಂಬಾ ಸಂತೋಷ. ಇದು ಬೇಕು. ಬೆಳಿಗ್ಗೆ ಎದ್ದು ಶಂಖವನ್ನ ಊದುವಂಥದ್ದು, ರಾತ್ರಿ ಕತ್ತಲೆಯ ಸಂದರ್ಭದಲ್ಲಿ ದೇವರಿಗೆ ದೀಪವನ್ನ ಹಚ್ಚಿ ಶಂಖವನ್ನ ಊದಿ 4 ಭಜನೆ ಮಾಡುವಂತಹ ಸತ್ ಸಂಪ್ರದಾಯ ಇದು ನಮಗೆ ಬೇಕಾಗ್ತದೆ. ಆದ್ರೆ ಭಜನೆ ಅಂತ ಹೇಳಿದ್ರೆ ಏನು, ಇದನ್ನ ಸರಿಯಾಗಿ ತಿಳ್ಕೊಳ್ಳುವಂತಹ ಕ್ರಮ ನಮ್ಮಲ್ಲಿ ಬೇಕಾಗಿದೆ. ಯಾವುದೋ ಒಂದು ಆಶುಕವಿತೆ, ಭಾವಗೀತೆ ಇಲ್ಲಿ ಭಜನೆಯಾಗುವುದಿಲ್ಲ. ಭಜನೆ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನ, ಲೌಕಿಕದ ಸ್ಥಿತಿಗತಿಗಳನ್ನ ಅರ್ಥಪೂರ್ಣವಾಗಿ ಅದು ಹಿಡಿದಿಟ್ಟು ಮತ್ತೆ ಅರಳಿಸುವಂತಹ, ಆತ್ಮಾವಲೋಕನವನ್ನ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಹುದುಗಿರುತ್ತದೆ. ಅದನ್ನು ನಾವು ಕಾಣಬೇಕನ್ನುವಂತಹ ಅರ್ಥ. ಒಟ್ಟಾರೆ ಯಾವುದೋ ಒಂದು ಕವನವನ್ನ ದೇವರ ಮುಂಭಾಗದಲ್ಲಿ ವಾಚಿಸಿದ್ರೆ ಆಗುದಿಲ್ಲ. ಯಾವ ರೀತಿಯಾಗಿ ನಮ್ಮ ದೇಶದ ಸಂಪತ್ತನ್ನ ನಾವು ಇಟ್ಟುಕೊಂಡು ಆ ಮೂಲಕವಾಗಿ ಈಗಾಗಲೇ ಹೊಸ ಹೊಸ ಔಷಧೀಯಗಳನ್ನ ವಿಚಾರವನ್ನ ನೀವೆಲ್ಲ ನಮ್ಮ ಬದುಕನ್ನ ಈ ರೀತಿಯಾಗಿ ನಾವು ಕಂಡುಕೊಂಡಿರಬಹುದು, ಕಾಣಬಹುದು ಅನ್ನೋದಾಗಿ ನೀವು ಯೋಚನೆಯನ್ನ ಮಾಡ್ತೀರಿಯೋ, ಅದೇ ಹಾಗೆ ಇದು ಉದ್ಯೋಗದ ಸಂಬಂಧಪಟ್ಟಾಯ್ತು. ಸಂಸ್ಕಾರ ಉದ್ಯೋಗದಲ್ಲ, ಅದು ಆತ್ಮೀಯ, ಅದು ನಮ್ಮ ಆಂತರಂಗಿಕವಾಗಿರುವಂತಹ ಸಂಪತ್ತು. ಅದು ಸುಮ್ಮನೆಯಾಗಿ ಮೌನವೂ ಕೂಡ ನಮ್ಮ ಭಾವನೆಗಳನ್ನ ಅದು ಸರಿ ಮಾಡಬಹುದು. ನೀವು ಭಜನೆಯನ್ನ ಮಾಡಿ, ನಿಮ್ಮ ಮೆದುಳು, ನಿಮ್ಮ ಚಿಂತನೆಗಳು, ನಿಮ್ಮಲ್ಲೇ ಒಳಗಿರುವಂತಹ ಮೌನ, ಅದಕ್ಕೆ ವಿಶೇಷವಾಗಿರುವಂತಹ ಅಲ್ಲೊಂದು ಲೋಕ ಸೃಷ್ಟಿಯಾಗ್ತದೆ. ಆದ್ರೆ ನಾವು ಇದಕ್ಕೆ ಸಿದ್ಧರಿಲ್ಲ. ಯಾವುದೋ ಭಜನೆಯನ್ನ ಹೇಳಬೇಡಿ. ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರು, ಗೋಪಾಲದಾಸರು ಹೇಳಿರುವಂತಹ ಕೀರ್ತನೆಗಳನ್ನ ನೀವು ಅದನ್ನ ಪಠಿಸಬೇಕಾಗ್ತದೆ. ಅಲ್ಲಿ ಅರ್ಥಪೂರ್ಣವಾಗಿರುವಂತಹ ಉದ್ದೇಶಗಳಿರ್ತದೆ. ಸುಮ್ಮನೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿದ್ರೆ ಆಗುದಿಲ್ಲ. ಅಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ನಾದವ ಬೀರುತ ಅನ್ನೋದಾಗಿ ಹೇಳುವಾಗ ಎಂತ ಹೆಜ್ಜೆಯ ಮೇಲೆ ಹೆಜ್ಜೆ ಹಿಡಿದು ಏನು ಅನ್ನೋದಾಗಿ ಬೇಕಲ್ಲ. ಎಲ್ಲಿ ಭಾರತೀಯ ಸಂಸ್ಕೃತಿ ಅದೆಷ್ಟು ಚೆನ್ನಾಗಿದೆ ನೋಡಿ.
ಲಕ್ಷ್ಮಿ ಭಾರಮ್ಮ ಅನ್ನೋದಾಗಿ ನಾವು ಮನೆಗೆ ಬರುವಂತಹ ಲಕ್ಷ್ಮಿಯನ್ನ ಮನೆಗೆ ನಾವು ಕರಿತೇವೆ. ಹೇಗೆ ಬರಬೇಕು? ಅವಳ ಮುಂದೆ ಶ್ರೀಮನ್ನಾರಾಯಣ ಬಂದಿರ್ತಾನೆ. ಹೆಂಡತಿಯಾದವಳು ಹೆಂಡತಿ ಗಂಡನ ಹಿಂದೆ ಬರ್ಬೇಕನ್ನುವಂತಹ ಅರ್ಥ. ಹಾಗಾಗಿ ನಾರಾಯಣ ಇಟ್ಟುಕೊಂಡು ಹೋಗಿರುವಂತಹ ಹೆಜ್ಜೆಯ ಮೇಲೆ ಮಹಾಲಕ್ಷ್ಮಿ ಹೆಜ್ಜೆಯನ್ನ ಇಟ್ಟುಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆಯ ಇಟ್ಟು ಅನ್ನೋದಾಗಿ ಹೇಳಿದ್ರೆ ಇದು ಅಂತಹ ಗಂಡ ಬಂದಿರುವ ಹೆಜ್ಜೆಯ ಮೇಲೆ ಹೆಂಡತಿ ಹೆಜ್ಜೆಯನ್ನ ಇಟ್ಟುಕೊಂಡು ನಮ್ಮ ಮನೆಯೊಳಗೆ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋದಾಗಿ. ಅದಿಲ್ಲದೆ ಓ ಹುಡುಗಿ ಮುಖದಿ ಕಪ್ಪಿಟ್ಟಿದೆ, ಕಾರಣ ಎದುರಿಗೆ ಉಪ್ಪಿಟ್ಟಿದೆ ಅಂತ ಹೇಳಿದ್ರೆ ಅದು ಕವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕವನ ಅಲ್ಲ. ಅರ್ಥಪೂರ್ಣವಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾನೆಲ್ಲೋ ಹೇಳಿದ್ದಿರಬಹುದು, ಉದಾಹರಣೆಗೋಸ್ಕರವಾಗಿ. ಕವಿಯೊಬ್ಬ ಹೇಳಿದನಂತೆ, ಸಾರು, ಸಾಂಬಾರು, ವಡೆ, ಚಟ್ನಿ ಇದಿಷ್ಟರಲ್ಲೂ ಕೂಡ ನೀವು ಹೇಗೆ ದೇವರನ್ನ ಕಾಣ್ತೀರಿ ಹೇಳಿ ನೋಡೋಣ ಅನ್ನೋದಾಗಿ ಕವಿಯೊಬ್ಬ ಹೇಳಿದನಂತೆ, ಹರ ನಿನ್ನ ಸ್ತುತಿಯನ್ನು ನಾನಿಂದು ಸಾರುವೇನು. ಓ ಹರನೇ, ನಿನ್ನ ಸ್ತುತಿಯನ್ನ ನಾನಿಂದು ಸಾರ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ಸಾರುವೇನು. ಹರಸು ಸಾಂಬಾರುದ್ರ ನೀನು, ಸಾರು ಸಾಂಬಾರು ಆಯ್ತು. ಹರ ನಿನ್ನ ಸ್ತುತಿಯನ್ನು ನಾನಿಂದು ಸಾರುವೇನು, ಸಾರು ಆಯ್ತು. ಹರಸು ಸಾಂಬಾರುದ್ರ ನೀನು, ಸಾಂಬಾರು ಆಯ್ತು. ಹಾಗಾಗಿ ಸಾರು ಸಾಂಬಾರ್ನಲ್ಲಿ ಭಗವಂತ ಇದ್ದಾನೆ. ಇನ್ನು ಹರ ಹರಿಸುತ್ತ ಉರಿಸಿದ ಕರಿ ಕಥೆ ಭಾವಿಸುವಡೆ, ಹರಿಯ ಮಗನಾಗಿರುವಂತಹ ಮನ್ಮಥ ದಹನ, ಕಾಮದಹನದ ಕತೆ ನಿಮಗೆ ಗೊತ್ತಿದೆ. ಮನ್ಮಥನನ್ನ ಸುಟ್ಟು ಹಾಕಿದಂತಹ ಕತೆ, ಹರಿಸುತ್ತ ಉರಿಸಿದ ಕತೆ ಭಾವಿಸುವಡೆ, ಒಡೆ ಬಂತು ಧರೆ ಚಟಿ ಚಟಿ ಚಟಿನಿಟಿ ಎಂದು ಚಟಿನಿ ಆಯ್ತು. ಹಾಗಾಗಿ ಸಾರು ಸಾಂಬಾರು ವಡೆ ಚಟ್ನಿ. ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೋ ಒಂದು ಕಥೆಯಲ್ಲಿ ಕೇವಲ ಓದಿ ಕೇವಲ ಪದ್ಯವನ್ನ ಹೇಳುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಅದರ ಸಾರ ಸತ್ವ ಏನು ಅನ್ನೋದಾಗಿ ತಿಳಿದುಕೊಳ್ಳುವಂತಹ ಮನಸ್ಸು ಬೇಕು. ಆ ರೀತಿಯಾದಾಗ ಮಾತ್ರ ನಮ್ಮ ದೇಶದ ಪತಾಕೆ ಅನ್ನುವಂಥದ್ದು ಆಳೆತ್ತರದಲ್ಲಿ ಹಾರಲಿಕ್ಕೆ ಸಾಧ್ಯ. ಪ್ರಿಯ ಬಂಧುಗಳೇ, ಆತ್ಮನಿರ್ಭರ ಕೇವಲ ಆಗಿಟ್ಟಿರುವಂತಹ ವಿದೇಶದಿಂದ ಬಂದಿರುವಂತಹ ಮೊಬೈಲನ್ನೇ ಬಳಸುವುದರಲ್ಲ. ಆ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸವನ್ನು ನಾವು ಮಾಡಬೇಕು. ನಮ್ಮಲ್ಲಿ ಅಂತಹ ಶ್ರೀಮಂತಿಕೆ ಇದೆ, ಅಂತಹ ಶ್ರೀಮಂತಿಕೆ ಇದೆ. ಅದು ಯಾವ ಯೋಗ್ಯವಾಗಿ ನಾವು ಬಹಳ ಯೋಚಿಸಬೇಕಾಗಿದೆ. ಹೆಂಗಸರೇ ಇರಲಿ, ಗಂಡಸರೇ ಇರಲಿ, ಸಣ್ಣ ಮಕ್ಕಳೇ ಇರಲಿ, ಹುಡುಗಿಯರೇ ಇರಲಿ, ಹುಡುಗರೇ ಇರಲಿ, ನಾವು ಬಳಸುವಂತಹ ಸ್ಟಿಕ್ಕರ್ ಇರ್ಬೋದು, ತುಟಿಗೆ ಹಾಕುವಂತಹ ಬಣ್ಣ ಇರ್ಬೋದು, ಮುಖಕ್ಕೆ ಹಾಕುವಂತಹ ಲೇಪಿಸುವಂತಹ ಬಣ್ಣ ಇರ್ಬೋದು. ಇದು ಫಾರಿನ್ನದ್ದಾದ್ರೆ ನಮಗೆ ಪ್ರೀತಿ ಜಾಸ್ತಿ, ಇಂಡಿಯದ್ದಾದ್ರೆ ಅಷ್ಟಕ್ಕಷ್ಟೇ. ನಾವು ನಮ್ಮ ನೆಲವನ್ನ, ನಮ್ಮ ದೇಶವನ್ನ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಸ್ವೀಕರಿಸಿದ್ರೆ, ಪ್ರೀತಿಸದೇ ಇದ್ರೆ ಇನ್ಯಾರು ಪ್ರೀತಿಸಲಿಕ್ಕೆ ಸಾಧ್ಯ? ವಿಶೇಷ ವಿಚಿತ್ರ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಆದಾಗಿನಿಂದ ಇವತ್ತಿನವರೆಗೂ ಕೂಡ ಭಾರತೀಯ ಸಂಸ್ಕೃತಿಗೆ ವಿದೇಶದಲ್ಲಿ ಬೆಲೆ ಇದೆ. ವಿದೇಶದಲ್ಲಿ ಭಾರತೀಯ ಸಂಸ್ಕೃತಿಗೆ ಬೆಲೆ ಇದೆ. ಬಹಳ ಮುಖ್ಯವಾಗಿ ನಾವು ಯೋಗವನ್ನು ನಾವು ಗಮನಿಸ್ತೇವೆ. ಯೋಗ ದಿನಾಚರಣೆಯನ್ನ ಅಖಂಡ ವಿಶ್ವ ಇವತ್ತು ಅದನ್ನ ಸ್ವೀಕರಿಸಿಕೊಂಡಿದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಕಾರಣವಾಗಿದ್ರು ಕೂಡ ಅದು ಭಾರತದ ಯೋಗ ಅನ್ನೋದಾಗಿ ಹೆಮ್ಮೆ ಪಡಬೇಕು. ನಾವು ಭಾರತೀಯತೆಯ ಯೋಗವನ್ನ, ನಮ್ಮ ನಿಜವಾಗಿರುವಂತಹ ವಿಜ್ಞಾನ ನಮ್ಮಲ್ಲೇ ಇದೆ ಅನ್ನೋದಾಗಿ ಇಡೀ ಜಗತ್ತಿಗೆ ಹೇಳುವಂತಹ ಯೋಗ ಇದು ಭಾರತದ್ದು. ದಶಮಾಂಶ ಕ್ರಿಯೆಯಲ್ಲಿ ಯಾವ ರೀತಿಯಾಗಿ 0ಯನ್ನು ನಾವು ಜಗತ್ತಿಗೆ ಕೊಟ್ಟಿದ್ದೇವೆ, ಅದೆಲ್ಲವನ್ನು ಕೂಡ ಇವತ್ತು ಶೂನ್ಯ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಏನಿದೆಯೋ ಅದಕ್ಕೆ ಶೂನ್ಯ ಅಂತ ಹೇಳಿದ್ರೆ ಏನೂ ಇಲ್ಲ ಅನ್ನುವಂತಹ ಒಂದು ಅರ್ಥ, ಇನ್ನು ಎಲ್ಲವೂ ಇದೆ ಅನ್ನುವಂಥದ್ದು ಅರ್ಥ. ಹಾಗಾಗಿ ಭಾರತ ಆವತ್ತು ಶೂನ್ಯವನ್ನ ಇಡೀ ಜಗತ್ತಿಗೆ ದಶಮಾಂಶ ಪದ್ಧತಿಯಲ್ಲಿ ಶೂನ್ಯವನ್ನ ಇಡೀ ದೇಶಕ್ಕೆ ಪರಿಚಯಿಸಿದಂತಹ ಭಾರತದ ಸಿದ್ಧಾಂತವೇ ಇಡೀ ಜಗತ್ತಿಗೆ ಭಾರತ ಮಾತಾ ಸ್ವರೂಪಿಯಾಗುತ್ತಾಳೆ ಅನ್ನುವಂಥದ್ರ ಸೂಚನೆಯಾಗಿದೆ. ಹೀಗಾಗಿ ನಮ್ಮ ನೆಲವನ್ನ ಹೊಸ ಹೊಸ ಕೋರ್ಸುಗಳನ್ನ ಪಡೆಯುವಂತ ನಾನು ಈಗಾಗಲೇ ಹೇಳಿದೆ.
ಮಂಗಳೂರಿನಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಳ್ಳೆಯ ಕಾಲೇಜ್ ಒಂದು ಬರುವ ವರ್ಷದಲ್ಲಿ ನಿರ್ಮಾಣವಾಗ್ತದೆ. ಕೇವಲ BCom, BBM, BSc, BCA ಹೇಳುವಂಥದ್ದೇ ಅದರ ಉದ್ದೇಶ ಅಲ್ಲ. ಅಲ್ಲಿ ನೀವು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಈ ನೆಲದ ಮೇಲೆ ಬದುಕುವಂತಹ ಅಂತಹ ಹೊಸ 10-20 ಹೊಸ ಕೋರ್ಸ್ಗಳು, ನಿಮ್ಮ ದೇಶವನ್ನ, ನಿಮ್ಮ ನೆಲವನ್ನ, ನಿಮ್ಮ ತೋಟವನ್ನ ನೀವೇ ಪ್ರೀತಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಬದುಕುವಂತಹ, ಉಸಿರಾಡುವಂತಹ, ನಿಮ್ಮ ತೋಟವನ್ನೇ ನಂದನವನವನ್ನಾಗಿಸುವಂತಹ ಹೊಸ ಸಂಸ್ಥೆಯೊಂದು ಮಂಗಳೂರಿನಲ್ಲಿ ನಿರ್ಮಾಣವಾಗ್ತಾ ಇದೆ. ನೀವೆಲ್ಲರುಗಳು ಕೂಡ ಅದರ ಸದುಪಯೋಗ ಪಡಿಸಿಕೊಳ್ಳಿ. ನಿಮಗೆಲ್ಲರುಗಳಿಗೂ ಕೂಡ ಒಳ್ಳೆದಾಗ್ತದೆ, ಉದ್ಧಾರವಾಗ್ತದೆ. ದೇವರು ಒಳ್ಳೇದು ಮಾಡಬೇಕು. ನಿಮ್ಮೊಂದಿಗೆ ನಾನೂ ಕೂಡ ಇದ್ದೇನೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯಿಂದ ಸಂಸ್ಕೃತಿಯನ್ನ ಉಳಿಸುವಂತಹ ಕೇಂದ್ರ ಭಾರತ ನರೇಂದ್ರ ಮೋದಿಯವರು ಹೇಳುವಂತಹ ಆತ್ಮನಿರ್ಭರ, ದೇಶ ನಿರ್ಭರ ಅನ್ನುವಂತಹ ತತ್ವ ಸಿದ್ಧಾಂತವನ್ನ ಇನ್ನಷ್ಟು ಶ್ರೀಮಂತಗೊಳಿಸುವಂತಹ ಚಿಂತನೆ ನಮ್ಮೆಲ್ಲರಲ್ಲೂ ಕೂಡ ಆಗಲಿ. ನಾವು ಯಾರೂ ಕೂಡ ನಿರುದ್ಯೋಗಿಗಳಲ್ಲ. ನಾನು ಒಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಸಚಿನ್ ತೆಂಡೂಲ್ಕರ್ ಅವರು 8ನೇ ತರಗತಿಯಲ್ಲಿ ಅವರು ಫೇಲ್ ಆದ್ರು. ತಂದೆ ತಾಯಿಗಳಿಗೆ ತಲೆಬಿಸಿ ಆಯಿತು, ಈ ಮಗ ಏನೂ ಪ್ರಯೋಜನ ಇಲ್ಲ ಅಂತ. ಶಾಲೆಗೆ ಚಕ್ಕರ್ ಹೊಡೆಯೋದು, ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋದು. ನಮ್ಮ ದೇಶದ ಅಥವಾ ನಮ್ಮ ತಂದೆ ತಾಯಿಗಳು ಒಂದು ಈ ವಿಚಾರವನ್ನು ನೆನಪಿಟ್ಟುಕೊಳ್ಬೇಕು. ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬರಲ್ಲಿ ಇಲ್ಲದ ಯಾವುದೋ ಒಂದು ವಿಶೇಷವಾಗಿರುವಂತಹ ಶಕ್ತಿಯನ್ನ ಭಗವಂತ ನಮ್ಮ ಮಕ್ಕಳಿಗೆ ಕೊಟ್ಟಿರ್ತಾನೆ. ಆ ಮಗು ಯಾವುದನ್ನ ಇಷ್ಟಪಡ್ತದೆ ಅನ್ನೋದಾಗಿ ತಂದೆ ತಾಯಿಗಳು ಅದನ್ನ ಗಮನಿಸಬೇಕು. ನನ್ನಿಂದ ಹಿರಿಯರಿದ್ದೀರಿ, ಎಷ್ಟೋ ಜನ ಭಾವಿಸ್ಕೊಳ್ಬಹುದು, ಇಂಬೆ ಏರ್ ಪನ್ಪನ ಒಂದು ಪೂರ ಜೋಕ್ಲಿಂಗ್ ಪೂರ ಅಂಕಲ್ ಮಲೆ ಮಾಡ್ತದೆ, ಇಂಜಿನಿಯರ್, ಡಾಕ್ಟರ್ ಆದದ್ದು ಹೋದಾತಂಡೆ ದಾದ ಬಿಡ್ಪಿರ ಮೇರ್ ಅಂತ ನೀವು ಅಂದ್ಕೊಳ್ಬೇಡಿ. ಆದ್ರೆ ಇದೊಂದು ಸತ್ಯ. ನಮ್ಮ ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅಗೋಚರವಾದ, ಆ ಮಕ್ಕಳಿಗೆ ಗೋಚರವಾಗುವಂತಹ ಒಂದು ಶಕ್ತಿಯನ್ನ ಭಗವಂತ ಕೊಟ್ಟಿರ್ತಾನೆ. ಆ ಶಕ್ತಿ ಏನು? ಅದು ಚಿತ್ರ ಇರ್ಬೋದು, ಚಿತ್ರಗಾರ ಇರ್ಬೋದು, ಅಥವಾ ಸಂಗೀತ ಇದ್ದಿರ್ಬೋದು, ಅಥವಾ ಕ್ರೀಡೆ ಇರ್ಬೋದು, ಹೀಗೆ. ಹಾಗಾಗಿ ಆ ಮಕ್ಕಳಲ್ಲಿರುವಂತಹ ನಿಜವಾಗಿರುವಂತಹ ವ್ಯಕ್ತಿತ್ವ ಏನು, ಅವರಲ್ಲಿರುವಂತಹ ಶಕ್ತಿ ಏನು ಅನ್ನೋದಾಗಿ ನಾವು ಅದನ್ನ ಗುರುತಿಸಿ, ನಾವು ಅದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಪ್ರೋತ್ಸಾಹವನ್ನ ಕೊಡಿ. ಸಚಿನ್ ತೆಂಡೂಲ್ಕರ್ಗೆ ಹಾಗೆ ಆಯ್ತು. ಇವನು ಶಾಲೆಗೆ ಹೋಗುದಿಲ್ಲ, ಎಲ್ಲಿ ನೋಡಿದ್ರು ಕೂಡ ಫೇಲ್ ಆಗ್ತಾನೆ, 8ನೇ ತರಗತಿಯಲ್ಲಿ ಫೇಲ್ ಆಗಿದ್ದಾನೆ, ಇವನು ಇನ್ನು ಉದ್ಧಾರವೇ ಆಗುದಿಲ್ಲ ಅನ್ನೋದಾಗಿ ತಂದೆ ತಾಯಿಗಳು ಭಾವಿಸಿದ್ರು. ಏನೇ ಇರ್ಲಿ, ಎಷ್ಟೊತ್ತಿಗೆ ಕ್ರಿಕೆಟ್ ಆಡ್ತಾ ಇದ್ದಾನಲ್ಲ ಅನ್ನೋದಾಗಿ ಅವನನ್ನ ಕ್ರಿಕೆಟ್ಗೆ ಬಿಟ್ಟರು. ಹಾಗೆ ಬಿಟ್ಟದ್ರಿಂದ ಅವನು 8ನೇ ಕ್ಲಾಸ್ನಲ್ಲಿ ಅವನು ಫೇಲ್ ಆಗಿದ್ರು ಕೂಡ 10ನೇ ತರಗತಿಯ ಮಕ್ಕಳಿಗೆ ಅವನು ಟೆಕ್ಸ್ಟ್ ಬುಕ್ ನಲ್ಲಿ ಬಂದ ಮಕ್ಕಳು ಅವನನ್ನು ಓದಿಕೊಂಡು ಅಧ್ಯಯನ ಮಾಡಿಕೊಂಡು ಅವನ ಬಗ್ಗೆ ಬರೆದು ಮಕ್ಕಳು ಪಾಸ್ ಆದರು. ಹಾಗಾಗಿ ಓದೇ ಅಂತಿಮ ಅಲ್ಲ. ಮಕ್ಕಳಲ್ಲಿರುವಂತಹ ಅಗೋಚರವಾಗಿರುವಂತಹ ಒಂದು ಶಕ್ತಿ ಏನಿದೆ, ಸಂಗೀತ ಇದ್ದಿರ್ಬೋದು, ಅಥವಾ ಇಂಜಿನಿಯರ್, ಡಾಕ್ಟರ್ಗಳು ಇರ್ಬೋದು, ಏನೋ ಒಂದು ಇರ್ಬೋದು. ಆ ಮಕ್ಕಳಲ್ಲಿರುವಂತಹ ಆ ಅಗೋಚರವಾಗಿರುವಂತಹ ಕೌಶಲ್ಯವನ್ನ ನಾವು ಸೆರೆ ಹಿಡಿದುಕೊಂಡು ಅದಕ್ಕೆ ಗೊಬ್ಬರವನ್ನ ಹಾಕಿದ್ರೆ, ಅವರಿಗೆ ನಾವು ಬೇಕಾದಂತಹ ಸ್ವಾತಂತ್ರ್ಯವನ್ನ ಕೊಟ್ರೆ, ಈ ದೇಶದಲ್ಲಿ ಇನ್ನೊಬ್ಬ ನಮ್ಮಲ್ಲಿ ಕಪಿಲ್ ದೇವ್ ಬರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಬರ್ಬೋದು, ವಿಶ್ವೇಶ್ವರಯ್ಯ ಬರ್ಬೋದು, ಇನ್ನೊಬ್ಬ ಬರ್ಬೋದು. ದೇಶದ ಸಂಪತ್ತಾಗಿ ನಿರ್ಮಾಣ ಮಾಡುವಂತಹ ಎಲ್ಲ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ನಾವು ಮಾತ್ರ ಹುಡುಕುವುದರಲ್ಲಿ ಹಿಂದೆ ಬಿದ್ದಿದ್ದೇವೆ. ಪ್ರಿಯ ತಂದೆ ತಾಯಿಗಳೇ, ಹಿರಿಯರೇ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅಂತಹ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಭಗವಂತ ಕೊಟ್ಟಂತಹ ಶಕ್ತಿಯನ್ನ ಹುಡುಕುವಂತಹ ಮನಸ್ಸು, ಹುಡುಕಿ ತೆಗೆದು ಅದರಲ್ಲಿ ಆ ಮಕ್ಕಳು ಉತ್ತೀರ್ಣರಾಗಿರುವಂತಹ, ಆ ಮಕ್ಕಳನ್ನ ದೇಶದ ಸಂಪತ್ತಾಗಿಸುವಂತಹ ಕೆಲಸ ನಮ್ಮೆಲ್ಲರಿಂದ ಆಗಲಿ. ಆತ್ಮ ನಿರ್ಭರ ಮಾತ್ರ ಅಲ್ಲ, ದೇಶ ನಿರ್ಭರವಾಗಲಿ, ದೇಶ ಪ್ರಬಲವಾಗಲಿ ಆ ಮೂಲಕವಾಗಿ ಎನ್ನುವುದಾಗಿ ಹೇಳುವುದರೊಂದಿಗೆ ದಿವಸ ಸಮಾರೋಪ. ಬಹುಶಃ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ನಾವು ಮಾಡಿದಂತ ಹೆಗ್ಗಳಿಕೆ ನಮ್ದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಥವಾ ಯೂಟ್ಯೂಬ್ ಇಂತ ಸೋಷಿಯಲ್ ಮೀಡಿಯಾದಲ್ಲಿ ಇದು ಪ್ರಸಾರ ಆಗ್ತಾ ಇತ್ತು.
ಎಷ್ಟರವರೆಗೆ ಅಂದ್ರೆ ಕೆಲವು ಕಾರ್ಯಕ್ರಮಗಳ ನೋಡುಗರೆಷ್ಟು ವೀವರ್ಸ್ 8,000ಕ್ಕಿಂತ ಅಧಿಕ, ಶೇರ್ ಆದದ್ದು 350ಕ್ಕಿಂತ ಅಧಿಕ. ಲೈಕ್ ಬಿಡಿ, ಯಾಕಂದ್ರೆ ಅಷ್ಟು ಈ ಕಾರ್ಯಕ್ರಮದ ಪ್ರಚಾರತೆ ಆಗಿದೆ. ಕಾರಣ ಇಷ್ಟೇ, ವೈವಿಧ್ಯಮಯವಾದಂತ ಕಾರ್ಯಕ್ರಮ ಬೇರೆ ಬೇರೆ. ಉದಾಹರಣೆಗೆ ಪ್ರಥಮ ದಿವಸವೇ ಕೊಂಡದ್ದು ಮುಂದಿನ ನಾಯಕತ್ವವನ್ನು, ಸಮಾಜದ ನಾಯಕತ್ವವನ್ನು ವಹಿಸುವಂತ ನಾಯಕತ್ವ ಶಿಬಿರ. ಆಮೇಲೆ ದಂಪತಿಗಳ ಸಮಾವೇಶ. ದಂಪತಿಗಳಂದ್ರೆ ಸಮಾಜಮುಖಿಯಾಗಿ ಯಾರು ಚಿಂತನೆ ಮಾಡ್ತಾರ ಅಂತ ದಂಪತಿಗಳ ಸಮಾವೇಶ. ಮಾರನೇ ದಿವಸ ಕೊಟ್ಟದ್ದು ಮತ್ತೊಂದು ವ್ಯತಿರಿಕ್ತ ಕಾರ್ಯಕ್ರಮ. ಅದ್ಯಾವುದಂದ್ರೆ ಪರಿಸರ ಮತ್ತು ಜಲ ಸಂರಕ್ಷಣೆ. ಯಾಕಂದ್ರೆ ಆ ಮುಂದಿನ ದಿವಸದ ಕಾರ್ಯಕ್ರಮಕ್ಕೂ ಮರು ದಿವಸದ ಕಾರ್ಯಕ್ರಮಕ್ಕೆ ಯಾವುದೇ ಹೊಂದಾಣಿಕೆ ಇಲ್ಲ. ಪರಿಸರ ಮತ್ತು ಜಲ ಸಂರಕ್ಷಣೆಯ ಕಾರ್ಯಕ್ರಮ ಅಂದ್ರೆ ಅದರ ಅಗತ್ಯತೆ ಏನು ಎನ್ನುವಂತ ಸ್ಪರ್ಶವನ್ನ ಮಾತ್ರ ಕೊಟ್ಟದ್ದು. ಮೂರನೇ ದಿವಸ ಆರೋಗ್ಯ ಮಾಹಿತಿ, ಅದರೊಟ್ಟಿಗೆ ನಮ್ಮ ಕುಟುಂಬ ಹೇಗೆ ಇರಬೇಕು, ಕುಟುಂಬ ಸಂಸ್ಕೃತಿ ಕಾರ್ಯಕ್ರಮ. ಆಮೇಲೆ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು. ನಾವು ಧಾರ್ಮಿಕವಾಗಿ ಯಾವುದನ್ನ ನಂಬುತ್ತೇವೆ ಅದನ್ನ ಯಾವ ರೀತಿ ಆಚರಣೆ ಮಾಡಬೇಕು. ಆಮೇಲಿನ ಕಾರ್ಯಕ್ರಮ ಸಾವಯವ ಕೃಷಿ ಮತ್ತು ಹೈನುಗಾರಿಕೆ. ನಿನ್ನೆಯ ದಿವಸ ಕಾನೂನಿನ ಮಾಹಿತಿ, ಅದು ಸಿವಿಲ್ ಮತ್ತು ಕ್ರಿಮಿನಲ್. ಆಮೇಲೆ ಅದಾದ ನಿನ್ನೆ ಯಕ್ಷ ಶಿಬಿರ. ಒಟ್ಟು ಈ 7-8 ಕಾರ್ಯಕ್ರಮದಲ್ಲಿ ಅದಕ್ಕೆ ಹೊಂದಾಣಿಕೆ ಇಲ್ಲದಂತ ಕಾರ್ಯಕ್ರಮ ಯಕ್ಷ ಶಿಬಿರ. ಆದ್ರೆ ಅದರ ಅಗತ್ಯತೆ ಇತ್ತು. ಈ ದಿವಸ ಕೊಟ್ಟದ್ದು ಆತ್ಮನಿರ್ಭರ ಮತ್ತು ಸ್ವ ಉದ್ಯಮ. ಈ ಎಲ್ಲ 7-8 ಕಾರ್ಯಕ್ರಮಗಳನ್ನು ಕೊಟ್ಟದ್ದು ಅದು ಸ್ಪರ್ಶಕ್ಕೆ ಅನುಭವ ಆಗಿರಬಹುದು ನಿಮಗೆ. ಅದನ್ನ ಕಾರ್ಯಗತಗೊಳಿಸುವಂತದ್ದು ಅದರ ಶಿಬಿರದಲ್ಲಿ ಭಾಗವಹಿಸಿದವರು ಮಾಡಬೇಕು. ಆದ್ರೆ ಅದರ ಫಾಲೋಅಪ್ನೆಸ್ ನಮ್ಮ ಶಿಶು ಮಂದಿರದಿಂದ ಆಗ್ತದೆ. ಉದಾಹರಣೆಗೆ ಸಾವಯವ ಕೃಷಿಯ ಮಾಹಿತಿ ಶಿಬಿರದಲ್ಲಿ ಯಾರ್ಯಾರು ಬಂದಿದ್ದಾರೆ, ಅವರೆಷ್ಟು ಸಾವಯವದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತೀವಿ ನಾವು. ಜಲ ಸಂರಕ್ಷಣೆಯ ಮಾಹಿತಿ ಪಡೆದವರು ಅದನ್ನು ಎಷ್ಟು ಅನುಷ್ಠಾನಗೊಳಿಸುವಲ್ಲಿ ಸಹಕರಿಸಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಮುಂದಕ್ಕೆ ಕಲೆ ಹಾಕ್ತೇವೆ. ಈ ರೀತಿ ಒಟ್ಟು ಪರಿಕಲ್ಪನೆಯನ್ನ ಇಟ್ಟುಕೊಂಡು ಗ್ರಾಮ ವಿಕಾಸ ಸಪ್ತಾಹವನ್ನು ಮಾಡಿದ್ದೇವೆ. ಬಹುಶಃ ನಮ್ಮ 2 ಗ್ರಾಮದ ಎಲ್ಲ ಸಂಘಟನೆಗಳು ಸಂತೋಷ ಪಡಬೇಕಾದಂತ ವಿಷಯ. ಒಟ್ಟಿನಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಹಲವರ ಕೊಡುಗೆ ಇದೆ. ಯಾಕಂದ್ರೆ ಮುಂಜಾನೆ 5:45 ಗಂಟೆಗೆ ಯೋಗ ಶಿಬಿರ ಆರಂಭ ಆಗಿತ್ತು. ಯೋಗಾಭ್ಯಾಸ. ಯೋಗಾಚಾರ್ಯ ಪುಂಡರಿಕಾಕ್ಷರು ಯೋಗದ ಬಗ್ಗೆ ಅಭ್ಯಾಸವನ್ನ ಮಾಡಿದ್ರು. ಬಹುಶಃ ವೇದಿಕೆಯಲ್ಲಿದ್ದವರು ಅದನ್ನ ಒಪ್ಪಬಹುದು, ಯಾಕಂದ್ರೆ ನಾವು ಕೂಡ ಒಪ್ಪಬಹುದು. ಯೋಗದ ಅಗತ್ಯತೆ ನಮ್ಗೆ ಇನ್ನು ಖಂಡಿತ ಇದೆ. ಯೋಗ ಎಲ್ರಿಗೂ ಬೇಕು. ಯೋಗದ ಅಭ್ಯಾಸ ಮಾತ್ರ ಅಲ್ಲ, ಇದನ್ನೊಂದು ಯೋಗ ಕೇಂದ್ರವನ್ನಾಗಿಸಬೇಕು ಎನ್ನುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಂಜೆಯ ದಿವಸ ಭಜನಾ ಕಾರ್ಯಕ್ರಮ. ಆ ಕಾರ್ಯಕ್ರಮ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ. ಒಟ್ಟು ಕಾರ್ಯಕ್ರಮಕ್ಕೆ ಪ್ರಾಯೋಜಕರು ಕೂಡ ಬೇಕಾಗಿತ್ತು. ನಾವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಮತ್ತು ಕೆಲವು ವ್ಯಕ್ತಿಗಳಲ್ಲಿ ಪ್ರಾಯೋಜಕತ್ವವನ್ನು ವಹಿಸಬೇಕು ಎಂದು ವಿನಂತಿಸಿದಾಗ ಅದು ಮಧ್ಯಾಹ್ನದ ಊಟ ಅಥವಾ ಅಪರಾಹ್ನದ ಫಲಾಹಾರ ಅಥವಾ ರಾತ್ರಿಯ ಊಟ, ಈ ರೀತಿ ಬೇರೆ ಬೇರೆ ಪ್ರಾಯೋಜಕತ್ವವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಾವು ಪಡ್ಕೊಂಡಿದ್ದೇವೆ. ಒಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ಇವರೆಲ್ಲರ ಸಹಕಾರ ಖಂಡಿತ ಸಿಕ್ಕಿದೆ. ನಮ್ಮ 2 ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು ಈ ಬಗ್ಗೆ ಹೆಮ್ಮೆ ಪಡಬಹುದು. ಇವತ್ತಿನ ಕಾರ್ಯಕ್ರಮ ಆತ್ಮನಿರ್ಭರ. ಬಹುಶಃ ಹೊಸ ಟೈಟಲ್, ಅದನ್ನ ಅರ್ಥೈಸಬೇಕಾದ್ರೆ ಅದಕ್ಕೆ ಬೇಕಾದಂತ ವೇದಿಕೆ ಸಿಕ್ಕಿರ್ಲಿಲ್ಲ ನಮ್ಮ ಹುಡುಗರಿಗೆ. ಆತ್ಮನಿರ್ಭರ ಅಂತ ಪಂಪೇರು ಮಾರ್ರೆ ಹೆಂಚಿನಂತ ಗೊತ್ತುಜ್ಜಿ. ಆತ್ಮನಿರ್ಭರ ಅಂದ್ರೆ ಇವತ್ತೇನು ಮಾತಾಡಿದರೆ ಅದೇ. ಬಾಲಕೃಷ್ಣ ಭಾರದ್ವಾಜ್ ಅಂತ ಮಾತಾಡುವಾಗ ಒಂದು ಮಾತಾಯ್ತು ನಮ್ಗೆ, ಚೀನಾದ ಪಟಾಕಿ ನಿಷೇಧ, ಚೀನಾದ ಆಟಿಕೆ ನಿಷೇಧ. ಹಾಗಾದ್ರೆ ಇಲ್ಲಿ ಪಟಾಕಿ ಸಿಡಿಸ್ಬೇಕಲ್ವ ಮಾರ್ರೆ, ಪಟಾಕಿ ಉತ್ಪಾದನೆ ಆಗ್ಬೇಕಲ್ವಾ, ಆಟಿಕೆಗಳು ಬೇಕಲ್ವ ನಮ್ಮ ಮಕ್ಕಳಿಗೆ, ಆಟಿಕೆಗಳ ಉತ್ಪಾದನೆ ಆಗ್ಬೇಕಲ್ವಾ.
ಅದಕ್ಕೋಸ್ಕರ ಆತ್ಮನಿರ್ಭರ ನಾವೇ ತಯಾರಾಗಬೇಕು, ಅದಕ್ಕೆ ಅಂತ ಉದ್ಯಮವನ್ನ ಆರಂಭಿಸಲಿಕ್ಕೆ ತಯಾರಾಗಬೇಕು. ಸಣ್ಣ ಪುಟ್ಟ ಉದ್ಯಮದೊಂದಿಗೆ ಅದನ್ನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಆತ್ಮನಿರ್ಭರ ಕಾರ್ಯಕ್ರಮದ ಒಂದು ಮಾಹಿತಿ ನಾಗರಾಜರಾಗ್ಲಿ ಹರ್ಷರಾಗ್ಲಿ ಆ ಬಗ್ಗೆ ನಿಮ್ಗೆ ಸ್ಪರ್ಶ ಮಾಡಿದ್ದಾರೆ. ಅದು ಬಿಸಿಯೋ ತನ್ನಗೆ ಉಂಟಂತ ನಿಮ್ಗೆ ಗೊತ್ತಾಗಿದೆ, ಅನುಭವ ಆಗಿದೆ. ಅದನ್ನ ಅನುಭವಿಸಬೇಕಾದ್ರೆ ಇನ್ನು ಅವರನ್ನ ನೀವು ಸಂಪರ್ಕಿಸಬೇಕು. ಆ ರೀತಿ ಸಂಪರ್ಕ ಮಾಡಿದ್ರೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಸಿಕ್ಕಿಂತ ಗೌರವ ಆಗ್ತದೆ. ಒಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡಿದ್ದೇ ಬೇರೆ. ಯಾರು ಬರ್ಬೇಕಿತ್ತು ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾರು ಅಪೇಕ್ಷಿತರಲ್ವೋ ಅವರು ಖಂಡಿತ ನಮ್ಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹಕರಿಸಿದಂತ ಮಿತ್ರರಾದ ನಾಗರಾಜ್ ಭಟ್ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಾರೆ. ಅವರಿಗೆ ಕೇಶವ ಶಿಶು ಮಂದಿರ ಮತ್ತು ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ಮಿತ್ರ ಹರ್ಷವರ್ಧನರು ಸಂಘದ ಸಹ ಸಂಪರ್ಕ ಪ್ರಮುಖರು ಮಂಗಳೂರು ವಿಭಾಗ, ಇವರು ಕೂಡ ನಮ್ಮೊಂದಿಗೆ ಇದ್ರು, ಅವರಿಗೂ ಧನ್ಯವಾದಗಳು. ಇವತ್ತಿನ ಸಮಾರೋಪ ಮಾತನ್ನ ಮಾಡಿದವರು ಅಷ್ಟಾವಧಾನಿ ಡಾಕ್ಟರ್ ಬಾಲಕೃಷ್ಣ ಭಾರದ್ವಾಜ್, ಪಕ್ಕದ ಶಾರದಾ ಪದವಿ ಕಾಲೇಜಿನ ಪ್ರಾಂಶುಪಾಲರು. ಅವರು ಅನಿರೀಕ್ಷಿತವಾಗಿ ಅವರಿಗೆ ಗೊತ್ತು ಈ ದಿವಸ ಬೆಳಿಗ್ಗೆ 7:30 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬುದಾಗಿ. ಆದ್ರೂ ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದು ಸಮಾರೋಪ ಮಾತನ್ನ ಆಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು.